ಮೂಡಣದಲ್ಲಿ ಉದಿಸಿ ಬಂದ ಹೆಸರು ಮಧ್ಯಾಹ್ನದ ಸುಗಳಿಗೆಯ ಪ್ರಯಾಣವನ್ನು ಮುಗಿಸಿ ಸಂಜೆಯ ಪಡುವಣ ಕಡಲಲ್ಲಿ ಮೀಯಲೆಂದು ಅನುವಾದ ಈ ಸಂಧ್ಯಾಕಾಲ ಸನ್ನಿಹಿತವಾದ ಮುಹೂರ್ತದಲ್ಲಿ ಇಲ್ಲಿ ಪರಿಕಲಿತರಾಗಿರುವ ಪರಮ ಪಾವನವಾಗಿರುವಂತಹ ವಿಜಯ್ ಚರ್ಚಿನ ಸಭಾಂಗಣದಲ್ಲಿ ಸೇರಿರುವಂತಹ ಎಲ್ಲ ಸ್ನೇಹಿತರಿಗೂ ನಲುಮೆಯ ಒಲುಮೆಯ ಸ್ವಾಗತ, ಶುಭ ಸ್ವಾಗತ. ಸಂತೋಷಕ್ಕೊಂದು ನೆಪ ಬೇಕಂತೆ. ಇನ್ನೊಬ್ಬರಲ್ಲೂ ಇನ್ನೊಂದೆಡೆಯಲ್ಲೂ ಸಂತೋಷವನ್ನು ಹುಡುಕಿಕೊಂಡು ಹೋದಾಗ ಅದು ಖಂಡಿತ ಮಾತ್ರ ನಿಜ ಅರ್ಥದ ಸಂತೋಷದ ಅನುಸಂಧಾನ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ನೆಪನೆಮನಗಳನ್ನು ಒಂದು ಮಿತ್ರರು ಸಕಾಲಕ್ಕೆ ಸೇರ್ತಾರೆ ಎನ್ನುವ ಸಾಂದರ್ಭಿಕ ಪ್ರಜ್ಞೆಯನ್ನು ಮೆರೆಯುವುದಕ್ಕೆ ಒಂದು ಕಾರ್ಯಕ್ರಮದ ಅವಶ್ಯಕತೆ ಇದೆ. ಅಂತಹ ಬದುಕಿನಲ್ಲಿ ಬರುವಂತಹ ಬೇರೆ ಬೇರೆ ನೆಪನೆಮನಗಳಿಗೆ ಒಂದು ಈ ದಿನದ ಈ ಅಭಿನಂದನಾ ಸಮಾರಂಭ. ಸ್ನೇಹಿತರೆ, ಮೊನ್ನೆಯ ದಿನ 2023ನೇ ಇಸವಿ ಜುಲೈ 31ನೇ ತಾರೀಕಿನಂದು ಔದ್ಯೋಗಿಕ ಜೀವನದಿಂದ ನಿವೃತ್ತ ಜೀವನಕ್ಕೆ ಪಾದಾರ್ಪಣೆಗೈದ ನಮ್ಮೆಲ್ಲ ಸ್ನೇಹಿತರ ಅತ್ಯಂತ ಆಪ್ತರಾಗಿರುವ ಸಿರಿಲ್ ರಾಬರ್ಟ್ ಡಿಸೋಜ ಇವರ ಒಂದು ಅರ್ಥಪೂರ್ಣವಾದ ವಿದಾಯಕೂಟ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಮೊನ್ನೆ ಸೆಬೆಸ್ಟಿಯನ್ ಚರ್ಚಿನ ಸಭಾಂಗಣದಲ್ಲಿ ಬೆಂದೂರಿನಲ್ಲಿ ನಡೆದಿತ್ತು. ನಾವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಅದಲ್ಲದೆ ಮತ್ತೊಮ್ಮೆ ಇಲಾಖೆಯ ಬಂಧುಗಳು ಸಿರಿಲ್ ಅಭಿಮಾನಿ ಬಳಗ ಎನ್ನುವ ಶೀರ್ಷಿಕೆಯನ್ನು ಕೊಟ್ಟು ಮತ್ತೆ ಒಂದೆಡೆ ಕಲೆತು ಈ ಸಮಾರಂಭವನ್ನು ಸಂಭ್ರಮಿಸಬೇಕು, ಅಂದು ಕಾಡಿದ ಅತೃಪ್ತಿಯನ್ನು ಮರುಪೂರಣಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಮತ್ತೊಮ್ಮೆ ಮಗದೊಮ್ಮೆ ಈ ಪುಣ್ಯ ಸಂದರ್ಭದಲ್ಲಿ ನಾವು ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಲುಮೆಯ ಆಹ್ವಾನವನ್ನು ಮನ್ನಿಸಿಕೊಂಡು ಈಗಾಗಲೇ ಅತಿಥಿಗಳು ಚಿತ್ತೈಸಿದ್ದಾರೆ. ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಸ್ಥಳೀಯ ವಿಜಯ್ ಚರ್ಚಿನ ಧರ್ಮಗುರುಗಳು ಮತ್ತು ಕ್ರೈಸ್ತ ಧರ್ಮ ಪ್ರಾಂತದ ಮಂಗಳೂರಿನ ಸಂಪರ್ಕ ಅಧಿಕಾರಿಗಳಾಗಿರುವಂತಹ ನಮಗೆಲ್ಲರಿಗೂ ಮಾರ್ಗದರ್ಶಕರು, ಪೂಜ್ಯರು ಆಗಿರುವಂತಹ ವಂದನೀಯ ಫಾದರ್ ಡಾಕ್ಟರ್ JB ಸದ್ದಾ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅವರ ವೇದಿಕೆಗೆ ಒಂದು ಗೌರವಾಸನವನ್ನು ಸ್ವೀಕರಿಸಬೇಕಾಗಿ ವಿನ್ನಹ. ಹಾಗೆ ಈ ದಿನದ ಆತಿಥ್ಯವನ್ನು ಸ್ವೀಕರಿಸಲಿರುವಂತಹ ಶ್ರೀಮಾನ್ ಡಾಕ್ಟರ್ ರೊನಾಲ್ಡ್ ಅನಿಲ್ ಫರ್ನಾಂಡಿಸ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ, ವೇದಿಕೆಗೆ ಉಪಸ್ಥಿತರಿರಬೇಕಾಗಿ ಕೋರಿಕೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟರ್ ಆಗಿರುವಂತಹ ಮತ್ತು ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇಂಡಿಯಾ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಮಾನ್ ಸತೀಶ್ ಕುದ್ರೋಳ್ ಅವರನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಕಚ್ಚೂರು ಶ್ರೀ ಮಾಲ್ತಿದೇವಿ ಮೂಲಸ್ಥಾನದ ಬಾರ್ಪೂರಿನ ಅಧ್ಯಕ್ಷರಾಗಿರುವಂತಹ ಶ್ರೀಮಾನ್ ಶಿವಪ್ಪ ನಂತು ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮಾನ್ ಪ್ರದೀಪ್ ಡಿಸೋಜ ಅವರ ಉಪಸ್ಥಿತಿಯನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡು ಬಯಸುತ್ತಿದ್ದೇವೆ. ಈ ದಿನದ ಮುಖ್ಯ ಆತಿಥ್ಯವನ್ನು ಸ್ವೀಕರಿಸಲಿರುವಂತಹ ಮತ್ತು ಗೌರವ ಅಭಿನಂದನೆಯನ್ನು ಸ್ವೀಕರಿಸಲಿರುವಂತಹ ಶ್ರೀಮಾನ್ ಸಿರಿಲ್ ರಾಬರ್ಟ್ ಡಿಸೋಜ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ತುಂಬಿದ ಚಪ್ಪಾಳೆಯ ಮೂಲಕ ಅವರಿಗೆ ಶುಭ ಕೋರಿದರೆ ಅವರಿಗೆ ಸಭೆಯ ಬಗ್ಗೆ ಒಂದು ಭರವಸೆ, ಸಭೆಗೆ ಅವರ ಬಗ್ಗೆ ಒಂದು ಧೈರ್ಯ. ಹಾಗಾಗಿ ಕಾರ್ಯಕ್ರಮವನ್ನು ನಿಮ್ಮ ಚಪ್ಪಾಳೆಯ ಕರತಾಡ ಭಗವಂತನ ಅನುಗ್ರಹ ಎಲ್ಲದಕ್ಕೂ ನಾಂದಿ. ಇದೀಗ ಪ್ರಾರ್ಥನೆಗೆ ದನಿಯಾಗಲಿದ್ದಾರೆ ಕರುಣಾಕರ ಮಂಗಳೂರು ಇವರು. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆಳಕ ಬೆನಕ ಏಕರಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಉಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಭಗವಂತನಿಗೆ
ಕರುಣಾಕರ ಧ್ವನಿ ಸೇರಿ ಪ್ರಾರ್ಥನೆಯ ಸಮರ್ಪಣೆ. ವಂದನೆಗಳು ಕರುಣಾಕರಣ್ಣ. ಆ ದಿನ ಬಹಳ ವಿಶೇಷ. 1983ನೇ ಇಸವಿ ಫೆಬ್ರವರಿ ತಿಂಗಳ 8ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ತೋಟಗಾರಿಕೆ ಇಲಾಖೆಗೆ 20 ವರ್ಷದ ಹುಡುಗನ ಸೇರ್ಪಡೆ ಆಗ್ತದೆ. ಆಗ ಇನ್ನು ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ನಿರೀಕ್ಷೆಯ ಅಪೇಕ್ಷೆಯ ಅನುಭವ, ಹಿರಿಯ ಅಧಿಕಾರಿಗಳ ನೇತೃತ್ವ, ಮಾರ್ಗದರ್ಶನ, ಆನಂತರದಲ್ಲಿ ಒಂದಷ್ಟು ಸಮಯದ ಬಳಿಕ ವೃತ್ತಿ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ನಿಯೋಜನೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವಂಥ ಅವಕಾಶ, ನಂತರ ಪದೋನ್ನತಿಯಾಗಿ ಅದೇ ತೋಟಗಾರಿಕೆ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡುವಂತಹ ಅವಕಾಶ. ಹೀಗೆ 40 ವರ್ಷ 5 ತಿಂಗಳು 23 ದಿನಕ್ಕಾಗುವಾಗ ಮೊನ್ನೆ ಜುಲೈ 31ಕ್ಕೆ ನಿವೃತ್ತ ಜೀವನದ ಸ್ಪರ್ಶ ಹರ್ಷ. ಮತ್ತಾರೂ ಅಲ್ಲ, ಸಿರಿಲ್ ರಾಬರ್ಟ್ ಡಿಸೋಜ ಅವರು ಒಟ್ಟು ಔದ್ಯೋಗಿಕ ಜೀವನವನ್ನು ಸಾರ್ಥಕವಾಗಿ ಪೂರೈಸಿರುವಾಗ ಅವರ ಮಿತ್ರ ಬಳಗಕ್ಕೆ ಒಂದಷ್ಟು ಸತ್ಕಾರ ಸಲ್ಲಬೇಕು ಎನ್ನುವ ಸದುದ್ದೇಶವನ್ನಿಟ್ಟುಕೊಂಡು ಮೊನ್ನೆಯ ಸಮಾರಂಭ. ಇದೀಗ ಆ ದಿವಸದ ಸಮಾರಂಭದಲ್ಲಿ ಸಂಭ್ರಮಿಸಿದ್ದು ಸಾಕಾಗಲಿಲ್ಲ ಅಂತ ಹೇಳಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂತಹ ಪ್ರದೀಪ್ ಡಿಸೋಜರ್ ಅವರು ಫ್ರಾನ್ಸಿಸ್ ಪುಟಿನಾಗಿರಲಿ ಉಳಿದ ಒಂದಷ್ಟು ಬಳಗದವರನ್ನೆಲ್ಲ ಸೇರಿಸಿಕೊಂಡು ತಕ್ಷಣಕ್ಕೊಂದು ಹೆಸರನ್ನು ಕೊಟ್ಟು ಸಿರಿಲ್ ಅಭಿಮಾನಿ ಬಳಗ, ಯಾರಿಗುಂಟು ಯಾರಿಗಿಲ್ಲ ಅಂತ ಹೆಸರನ್ನು ಕೊಟ್ಟು ಒಂದು ಬಳಗ ಸಿದ್ಧ ಆಗ್ತದೆ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಕೆಲಸಗಳು ನಡೆಯುತ್ತಾ ಉಂಟು. ಇವತ್ತು ಏನು ಇಲ್ಲಿ ಉಪಓರಣವಾಗಿರುವಂತಹ ವ್ಯವಸ್ಥೆಗಳು, ವೇದಿಕೆಗಳು ನಿರ್ಮಾಣಗೊಂಡಿದ್ದರೆ ಅದರ ಹಿಂದೆ ಅಭಿಮಾನ ಬಳಗದ ಅಹರ್ನಿಶಿ ದುಡಿತಾ ಇದೆ. ಆ ಅಭಿಮಾನ ಬಳಗದ ಒಟ್ಟು ಆಶಯವನ್ನು ಒಳಗೊಂಡ ಪ್ರಾಸ್ತಾವಿಕ ನುಡಿಗಳ ಜೊತೆಗೆ ಬಂದಿರುವಂತಹ ಸಭೆಗೆ ನೆರೆದಿರುವಂತಹ ಅತಿಥಿಗಳಿಗೆ ಸ್ವಾಗತದ ನುಡಿಯನ್ನು ನೀಡಬೇಕಾಗಿ ಪ್ರದೀಪ್ ಡಿಸೋಜ ಅವರಲ್ಲಿ ಭಿನ್ನ. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ರಿಟೈರ್ಡ್ ಬಟ್ ನಾಟ್ ಟೈರ್ಡ್ ಎಂಬ ವೇದವಾಕ್ಯದಂತೆ ಇವತ್ತಿನ ನಮ್ಮ ಕೇಂದ್ರ ಬಿಂದುಗಳಾದ ಗೌರವಾನ್ವಿತ ಸಿರಿಲ್ ರಾಬರ್ಟ್ ಡಿಸೋಜ ತಮಗೆಲ್ಲ ಗೊತ್ತಿದ್ದಾಗೆ ಈಗಾಗಲೇ ಅವರು ಮೊನ್ನೆ ಅವರ ಜುಲೈ 21ರಂದು 60 ವರ್ಷ ಪೂರೈಸಿ ನಮಗೆಲ್ಲರಿಗೂ ಕೂಡ ಕೃತಜ್ಞತಾಪೂರ್ವ ಒಂದು ಸಮಾರಂಭ ಇಟ್ಟು ನಮಗೆಲ್ಲರೂ ಕೂಡ ಸಂತುಷ್ಟಪಡಿಸಿದ್ದಾರೆ. ಆದರೆ ಪುನೊಂದು ಇದು ಯಾಕೆ ಅಂತ ಅವರ ಮನಸ್ಸಲ್ಲಿ ಒಂದು ನಮ್ಮಲ್ಲಿ ಕೇಳ್ತಾ ಇದ್ರು, ನಾವು ಯಾಕೆ ಪುನೊಂದು ಮಾಡ್ತಾರೆ ಅಂತೇಳಿ. ಎಲ್ಲ ಅದೇ ಮುಖಗಳು ನೋಡಲಿಕ್ಕೆ, ನನ್ನ ಮುಖ ನೋಡಲಿಕ್ಕೆ ಪುನಃ ನಿಮಗೆ ಬೇಸರ ಆಗಿರ್ಬೋದು, ಆದರೆ ಕೂಡ ಏನು ಮಾಡೋದು, ಅನಿವಾರ್ಯವಾಗಿದೆ. ಆದರೆ ನಮಗೆ ನಮ್ಮ ಎಲ್ಲ ಬಳಗದವರಿಗೆ ಮುಂದೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವರು ಸರ್ಕಾರ ಸೇವೆ ಸೇರಿರ್ಬೋದು, ಆದರೆ ಬೇರೆ ಬೇರೆ ಸಂಘಟನೆಯಲ್ಲಿ ನಮಗೆ ಮುಂದೆ ಬರಲಿಕ್ಕೆ ಒಂದು ಮಾರ್ಗದರ್ಶನ ಮಾಡಿದ ನಮ್ಮ ಗುರುಗಳಂತೆ ನಾವು ಹೇಳಿಕೆ ಬಯಸ್ತೇವೆ. ಅವರು ನಮ್ಮ ಸಿರಿಲ್ ರಾಬರ್ಟ್ ಡಿಸೋಜ ಅವರಿಗೆ ನಾವೇನೇ ಆಲೋಚನೆ ಮಾಡಿದ್ರೆ ಒಂದು ರಿಟೈರ್ಡ್ ಆದ ನಾನು ಮೊದಲು ಮಾಡುವುದಾ ನಂತರ ಮಾಡುವುದಂತ. ಆಗ ನಮ್ಮಲ್ಲಿ ಒಂದು ಪ್ಲಾನ್ ಬಂತು ನಂತರ ಮಾಡುವ ಅಂತೇಳಿ. ಅದಕ್ಕೆ ಅವರು 21ಕ್ಕೆ ಅವರು ಒಂದು ನಮಗೆಲ್ಲರಿಗೆ ಸಂತೋಷ ಪಡಿಸಿಕೊಂಡ್ರು. ನಾವು ಡಿಸೈಡ್ ಮಾಡಿದ್ದೇವೆ ಒಂದು ದಿವಸ ಡಿಸೈಡ್ ಮಾಡುವ, ನಾವೊಂದು ಕೊಡುವ ಅಂತ. ಬೇಡ ಬೇಡ ಅಂತ ಹೇಳ್ತಾ ಇದ್ರು ಅವರು, ಆದರೆ ನಮಗೆ ಅದು ಮನಸ್ಸು ಕೇಳಲಿಲ್ಲ. ಮತ್ತೆ ಸಿರಿಲಿಗೆ ಸೇರಿಕೊಂಡು ನಾವು 10 ಮಂದಿ ಊಟ ಮಾಡುವುದಿತ್ತು, ಆದರೆ ಸಿರಿಲ್ 10 ಮಂದಿಗೆ ಸಮಾನ ಅಲ್ಲ. ಸಿರಿಲ್ ಒಂದು 100 ಮಂದಿಗೆ ಅಥವಾ 150 ಮಂದಿಗೆ 200 ಮಂದಿಗೆ ಸಮಾನ ವ್ಯಕ್ತಿ ಆಗಿದ್ದಾರೆ. ಅದಕ್ಕೋಸ್ಕರ ನಾವೊಂದು ಎಲ್ಲ ಸೇರಿ ಒಂದು ಮಿತ್ರ ಬಳಗ ಅಂತ ನಾವು ಮಾಡಿದ್ದೆವು. ಅವರದ್ದು ನಾನು ಹೇಳ್ತಿದ್ದೆ, ಅವರಿಗೆ ಒಂದು ರೀತಿಯಲ್ಲಿ ಈಗ ನಮ್ಮ 40 ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಅವರಿಗೆ ಒಂದು ಟೈರ್ಡ್ನೆಸ್ ಇಲ್ಲ. ಆದ ಕಾರಣ ನಾವೊಂದು ಈ ಒಂದು ಏನು ಹೇಳ್ತೇವೆ, ಒಂದು ಸಣ್ಣ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮಗೆ ಒಂದು ಏನಾಗ್ತಂದರೆ, ಇವರಿಂದ ನಮಗೆ ಸರ್ಕಾರಿ ಸೇವೆಗಲ್ಲ, ಒಂದು ನಮ್ಮವರು ಆಪ್ತ ಮಿತ್ರರು ಸರ್ಕಾರಿ ನೌಕರರಲ್ಲಿ ನಮಗೆ ಒಂದು ಕಳ್ಕೊಳ್ತೇವೆ ನಾವು. ಆದರೆ ಅವರು ನಿರಂತರವಾಗಿ ಪಿಂಚಣಿತರ ಸಂಘದಲ್ಲಿ ಸೇರಿಕೊಂಡು ಅಲ್ಲಿ ಸಹ ಮೊನ್ನೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅವರು 2 ದಿವಸ ಕೂಡ ಆಗಲಿಲ್ಲ, ಅಲ್ಲಿ ಹೋಗಿ ಅವರ ಸಂಘ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಕಾರ್ಬಾರ್ ಮಾಡಿಕೊಂಡು ಆಕ್ಟಿವ್ನೆಸ್ ಅವರು ತೋರಿಸಿಕೊಂಡಿದ್ದಾರೆ. ನಿಜವಾದ ಹೆಮ್ಮೆಯ ವಿಚಾರ ಅಂತ ನಾನು ಭಾವಿಸ್ತೇನೆ. ಈ ದಿವಸ ನಾವು ಅವರಿಗೆ ಒಂದು ಗೌರವ ಅರ್ಪಣೆ ಮಾಡದಿದ್ರೆ ನಮ್ಮಲ್ಲಿ ಏನೋ ನಾವು ಕಳ್ಕೊಂಡಾಗ ಆಗ್ತದೆ. ಅದಕ್ಕೋಸ್ಕರ ನಾವು ಅವರಿಗೆಲ್ಲರೂ ಸೇರಿ ಇಷ್ಟೆಲ್ಲ ಇನ್ನೂ ಮಂದಿ ಕೇಳ್ತಾರೆ, ಸರ್ ನಾವು ಸಹ ಬರ್ತಿದ್ದೇವೆ ಅಂತ. ನಾವು ಸಣ್ಣ ಹಾಲ್ ಬುಕ್ ಮಾಡಿ ಆಗಿದೆ, ಏನು ಮಾಡೋದು, ಇಲ್ಲ ಟೌನ್ ಹಾಲಲ್ಲಿ ಮಾಡಬೇಕಿತ್ತು. ಆದರೆ ಕೂಡ ಒಂದು ರೀತಿಯಲ್ಲಿ ನಾವು ಈ ಸಣ್ಣ ಹಾಲಲ್ಲಿ ಆಪ್ತ ಮಿತ್ರರು ಇನ್ನೂ ಸಹ ಅವರ ಶುಭ ಕೋರಲಿ ತುಂಬ ಮಂದಿ ಇದ್ದಾರೆ.
ಅವರಿಗೆ ಡೈಲಿ ಈಗ ಫೋನ್ ಕಂಟಿನ್ಯೂ ಫೋನ್ ಅಂತೆ, ಮಲಗಲಿ ಕೂಡ ಇಲ್ಲ, ಅಷ್ಟು ಫೋನ್ ಬರ್ತದೆ ಅವರಿಗೆ ಡೈಲಿ. ರಾತ್ರಿ ಸಹ ಮಿಸಸ್ ಬೈತಾ ಇರೋದು, ನಮಗೆ ಒಟ್ಟಿಗೆ ಸೇರಿಸಿ ಬಿಡುದಿಲ್ಲ ಅಷ್ಟು ಆಗ್ತಾ ಅಂತೇಳಿ. ಏನ್ಸಾಗ್ಲಿ ಈ ದಿವಸ ನಾವು ಅಭಿನಂದನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದರ ಉದ್ಘಾಟಕರಾಗಿ ಮತ್ತೆ ಒಂದು ದೀಪ ಬೆಳಗಿಸಿ ಪ್ರಜ್ವಲನೆ ಮಾಡಲಿಕ್ಕೆ ನಮ್ಮ ಆತ್ಮೀಯರು ಹಾಗೂ ಪೂಜ್ಯರುಗಳಾದ ಈ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಡಾಕ್ಟರ್ ಫಾದರ್ JB ಸಲ್ಡಾನ, ನಮ್ಮ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದವರು PRಗಳಾಗಿದ್ದಾರೆ. ಅಷ್ಟು ಅನುಭವಿ. ಹಿಂದೆ ಅವರು ಪೆರಮನೂರು ಚರ್ಚೆಯಲ್ಲಿ ಕೂಡ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಬೇರೆ ಬೇರೆ ಚರ್ಚೆ ಸೇವೆ ಸಲ್ಲಿಸಿದ್ದಾರೆ. ಅತ್ಯುನ್ನತ ಧರ್ಮಗುರುಗಳು. ಅವರು ಈ ದಿನ ನಮ್ಮ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಅವರು ಸಂದೇಶ ಕೊಡಲಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲ ಮಿತ್ರ ಬಳಗದ ಪರವಾಗಿ ಆತ್ಮೀಯದ ಸ್ವಾಗತ ಬಯಸ್ತೇನೆ. ಅವರಿಗೆ ಮಂಗನಾದ ಉರ್ವಾನ್ ಡಿಸೋಜರ್ ಅವರು ಹೂ ಹಾರ ಹಾಕಿ ಗುಲಾಬಿ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾರೆ. ಈಗ ನಾನು ಹೇಳಿದೆ, ಇವತ್ತಿನ ಕೇಂದ್ರ ಬಿಂದು ಒಂದು ಸಂಘಟನಾ ಚತುರ ಅಂತ. ಅವರಿಗೆ ಅಂದರೆ ವೃತ್ತಿಯಲ್ಲಿ ನಿವೃತ್ತಿ ಆದರೂ ಕೂಡ ಪ್ರವೃತ್ತಿಯಲ್ಲಿ ನಿವೃತ್ತಿ ಆಗಲಿಲ್ಲ ಅವರು. ಯಾಕೆಂದ್ರೆ ಅವರು ಸಮಾಜ ಸೇವೆ ತೊಡಗಿ ಈಗಲ್ಲ, ಎಷ್ಟೋ ವರ್ಷಗಳಿಂದ ಅವರು ಸಣ್ಣ ಪ್ರಾಯದಲ್ಲಿ ತೊಡಗಿದ್ದಾರೆ. ಅವರಿಗೆ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ, ಅವರಿಗೆ ಏನಾದರೂ ಚಡಪಡಿಸ್ತಾ ಇರಬೇಕು ಅಂತ. ಇವತ್ತಿನ ಕೇಂದ್ರ ಬಿಂದು ಸಿರಿಲ್ ರಾಬರ್ಟ್ ಡಿಸೋಜ ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ನಾವು ಕರೆಗೆ ಬೇಡ ಹೇಳಿದ್ರು ಕೂಡ ನಾವು ಹೇಳಿದ ಮಾಡಲೇಬೇಕಂತೇಳಿ ಒಪ್ಪಿಕೊಂಡಿದ್ದಾರೆ, ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ ನಾನು ಬಯಸ್ತೇನೆ. ಅದೇ ರೀತಿ ಅವರ ಧರ್ಮಪತ್ನಿ ಕೂಡ ಇದ್ದಾರೆ, ಶ್ರೀಮತಿ ಸೆಲೆಸ್ಟಿನ್ ಡಿಸೋಜ, ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಅಸಂಖ್ಯ ಮೃದು ಸ್ವಭಾವ ನಾನು ಹೇಳಿದ್ದೇನೆ, ಕೆಲಸದಲ್ಲಿ ಜೋರಿದ್ದಾರೆ ಅವರು, ಆದರೆ ಕೂಡ ಇದ್ದಾರೆ. ಅವರು ಮತ್ತೆ ಮೇಲೆ ಕಳಿತಿದ್ದೇನೆ, ತಮ್ಮ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಇವತ್ತಿನ ಮತ್ತೊಬ್ಬರು ನಮ್ಮ ಗೌರವಯುತ ಮುಖ್ಯ ಅತಿಥಿಗಳು ಡಾಕ್ಟರ್ ರೊನಾಲ್ಡ್ ಅಲಿಫ್ ಫೆರ್ನಾಂಡಿಸ್. ತಾವು ಕೆಲವರಿಗೆ ಗೊತ್ತಿರ್ಬೋದು, ಸರ್ಕಾರಿ ಇಲಾಖೆ ಸೇವೆ ಸಲ್ಲಿಸುವವರಿಗೆ ನಿಜವಾಗಿ ಗೊತ್ತಿರ್ತದೆ. ಕರ್ನಾಟಕ ಲೋಕಸೇವಾ ಆಯೋಗದ ಗೌರವಾನ್ವಿತ ಸದಸ್ಯರು. ಅವರು ಈಗೊಂದು ಸಣ್ಣ ಒಂದು ಕಾರ್ಯಕ್ರಮ ಬರಬೇಕಂತಾದ್ರೆ ಅವರ ಎಷ್ಟು ಪ್ರೀತಿ ಉಂಟು ಇವರ ಮೇಲೆ, ಸಿರಿಲ್ ಮೇಲೆ ಅಂತ ಒಂದು ವಿಚಾರ ಇರುವುದು. ಅವ್ರು ಬೆಂಗಳೂರಿಂದ ಅವ್ರ ಕೆಲಸ ಬಿಟ್ಟು ಒಂದು ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಅವರ ಬಗ್ಗೆ ಹೇಳಿಕೆ ತುಂಬಾ ಉಂಟು, ಆದರೆ ಕೂಡ ನಾವು ಈಗ ಅಷ್ಟೊಂದು ನಮಗೆ ಸಮಯ ಅವಕಾಶ ಇಲ್ಲ. ಆದರೆ ಅವರು ಹಲವು ವರ್ಷಗಳ ಡೆಕ್ಕರೆಡ್ ಪೇಪರ್ ಜರ್ನಲಿಸ್ಟ್ ಆಗಿ ಇಲ್ಲೇ ಮಂಗಳೂರಲ್ಲಿ ಎಷ್ಟೋ ವರ್ಷ ಕೆಲಸ ಮಾಡಿದ್ದಾರೆ. ಮತ್ತೆ ಅವರ ಮಿಸ್ಸಸ್ ಇಲ್ಲಿ ವಾರ್ತಾಧಿಕಾರಿ ರೋಹಿಣಿ ಮೇಡಮ್ ಅಂತೇಳಿ ಈಗ ಬೆಂಗಳೂರಲ್ಲಿ ನಮ್ಮ ಇಲ್ಲಿ ಬೆಂಗಳೂರು ವಾರ್ತಾ ಇಲಾಖೆ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಿಂದೆ ಮುಖ್ಯಮಂತ್ರಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು. ಡಾಕ್ಟರ್ ರೊನಾಲ್ಡ್ ಅಲಿಫ್ ಫೆರ್ನಾಂಡಿಸ್ ನಮ್ಮ ಮಿತ್ರರು, ಮತ್ತೆ ಸಿರಿಲ್ ರಾಬರ್ಟ್ ಆತ್ಮ ಮಿತ್ರರು ಕೂಡ ನಮ್ಮ ಮುಖ್ಯ ಅತಿಥಿ ನೆಲೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರಾದ ಸತೀಶ್ ಕುದ್ರೋಳಿ ಸರ್, ಏಕಲವ್ಯ ಪ್ರಶಸ್ತಿ ವಿಜೇತರು. ಕ್ರೀಡೆ ಅಂದರೆ ಅತಿಯಷ್ಟು ಪ್ರೀತಿ, ಪ್ರತಿದಿನ ಕ್ರೀಡೆ ತೊಡಗಿರು, ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಕ್ರೀಡೆಗೆ ಮುಡುಪಾಗಿಟ್ಟವರು ಸತೀಶ್ ಕುದ್ರೋಳಿ ಸರ್. ಎಷ್ಟೋ ಕ್ರೀಡಾಪಟುಗಳನ್ನು ಬೆಳೆಸಿದ್ದಾರೆ. ಸ್ವತಃ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಫ್ರಿಯಾಗಿ, ಮತ್ತು ಇಡೀ ಭಾರತ ದೇಶದ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ, ಬಾಲಾಜಿನ ವ್ಯಾಯಾಮ ಶಾಲೆ ಅದಂತ ಉಂಟು, ಅದರ ಸುದ ಗೌರವ ಅಧ್ಯಕ್ಷ ಎಲ್ಲ ಆಗಿಕೊಂಡು ತುಂಬಾ ಸೇವೆ ಕೊಟ್ಟಿದ್ದಾರೆ. ಮತ್ತೆ ಅದಲ್ಲದೆ ಏಷ್ಯಾದಲ್ಲಿ ಒಂದು ವಾಲ್ ಆಫ್ ಫೇಮ್ ಅಂತ ಪ್ರಶಸ್ತಿ ಆ ಕ್ರೀಡೆಯಲ್ಲಿ ಸಿಗುವುದು ಅದೊಂದು ಬಹಳಷ್ಟು ವಿರಳ. ಅದರಲ್ಲಿ ಅಂತ ಪ್ರಶಸ್ತಿ ಪಡೆದ ಸತೀಶ್ ಕುದ್ರೋಳಿ ಮತ್ತೆ ನಮ್ಗೆಲ್ಲರೂ ಕೂಡ ಮಾರ್ಗದರ್ಶಕರು. ಈಗ ರಿಟೈರ್ಡ್ ಆದ್ರೂ ಕೂಡ ನಿರಂತರ ನಾವು ಸಂಪರ್ಕದಲ್ಲಿದ್ದೇವೆ. ಮತ್ತೆ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಸಿರಿಲ್ ರಾಬರ್ಟ್ಸ್ ಅಲ್ಲಿ ಫಸ್ಟ್ ಇರ್ತಾರೆ. ಅವರಿಗೊಂದು ಅದು ಆತ್ಮೀಯತೆ ಬೆಳೆದುಬಿಟ್ಟಿದೆ. ಅವರಿಗೆ ಕೂಡ ನಾವು ಈ ಒಂದು ಸಭೆಯಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೇವೆ. ಸರ್, ತಮ್ಗೂ ಕೂಡ ಆತ್ಮೀಯತೆ ಸ್ವಾಗತ ಸರ್. ಮತ್ತೊಬ್ರು ನಮ್ಮವರಾದ ಶಿವಪ್ಪ ಸರ್. ಅವರು ಸುಮಾರು ವರ್ಷ, ನಾನು ಸಿರಿಮಿದ್ದು 40 ವರ್ಷ 6 ತಿಂಗಳು ಕೆಲಸ ಮಾಡಿದೆ ಅಂತ ಹೇಳುವಾಗ ಯಾಂದಲ್ಲ ಕಮ್ಮಿ ಇಚ್ಚಿ ಎಲ್ಲ 41 ವರ್ಷ ಅಂತ ಹೇಳ್ತಾರೆ. ಕೃಷಿ ಇಲಾಖೆಯಲ್ಲಿ 41 ವರ್ಷ ಸೇವೆ ಸಲ್ಲಿಸಿ ನಂತರಲ್ಲಿ ಒಳ್ಳೆ ಹೆಸರು ಪಡೆದವರು. ಈಗ ಏನಾಗಿದೆ ಅಂತ ಕೆಲವರು ಇನ್ನೂ ಸಹ ಗೊತ್ತಿಲ್ಲ. ಪ್ರತಿಷ್ಠಿತ ಕಚ್ಚೂರು ಶ್ರೀ ಮಾತಿದೇವಿ ದೇವಸ್ಥಾನ, ಶ್ರೀ ಬಬ್ಬುಸ್ವಾಮಿ ಮೂಲ ಕ್ಷೇತ್ರ ಅಂತ ಇರುವುದಿಲ್ಲಿ ಪ್ರಿಯಲ್ಲಿ ಬಾರ್ಪುರಲ್ಲಿ. ಅದು ಸಾಧಾರಣ ಒಂದು ತಾಯಿ ಸಮಾನ ಇರುವ ಒಂದು ದೈವಸ್ಥಾನ, ಮೂಲ ಸ್ಥಾನ ಅವ್ರದ್ದು. ಅದರ ಅಂಡರಲ್ಲಿ ಸಾಧಾರಣ 1000 ಬಬ್ಬು ಸ್ಥಾನ ಇದುಂಟು ಮಕ್ಕಳುಗಳಿಂದ ಹಾಗೆ.
ಸಾಧಾರಣ 1000 ವರ್ಷಗಳ ಇತಿಹಾಸ ಇದ್ದ ಕಚ್ಚೂರು ಮಾಲ್ತಿದೇವಿ ದೇವಸ್ಥಾನದ ಅಧ್ಯಕ್ಷರು. ಅಂದರೆ ಅವರು ಮಂಗಳೂರಿಗೆ ಅದು ಸಿಗಬೇಕಾದ್ರೆ ನಿರಂತರ ಅವರು ಬಾರ್ಪುರಿ ಹೋಗಿ ಬರ್ತಾರೆ. ನಮ್ಗೆ ರಿಟೈರ್ಡ್ ಅಂತಂದ್ರೆ ಈಗ ಕಳೆದ 3 ವರ್ಷಗಳಿಂದ ಅವರು ಇದರಲ್ಲಿದ್ದಾರೆ. ಅವರು ತುಂಬ ಸಾಧಾರಣ ಆ ಕ್ಷೇತ್ರಕ್ಕೆ, ಆ ಪುಣ್ಯಕ್ಷೇತ್ರಕ್ಕೆ 1 ಲಕ್ಷಕ್ಕೆ ಮಿಕ್ಕಿ ಜನ ಎಲ್ಲಿಂದೆಲ್ಲ ಸಾಧಾರಣ ಕಾಸರಗೋಡಿಂದ ಸ್ಟಾರ್ಟ್ ಮಾಡಿ ಅಷ್ಟು 5 ಜಿಲ್ಲೆಗೆ ವ್ಯಾಪಿಸುವ ಅದೊಂದು ಆ ಪುಣ್ಯಕ್ಷೇತ್ರದ ಅಧ್ಯಕ್ಷರು ಅಂತ ಹೇಳಿದರೆ ಅದಕ್ಕೆ ಒಂದು ಮಹತ್ವ ಬೇರೆ ಉಂಟು. ಅಂತ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ನಮ್ಮ ಮಿತ್ರರು ಕೂಡ, ಅವರು ಸಿರಿಲ್ನ ಆತ್ಮ ಮಿತ್ರರು ಕೂಡ ಮುಖ್ಯ ಅತಿಥಿಯಲ್ಲಿ ಆಗಮಿಸಿದ್ದಾರೆ. ಸರ್, ತಮ್ಗೆ ಕೂಡ ಆತ್ಮೀಯವಾದ ಸ್ವಾಗತ. ನಮಗೆ ಇವತ್ತೊಂದು ದೊಡ್ಡ ಸಂತೋಷ ಏನಂದ್ರೆ, ನಿಮ್ಗೆಲ್ಲ ಗೊತ್ತುಂಟು ಅಕ್ಷರ ಸಂತ ಯಾರು, ಅರೆಕಣ ಆಜಬ್ಬ ಸಾಹೇಬರು. ಅವರು ಅಂದ್ರೆ ಅವರು ಸಿಂಪಲ್ ವ್ಯಕ್ತಿ. ಅವ್ರು ಹಿಂದೆ ಕೂತ್ಕೊಳ್ಳಿ ನೋಡು, ನಾನು ಎಷ್ಟು ಮುಂದೆ ಕಂಡ್ರೆ ಕೂಡ ಬೇರೆ ಮತ್ತೆ ಕರೀತೇನೆ, ಆದ್ರೆ ಸಹ ಅವರಿಗೆ ಗೊತ್ತುಂಟ, ಅವರಿಗೆ ಒಂದು ಬೇಡ ನಾನು ಯಾಕೆ ಅಂತೇಳಿ ಶಿಕ್ಷಣಕ್ಕೆ ತುಂಬಾ ಅಕ್ಷರ ಸಂತ ಅರೆಕಣ ಆಜಬ್ಬ ಸಾಹೇಬರು ಅವರು ಪ್ರತಿಷ್ಠಿತ ಭಾರತೀಯ ಒಂದು ನಾಗರಿಕ ಒಂದು ಪ್ರಶಸ್ತಿ ಅಂದ್ರೆ ಪದ್ಮಶ್ರೀ ಪಡೆದವರು ನಮ್ಮ ಜಿಲ್ಲೆ. ನಮಗೆ ಹೆಮ್ಮೆಯ ವಿಚಾರ, ನಮಗೆಲ್ಲ ಗೊತ್ತುಂಟು. ಅವರು ಸಿರಿಲಿಗೆ ಒಂದು ಅವರಿಗೆ ಸನ್ಮಾನ ಮಾಡಬೇಕು, ಗೌರವ ಕೊಡಬೇಕಂತ ಮೊನ್ನೆ ಕಾರ್ಯಕ್ರಮ ಕೊಟ್ಟು, ಆದರೆ ಅವ್ರಿಗೆ ಆ ದಿವಸ ಅನಿವಾರ್ಯ ಕಾರಣ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ಏಕಸ ಮಾಡಿ ಕರೆದುಕೊಂಡು ಬರ್ತಾ ಅಂತ ಅವ್ರು ಹೇಳಿದ್ರು. ನಮಗೆ ಸಹ ಸಂತೋಷ ಆಯಿತು. ಅವರು ಬಂದರೆ ನಮ್ಮ ಫುಲ್ಲು ನಮ್ಮದು ಸಂತೋಷ ಹಿಮ್ಮಡಿ ಆಗ್ತಾ ಉಂಟು. ಸರ್, ತಮ್ಮ ಕೂಡ ಆತ್ಮೀಯ ಸ್ವಾಗತ. ಅದೇ ರೀತಿಯಲ್ಲಿ ಈಗಾಗಲೇ ಆಗಮಿಸಿದ ಫಾದರ್ ಸಿಪ್ರೇನ್ ಪಿಂಟು ಮುಖ್ಯ ಧರ್ಮಗುರುಗಳು ನಮ್ಮ ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಚರ್ಚ್, ಸಿರಿಲ್ ಅವರ ಅದೇ ಚರ್ಚಲ್ಲಿ ಇದ್ದಾರೆ, ವ್ಯಾಪ್ತಿಯಲ್ಲಿ ನಿವಾಸ ಮಾಡ್ತಿದ್ದಾರೆ. ಫಾದರ್ ಅವರು ಅಲ್ಲಿಂದ ಪೆರ್ಮನ್ನೂರಿಂದ ಇಲ್ಲಿ ಆಗಮಿಸಿದ್ದಾರೆ, ಪ್ರೀತಿ ಉಂಟು ಆಗಮಿಸಿದ್ದಾರೆ. ಫಾದರ್, ತಮ್ಮ ಕೂಡ ಆತ್ಮೀಯವಾದ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿ ಮಿತ್ರರು ಕೂಡ ಇದ್ದಾರೆ. ಹೆಸರಲ್ಲಿ ಹೋಗುದಿಲ್ಲ, ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸರ್ಕಾರಿ ನೌಕರರ ಸೌತ್ ಕೆನರಾ ಗವರ್ಮೆಂಟ್ ಆಫೀಸರ್ ಕೋಆಪರೇಟಿವ್ ಬ್ಯಾಂಕ್ 100 ವರ್ಷಗಳ ಇತಿಹಾಸ ಇರುವುದು ಬ್ಯಾಂಕ್, ಅದರ ಗೌರವಾನ್ವಿತ ಅಧ್ಯಕ್ಷರಾದ ಪ್ರಕಾಶ್ ನಾಯ್ಕ್ ಸರ್ ನಮ್ಮೊಂದಿಗಿದ್ದಾರೆ. ನಿಜವಾಗ್ಲೂ ಹೆಮ್ಮೆಯ ವಿಷಯ. ಅವರು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ನಮ್ಮ ಈ ಬ್ಯಾಂಕಿನ ಗೌರವಾನ್ವಿತ ಎಲ್ಲ ನಿರ್ದೇಶಕರುಗಳು ಕೂಡ ನೀವೆಲ್ಲ ಇದ್ದೀರಿ, ತಮ್ಮ ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ ನಾನು. ಅದೇ ರೀತಿ ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟ ಅಂದ್ರೆ ಶಿವಾಜಿ ಅಂದ್ರೆ ತೊಕ್ಕೋಟ ಅಂತ ಹೇಳುವ ಒಂದು ಪ್ರತಿಷ್ಠಿತ ಒಂದು ಊರಲ್ಲಿ ಅದರ ಅಧ್ಯಕ್ಷರಾಗಬೇಕು. ಅದೇ ಒಂದು ಮಾತು ಉಂಟು ಅದಕ್ಕೆ. ಆ ಯುವಕ ಸಂಘ ಅಥವಾ ಸಂಘ ಸಂಸ್ಥೆ ಅಂದ್ರೆ ಗುರುಪಣ್ ಡಿಸೋಜ್ ಅವರು ಶಿವಾಜಿ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಬಾಲಾಂಜನೇಯ ನಮ್ಮ ವ್ಯಾಯಾಮ ಶಾಲೆ ಅಥವಾ ಸಂಸ್ಥೆ ಕ್ರೀಡಾಪಟುಗಳಿಗೆ, ಎಷ್ಟೋ ಕ್ರೀಡಾಪಟುಗಳಿಗೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಒಂದು ಪ್ರತಿಭೆ ಅಂದ್ರೆ ನಮ್ಮ ಬಾಲಾಂಜನ. ಅದರ ಗೌರವ ಅಧ್ಯಕ್ಷರು ಶ್ರೀ ಉಮೇಶ್ ಕಟ್ಟಿ ಸರ್, ಎಸ್ಕಾಂ ಅಲ್ಲಿ ಡೆಪ್ಯೂಟಿ ಕಂಟ್ರೋಲರ್ ಅಕೌಂಟ್ಸ್ ಕೆಲಸ ಮಾಡ್ತಿದ್ದಾರೆ. ಸರ್, ತಮ್ಮ ಕೂಡ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ರೂಪೇಶ್ ಶೆಟ್ಟಿ, ತಮಗೆಲ್ಲ ಹೆಸರು ಕೇಳುವ ಜಿಮ್ಮಾ ನಾನು ಗಿರ್ಗಿಟ್ ಮತ್ತೆ ಯಾವುದು ಸುಜಾತ ಸರ್ಕಸ್ ಪ್ರತಿಷ್ಠಿತ ನಮ್ಗೆ ಹೆಸರೇ ಬರ್ತದೆ. ಬಿಗ್ ಬಾಸ್ ಅಲ್ಲಿ ಅಷ್ಟು ಪ್ರಶಸ್ತಿ ಪಡೆದವರು ರೂಪೇಶ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮ ಕರೀಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ, ಶ್ರಮ ಪಟ್ಟೆವು. ಆದ್ರೆ ಅವರು ಬರ್ತಾನಂತ ಹೇಳಿದ್ರು, ಆದ್ರೆ ಅನಿವಾರ್ಯ ಕಾರಣ ಬರ್ಲಿಕ್ಕೆ ಆಗ್ಲಿಲ್ಲ. ಆಗ ಸಹ ಫೋನ್ ಮಾಡಿ ಹೇಳಿದ್ದಾರೆ ನನ್ನ ಶುಭ ಹಾರೈಕೆ ಕೊಡ್ಲೇಬೇಕಂತೇಳಿ. ಸಿರಿಲ್ ಅವರಿಗೆ ಅವರು ಶುಭ ಹಾರೈಕೆ ಕೊಟ್ಟಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ರೂಪೇಶ್ ಶೆಟ್ಟಿ ಅವರ ಶುಭ ಹಾರೈಕೆ ಮಾನ್ಯ ಸಿರಿಲ್ ಅವರಿಗೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸನ್ಮಾನಿತ ನಮ್ಮ ಯುಟಿ ಖಾದರ್ ಸಾಹೇಬರು, ನಮ್ಮ ಸಭಾಧ್ಯಕ್ಷರು. ನಮ್ಗೆ ಈ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ, ಅವರ ಟೂರ್ ಪ್ರೋಗ್ರಾಮ್ ಅಲ್ಲಿ ಉಂಟು 6 ಗಂಟೆಗೆ ಅಂತ. ಕೆಲವು 6 ಗಂಟೆ ಬಂದಿದ್ದಾರೆ, ಆದ್ರೆ 6 ಗಂಟೆಗೆ ಅಷ್ಟು ಬೇಗ ಬರ್ಲಿಕ್ಕೆ ಕಷ್ಟ ಆಗ್ತದೆ. 6 ಅಂದ್ರೆ 9, 9 ಅಂದ್ರೆ 12 ಹಾಗೆ ಅಲ್ವಾ. ಬರ್ತಾರೆ ಶಿವರು ಬರ್ತಾರೆ ಅವರು. ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಸ್ವಾಗತ ಬಯಸ್ತೇನೆ. ಮತ್ತೆ ಕೆಲವು ವಿಷಯಗಳು ನಮ್ಮಲ್ಲಿ ಸೇರ್ಲಿಕ್ಕಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಎಲ್ಲ ಗೌರವಾನ್ವಿತ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಯಾರಿಗಾದ್ರೂ ಸಂಘ ಸಂಸ್ಥೆ ಪದಾಧಿಕಾರಿ ಅಧ್ಯಕ್ಷರು ಬಿಟ್ಟು ಹೋದ್ರೆ ದಯವಿಟ್ಟು ಕ್ಷಮಿಸಬೇಕು. ನಮಗೆಲ್ಲ ಸ್ವಾಗತ ಬಯಸ್ತೇನೆ. ಮತ್ತೆ ನಮಗೆ ಹೊಸಕುರಲ್ಲ ಮತ್ತೆ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಎಲ್ಲ ತಾವೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದೀರಿ. ಅದು ಸದಾ ವಿಶ್ವದಲ್ಲೇ ಪ್ರಚಾರವಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಈ ವರದಿಗಳು. ತಮಗೆಲ್ಲರಿಗೂ ಕೂಡ ನಾನು ಆತ್ಮೀಯ ಸ್ವಾಗತ ಬಯಸ್ತೇನೆ. ಯಾರಿಗಾದ್ರೂ ಬಿಟ್ಟು ದಯವಿಟ್ಟು ಕ್ಷಮಿಸಿ. ತಮ್ಮೆಲ್ಲರೂ ಆತ್ಮೀಯ ಬಳಗದವರ ಪರವಾಗಿ ತಮಗೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಧನ್ಯವಾದಗಳು. ನೇತೃತ್ವವನ್ನು ವಹಿಸಿ ಈ ಇಷ್ಟೆಲ್ಲ ವ್ಯವಸ್ಥೆಗೆ ಕಾರಣೀಭೂತರಾದ ಮಾರ್ಗದರ್ಶಕರಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಅಭಿವೃದ್ಧಿ ವಿಭಾಗದ ಕಾರ್ಯದರ್ಶಿಗಳಾಗಿರುವಂಥ ಪ್ರದೀಪ್ ಡಿಸೋಜ ಅವರಿಗೆ
ತ್ಯಾಗಂ ಸರ್ ವೇದಿಕೆಗೆ ಬಂದು ಶಾಲು ಹಾಕಿ ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಅತಿಥಿಗಳು ಉಜ್ವಲವಾದ ಪ್ರಜ್ವಲವಾದ ಬೆಳಕನ್ನೇ ಕಾಯುತ್ತಿರುವಂತಹ ದೀಪಕ್ಕೆ ಕಾಂತಿಯನ್ನು ನೀಡಬೇಕಾಗಿ ವಿನ್ನಹ ಇವರು ಗುರುಗಳು ಮತ್ತು ಅತಿಥಿಗಳೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಕೈ ಸೇರಿಸಬೇಕಾಗಿ ವಿನ್ನಹ. ಸಿರಿಲ್ ರಾಬರ್ಟ್ ಡಿಸೋಜಾ ಅವರ ಅಭಿನಂದನಾ ಸಮಾರಂಭ ಇದೀಗ ಅತಿಥಿಗಳಿಂದ ದೀಪ ಪ್ರಜ್ವಲನದ ಮುಖೇನ ಶುಭಾರಂಭಗೊಳ್ತಾ ಇದೆ. ಮುಗಿಲು ಮುಟ್ಟಲ್ಲಿ ಚಪ್ಪಾಳೆ, ಬಹಳ ಪ್ರೀತಿಪೂರ್ವಕವಾಗಿರುವಂತಹ ನೋಟ ಇದು. ಸಿರಿಲ್ ರಾಬರ್ಟ್ ಡಿಸೋಜಾ ಅವರ ಬದುಕಿನ ಅತ್ಯಂತ ಸ್ಮರಣೀಯ ಕ್ಷಣ. ಹಾಗೆ ಅತಿಥಿಗಳೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಕೈ ಸೇರಿಸಬೇಕು. ಸಿರಿಲ್ ಅವರು ಪವಿತ್ರವಾಗಿರುವಂತಹ ನಂದಾದೀವಿಗೆಯನ್ನು ಬೆಳಗ್ತಾ ಇದ್ದಾರೆ. ಹಾಗೆ ಗೌರವಾನ್ವಿತ ರೊನಾಲ್ಡ್ ಅವರು, ಸತೀಶ್ ಕುದ್ರೋಳಿ ಮತ್ತು ಶಿವಪ್ಪ ನಂತೂರು ಕೈ ಸೇರಿಸ್ತಾ ಇದ್ದಾರೆ. ಜೊತೆಗೆ ಪ್ರದೀಪ್ ಡಿಸೋಜಾ ಅವರು ಕೂಡ ದೀಪವನ್ನು ಬೆಳಗಬೇಕಾಗಿ ಕೋರಿಕೆ. ವರ್ಷಕ್ಕೆ ನಾವು ಪೂರ್ವಕೃತವಾಗಿ ನಂಬಿಕೊಂಡು ಬಂದಿರುವುದು ಅದು ವಜ್ರ ಮಹೋತ್ಸವ ಅಂತ. ಬಹುಶಃ ಅವರ ಅವಧಿಯಲ್ಲೇ ಡಿ ವರ್ಗ ನೌಕರರ ಸಂಘದ ವಜ್ರ ಮಹೋತ್ಸವ ಆದದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ವಜ್ರದ ಗುಣವೇ ಬಹಳ ವಿಶೇಷ. ವಜ್ರ ಈ ಜಗತ್ತಿನಲ್ಲಿರುವ ಅತ್ಯಂತ ಕಠಿಣವಾದ ವಸ್ತುವಂತೆ, ಹಾಗೆ ಈ ಜಗತ್ತಿನಲ್ಲಿರುವ ಅತ್ಯಂತ ಬೆಲೆ ಬಾಳುವ ವಸ್ತು ಕೂಡ ವಜ್ರವೇ. ಅಂದರೆ ಎಲ್ಲಿ ಸ್ಥಿರತೆ, ದೃಢತೆ, ಹಿತವಾದ ಮತ್ತು ಯೋಗ್ಯವಾದ ಕಾಠಿಣ್ಯತೆ ಇರುತ್ತದೋ ಅಲ್ಲಿ ಖಂಡಿತವಾಗಿಯೂ ಅಮೂಲ್ಯತೆಗೆ ಬೆಲೆ ಇದೆ ಎನ್ನುವುದಕ್ಕೆ ವಜ್ರಕ್ಕಿಂತ ಒಳ್ಳೆಯ ರೂಪಕ್ಕೆ ಇನ್ನೊಂದಿಲ್ಲ. ಅಂತಹ ವಜ್ರ ಮಹೋತ್ಸವದ ಸಂಭ್ರಮದಲ್ಲಿರುವ ಸಿರಿಲ್ ರಾಬರ್ಟ್ ಡಿಸೋಜಾ ಅವರು ಕೇಕ್ ಕಟ್ ಮಾಡುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ ತಮ್ಮ 60ನೇ ವರ್ಷಾಚರಣೆಯನ್ನು ಆಚರಿಸ್ತಾರೆ. ಕಾರ್ಯಕ್ರಮದಲ್ಲಿ ಒಂದು ಬದಲಾವಣೆ, ಅಭಿಮಾನಿ ಬಳಗ ತತ್ಕಾಲದೊಂದು ಬದಲಾವಣೆ ಮಾಡಿಬಿಟ್ಟಿದೆ. ಈ ದಿನದ ಕಾರ್ಯಕ್ರಮ ಮೊನ್ನೆ ಒಮ್ಮೆ ಕೇಕ್ ಕಟ್ ಮಾಡಿದ ನಂತರ ಮತ್ತೊಮ್ಮೆ ಜೋಡಣೆ ಮಾಡುವುದು ಬೇಡ ಎನ್ನುವಂತಹ ಒಂದು ಅಭಿಪ್ರಾಯ. ಹಾಗೆ ತಕ್ಷಣದ ಒಂದು ಬದಲಾವಣೆ, ಕ್ಷಮೆ ಇರಲಿ. ಒಂದು ಉಪಹಾರದ ವ್ಯವಸ್ಥೆಯನ್ನು ವಿತರಣೆ ಮಾಡ್ತಾರೆ. ನಾವು ಪ್ರೀತಿಪೂರ್ವಕವಾಗಿ ಅದನ್ನು ಸ್ವೀಕರಿಸಬೇಕು. ಜೊತೆಯಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿತದೆ. ಈ ದಿನದ ಅತಿಥಿಗಳು ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡ್ತಾರೆ. ಆ ಮುಂಚಿತವಾಗಿ ಅಭಿಮಾನ ಇಟ್ಟುಕೊಂಡು ಈ ಕಾರ್ಯಕ್ರಮ ಸಂಯೋಜಿಸಿರುವಂತಹ ಬಳಗದ ವತಿಯಿಂದ ಒಂದು ಗೌರವಾರ್ಪಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜಾ ಅಭಿಮಾನಿ ಬಳಗ ಮಂಗಳೂರು ದಿನಾಂಕ 5/8/2023 ಶನಿವಾರದಂದು ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ನಡೆದ ಸಾರ್ವಜನಿಕ ಅಭಿನಂದನಾ ಸಮಾರಂಭದಲ್ಲಿ ಬೆಂದೂರು ತೋಟಗಾರಿಕೆ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ನೌಕರರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜಾ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯಾಗಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಎಲ್ಲರೊಳಗೆ ಒಂದಾಗುವ ಸ್ವಾರಸ್ಯಕರ ಬದುಕಿನ ಗುಟ್ಟಿನ ಸೂಕ್ತಿಯಂತೆ ತಾವುಗಳು ತಮ್ಮ ವ್ಯಕ್ತಿತ್ವದಲ್ಲಿ ಸರಳತೆ, ಸರ್ವರನ್ನು ಪ್ರೀತಿಸುವ ಗುಣ, ಸಮಾಜ ಸೇವೆ, ನೇರ ನಡೆನುಡಿ, ಹೊಂದಾಣಿಕೆ ಮುಂತಾದ ಗುಣಗಳಿಂದ ಎಲ್ಲರಿಗೂ ಹತ್ತಿರವಾದವರು ಮತ್ತು ಎಲ್ಲರ ಹೃದಯದಲ್ಲಿ ನೆಲೆ ನಿಂತವರು. ಪೆರ್ಮನೂರು ಹೋಲಿ ಏಂಜಲ್ಸ್ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು, ಭಾರತ್ ಪ್ರೌಢಶಾಲೆ ಉಳ್ಳಾಲಯಲ್ಲಿ ಪ್ರೌಢ ವಿದ್ಯಾಭ್ಯಾಸವನ್ನು ಪೂರೈಸಿದ ತಾವು 1983ನೇ ಇಸವಿ ಫೆಬ್ರವರಿ 8ನೇ ತಾರೀಕು ಬೆಂದೂರು ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು 20 ವರ್ಷಗಳ ಸೇವೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ನೌಕರರಾಗಿ ಸುಮಾರು 20 ವರ್ಷ 6 ತಿಂಗಳ, ಒಟ್ಟು 40 ವರ್ಷ 6 ತಿಂಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತೀರಿ. ತಮ್ಮ ಸುದೀರ್ಘ ಸೇವಾ ಅವಧಿಯಲ್ಲಿ ಸಮರ್ಪಣಾ ಭಾವನೆಯಿಂದ ತಮ್ಮನ್ನು ತೊಡಗಿಸಿಕೊಂಡ ತಾವು ಅದರಲ್ಲಿ ಸಂತೃಪ್ತಿಯನ್ನು ಹೊಂದಿದವರು ಮಾತ್ರವಲ್ಲದೆ ಸ್ನೇಹಪೂರ್ಣವಾದ ಸಂಬಂಧದ ಬಾಂಧವ್ಯವನ್ನು ತನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡವರು. ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸುವರ್ಣ ಮಹೋತ್ಸವ ಹಾಗೂ ವಜ್ರ ಮಹೋತ್ಸವ ಕಾರ್ಯಕ್ರಮದ ಯಶಸ್ವಿಗೆ ಕಾಯ ವಾಚ ಮನಸ ಶ್ರಮಿಸಿದವರು. ಕ್ಯಾಥೋಲಿಕ್ ಸಭಾ ಪೆರ್ಮನೂರು ಘಟಕದ ಪ್ರಾಂತೀಯ ಸಮ್ಮೇಳನದ ಕಾರ್ಯದರ್ಶಿಯಾಗಿ, ಆದರ್ಶ್ ಪೆರ್ಮನೂರು ಸಂಸ್ಥೆಯ ಕಾರ್ಯದರ್ಶಿಯಾಗಿ,
ಜೆಸಿ ತೊಕ್ಕೋಟು ಸ್ಟಾರ್ ಘಟಕದ ಗೌರವ ಅಧ್ಯಕ್ಷರಾಗಿ, ಶಿವಾಜಿ ಫ್ರೆಂಡ್ಸ್ ತೊಕ್ಕೋಟು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ, ರಿಚರ್ಡ್ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಭಟ್ನಗರ ಇದರ ನಿರ್ದೇಶಕರಾಗಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಂಗಳೂರು ಇದರ ಸಂಘಟನಾ ಕಾರ್ಯದರ್ಶಿಯಾಗಿ, ದಿ ಸೌತ್ ಕೆನರಾ ಗವರ್ನಮೆಂಟ್ ಆಫೀಸರ್ಸ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇದರ ನಿರ್ದೇಶಕರಾಗಿ, ಲಯನ್ಸ್ ಕ್ಲಬ್ ಪೆರಮನೂರು ಇದರ ಕ್ರಿಯಾಶೀಲ ಸದಸ್ಯರಾಗಿ, ಫೋಕನ್ ಸಂಘಟನೆ ಮಂಗಳೂರು ಇದರ ಕಾರ್ಯದರ್ಶಿಯಾಗಿ, ಹೀಗೆ 10 ಹಲವು ಸಮಾಜಮುಖಿ ಸಂಘಟನೆಗಳಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಿರಿ. ಇಂತಹ ಬಹುಮುಖ ಪ್ರತಿಭೆ, ಸೇವಾಕರ್ತರು, ಮೊಗನಗೆಯ ವ್ಯಕ್ತಿತ್ವದ ತಾವು 2023ನೇ ಇಸವಿ ಜುಲೈ ತಿಂಗಳಲ್ಲಿ ವೃತ್ತಿಯಿಂದ ನಿವೃತ್ತಿ ಹೊಂದಿರುವಿರಿ. ಆದರೆ ಪ್ರವೃತ್ತಿಯಲ್ಲಿ ಸಮಾಜದ ಎಲ್ಲರೊಂದಿಗೆ ಇದ್ದು ತಮ್ಮ ಸೇವಾ ಕಾರ್ಯವನ್ನು ಮತ್ತಷ್ಟು ಮುಂದುವರಿಸಲು ಭಗವಂತ ಸದಾ ನಿಮಗೆ ಉತ್ತಮ ಆರೋಗ್ಯ ಆಯಸ್ಸನ್ನು ನೀಡಲಿ. ನಿಮ್ಮ ಮುಂದಿನ ನಿವೃತ್ತ ಜೀವನ ಸುಖ ನೆಮ್ಮದಿಯಿಂದ ಕೂಡಿರಲಿ. ನಿಮಗೆ ಎಲ್ಲ ಕಷ್ಟ ಸುಖದಲ್ಲಿ ಸದಾ ಸ್ಫೂರ್ತಿಯೊಂದಿಗೆ ನಿಮ್ಮ ಜೊತೆಗಿದ್ದು ನಿಮ್ಮ ಏಳಿಗೆಯನ್ನು ಬಯಸುತ್ತಿದ್ದ ನಿಮ್ಮ ಧರ್ಮಪತ್ನಿ ಸೆಲೆಸ್ಟಿನ್ ಡಿಸೋಜಾ ಇವರು ಮತ್ತು ತಮ್ಮ ಮಕ್ಕಳಾದ ನಿರ್ಮಾ ಡಿಸೋಜಾ, ಫ್ರೀಮಾ ಡಿಸೋಜಾ, ಜೈಸನ್ ಡಿಸೋಜಾ ಇವರುಗಳೊಂದಿಗೆ ಸುಖಿ ಸಂಸಾರವನ್ನು ಸಾಗಿಸುತ್ತಿರುವ ನಿಮ್ಮ ಜೀವನ ಸುಜ್ಜೀವನವಾಗಲಿ ಎಂಬ ಶುಭ ಹಾರೈಕೆ ನಮ್ಮದು. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಇವರ ಸಾಧನೆ. ಧನ್ಯವಾದಗಳು. ಅತಿಥಿಗಳೆಲ್ಲರೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿ. ಈ ದಿನದ ಕಾರ್ಯಕ್ರಮದ ಪ್ರಧಾನವಾದ ಭಾಗ ಸಿರಿಲ್ ಅಭಿಮಾನಿ ಬಳಗ ಕೊಡುವಂತಹ ಈ ಗೌರವಾರ್ಪಣೆ. ಪೂಜ್ಯರಾಗಿರುವಂತಹ ವಂದನೆ ಫಾದರ್ JB ಸರ್ದಾನ ಅವರು ಶಾಲನ್ನು ಹೊದಿಸಿ, ದಂಪತಿಗಳಿಗೆ ಶಾಲನ್ನು ಹೊದಿಸಿ, ಡಾಕ್ಟರ್ ರೊನಾಲ್ಡ್ ಅನಿಲ್ ಇವರು ಪೇಟವನ್ನು ಸಿರಿಲ್ ಅವರಿಗೆ ತೊಡಿಸಿ, ಶಾಲನ್ನು ಹೊದಿಸಿ, ಪೇಟವನ್ನು ತೊಡಿಸಿ, ಪುಷ್ಪಹಾರಗಳನ್ನು ಸಮರ್ಪಿಸಿ ಸತೀಶಣ್ಣ ಪ್ರೀತಿಯಿಂದ ಬರೆದಂತಹ ಒಲುಮೆಯ ಅಕ್ಷರ ರೂಪವನ್ನು ತಳೆದಿರುವಂತಹ ಸನ್ಮಾನ ಪತ್ರವನ್ನು ಸಮರ್ಪಿಸಿ ಶಿವಪ್ಪಣ್ಣ ಫಲ ಕಾಣಿಕೆಗಳನ್ನಿತ್ತು ಗೌರವವನ್ನು ನೀಡ್ತಾ ಇದ್ದಾರೆ. ಏನು ವಿಶೇಷ ನೋಡಿ, ಅಭಿಮಾನ ಬಳಗದ ಅಭಿಮಾನದ ಮಹತ್ತರ ಎತ್ತರ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಇದು ಶಾಶ್ವತವಾಗಿ ಅಮೂಲ್ಯ ಕೊಡುಗೆಯಾಗಿರಲಿ ಎಂಬ ಕಾರಣಕ್ಕೋಸ್ಕರ ಒಂದು ಉಂಗುರ ಕಾಣಿಕೆ. ಉಂಗುರಕ್ಕೆ ಕೊಟ್ಟ ಚಪ್ಪಾಳೆ ಕಡಿಮೆ, ಅಷ್ಟು ಬೆಲೆ ಬಾಳುವಂತಹ ಉಂಗುರ, ಬಹಳ ಪ್ರೀತಿಪೂರ್ವಕವಾಗಿರುವಂತಹ ಅಭಿಮಾನದ ಸನ್ಮಾನ ಸಂದಾಯ ಆಗಿದೆ. ಬಹುಶಃ ಬದುಕಿನ ಸ್ಮರಣೀಯ ಕ್ಷಣ ಇದು. ಯಾವಾಗ ಹಿತ್ತಲ ಗಿಡವಾಗಿ ನಾವು ಇರ್ತೇವೋ ಆಗ ಹಿತ್ತಲಿಗೆ ಮಾತ್ರ ಸೀಮಿತವಾಗಿರ್ತೇವೆ. ಯಾವಾಗ ಸಮಾಜದ ಆಸ್ತಿ ಆಗ್ತೇವೋ ಆಗ ನಮ್ಮ ವೈಯಕ್ತಿಕ ಸಂಭ್ರಮಗಳು ಕೂಡ ಸಮಾಜದ ಸಂಭ್ರಮಗಳಾಗ್ತದೆ ಎನ್ನುವುದಕ್ಕೆ ಈ ದಿನ ಸಾಕ್ಷಿ ನುಡಿತಾ ಇದೆ. ಹಾಗಾಗಿ ಸಿರಿಲ್ ಅವರ ವೃತ್ತಿ ಜೀವನದ ಈ ವಿದಾಯ ಸಮಾರಂಭ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಸಂಭ್ರಮ ಕೊಟ್ಟಿರುವುದು ಅವರು ಸಮಾಜದ ಆಸ್ತಿಯಾದ ಕಾರಣ. ಹಾಗಾಗಿ ಭಗವಂತ ಅವರಿಗೂ ಅವರ ಕುಟುಂಬದವರಿಗೂ ಆರೋಗ್ಯಪೂರ್ಣವಾಗಿರುವ ದೀರ್ಘಾಯುಸ್ಸನ್ನು ಸಮರ್ಪಣೆ ಮಾಡಲಿ. ಅಲ್ಲದೆ ಪೂರ್ಣ ಅನುಗ್ರಹವನ್ನು ಮಾಡಿ ಬದುಕಿನಲ್ಲಿ ಇನ್ನಷ್ಟು ಉನ್ನತಿಯನ್ನು ಸಾಧಿಸುವಂತಹ ಸದಾವಕಾಶಗಳು ಪ್ರಾಪ್ತ ಆಗಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ, ಪದ್ಮಶ್ರೀ ಹರೇಕಳ ಹಾಜಬ್ಬರವರು ಇದೇ ಸಂದರ್ಭದಲ್ಲಿ ಒಂದು ಶಾಲು ಹೊದಿಸಿ ಹಾರ ಹಾಕುವಂತಹ ಪ್ರೀತಿಯನ್ನು ತೋರ್ತಾ ಇದ್ದಾರೆ. ಅತಿಥಿಗಳೆಲ್ಲ ಅಲ್ಲೇ ಇರಬೇಕು. ನಾಡು ಮೆಚ್ಚುವಂತಹ ಶ್ರೇಷ್ಠವಾಗಿರುವ ಸಾಧಕ ಹರೇಕಳ ಹಾಜಬ್ಬ ಅವರು ಗೌರವವನ್ನು ಅರ್ಪಿಸಿದ್ದಾರೆ. ಹರೇಕಳ ಹಾಜಬ್ಬ ಅವರ ಕಾರ್ಯಕ್ರಮಗಳಾಗುವಾಗೆಲ್ಲ ಸಿರಿಲಣ್ಣ ತಪ್ಪದೇ ಹಾಜರಾಗ್ತಿದ್ರು. ನೋಡಿ, ಆ ಪ್ರೀತಿಯನ್ನು ಹಾಜಬ್ಬ ನೆನಪಿಟ್ಟಿದ್ದಾರೆ. ಇವತ್ತು ಆ ಕಾರ್ಯಕ್ರಮದ ಈಗ ಸಿರಿಲಣ್ಣನ ಕಾರ್ಯಕ್ರಮದಲ್ಲಿ ಬರೋಡೆ ಎಂಬ ಹಠ ತೊಟ್ಟು ಬಂದಿದ್ದಾರೆ. ಆ ಪ್ರೀತಿಯ ಹಠ ನಿಜಕ್ಕೂ ನಮಗೆಲ್ಲ ಆದರ್ಶ. ಬರ್ತಾ ಇದ್ದೇವೆ. ಬಹಳ ಸಂತೋಷ ಏನಂತ ಹೇಳಿದರೆ, ಈ ದಿನದ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ವಂದನೀಯ ಫಾದರ್ JB ಸರ್ದಾನ ನೋಡಿ, ಎಷ್ಟು ಸುಂದರವಾದ ರೂಪಕ ವೇದಿಕೆಯ ಅತಿಥಿಗಳ ಪೀಠದಲ್ಲೇ ಇದೆ. ಆ ದಿನಗಳ JB ಸರ್ದಾನ ಈ ದಿನಗಳ ವಂದನೀಯ ಫಾದರ್ ಸಿಪ್ರಿಯನ್ ಬಿಟ್ಟು ಪೆರ್ಮನೂರು ಚರ್ಚ್ ಕಂಡ ಎರಡು ಭವ್ಯವಾದ ಇತಿಹಾಸ. ಶತಮಾನೋತ್ಸವದ ಸಂದರ್ಭದಲ್ಲಿ ಒಂದು ದಿಟ್ಟವಾದ ಸಮರ್ಥವಾದ ಧರ್ಮಗುರುಗಳು ಪೆರ್ಮನೂರು ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರಕ್ಕೆ ಬೇಕಾಗಿತ್ತು ಎಂಬ ಒಂದು ದೂರಚಿಂತನೆಯನ್ನು ಇಟ್ಟುಕೊಂಡಂತಹ ಧರ್ಮಾಧ್ಯಕ್ಷರು ಫಾದರ್ JB ಸರ್ದಾನ್ ಅವರನ್ನು ನಿಯುಕ್ತಿಗೊಳಿಸಿದರು. ಬಹುಶಃ ಅವರು ಆ ದಿನಗಳಲ್ಲಿ ಶತಮಾನೋತ್ಸವದ ಸಂದರ್ಭದಲ್ಲಿ ಪೆರ್ಮನೂರು ಚರ್ಚಿನ ಧರ್ಮಗುರುಗಳಾಗಿರದಿದ್ದರೆ ಅದು
ಬರಿಯ ಚರ್ಚಿನ ಉತ್ಸವ ಆಗಿರುತ್ತಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿರುವ ಬಹುತೇಕರು ನಾವು ಪಾಲ್ಗೊಂಡಿದ್ದೇವೆ. ಅದನ್ನು ಇಡೀ ತೊಕ್ಕೋಟು ಉಳ್ಳಾಳದ ಉತ್ಸವವನ್ನಾಗಿ ಮಾಡಿಸಿದ ಬಹಳ ದೊಡ್ಡ ಸತ್ಕೀರ್ತಿ ಸಲ್ಲಬೇಕಾದದ್ದು ಒಂದನೇ ಫಾದರ್ ಸಿ ವಿ ಸಂಡಾನ. ಇದು ಮರೆತೇನೆಂದರೆ ಮರೆಯಲಿ ಹ್ಯಾಂಗ ಅಂತ ಕವಿ ಹೇಳಿದ ಹಾಗೆ ಮತ್ತೆ ಮತ್ತೆ ಮರೆಯುತ್ತೇನೆ ಅಂತ ಹೇಳಿದ್ರು ಮರೆಯಲಾಗದ ನೆನಪು ಅಂತಹ ಶಾಶ್ವತವಾಗಿರುವಂತಹ ಗುರುತನವರು ಮೂಡಿಸಿದ್ದಾರೆ. ಆ ದಿನ ಪೆರ್ಮನೂರು ಚರ್ಚನ್ನು ನಡೆಸಿ ಮಾರ್ಗದರ್ಶನ ಕೊಟ್ಟ ಒಂದನೇ ಫಾದರ್ ಸಿ ವಿ ಸಂಡಾನ ಇದ್ದಾರೆ. ಈಗ ಅದೇ ಚರ್ಚನ್ನು ಮುನ್ನಡೆಸ್ತಾ ಇರುವಂತಹ ಸಿಪ್ರಿಯನ್ ಬಿಟ್ಟು ಬಹುಶಃ ವೃತ್ತಿ ಜೀವನ ನಿವೃತ್ತ ಜೀವನ ಎರಡರ ರೂಪಕವಾಗಿ ಅವರು ಕಾಣ್ತಾರೆ. ಹಾಗಾಗಿ ಅವರಿಬ್ಬರ ಉಪಸ್ಥಿತಿ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಒಂದನೆಯ ಫಾದರ್ ಜಿ ವಿ ಸಂಡಾನ ಅವರ ಧ್ವನಿಯನ್ನು, ನುಡಿಯನ್ನು, ಮಾರ್ಗದರ್ಶನವನ್ನು ಪೆರ್ಮನೂರು ಉಳ್ಳಾಳದವರೇ ಹೆಚ್ಚು ತುಂಬಿಕೊಂಡಿರುವ ಈ ಸಭೆಯವರಿಗೆ ಕೇಳಿ ಬಹಳ ದಿನ ಆಯಿತು. ಹಾಗಾಗಿ ಮತ್ತೆ ಕುತೂಹಲ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದೇವೆ. ಪೂಜ್ಯರ ಆಶೀರ್ವಾದ ನುಡಿ ಕೊಡಬೇಕಾಗಿ ಪ್ರಾರ್ಥನೆ. ಶ್ರೀಯುತ ಸಿರಿಲ್ ರಾಬರ್ಟ್ ರವರನ್ನು ಅಭಿನಂದಿಸಲು ಇಲ್ಲಿಗೆ ಆಗಮಿಸಿರುವ ಎಲ್ಲ ಅತಿಥಿಗಳೇ, ಅವರ ಮೇಲೆ ಅಭಿಮಾನವೇ ಇಟ್ಟುಕೊಂಡು ಇಲ್ಲಿ ಸೇರಿರುವ ಸಹೋದರರೇ, ಸಹೋದರಿಯರೇ, ಸಿರಿಲ್ ರಾಬರ್ಟ್ ಅಲ್ಲ, ಈ ಹೆಸರಿನಲ್ಲಿ ಏನು ವಿಶೇಷ? ನಮ್ಮ ಕ್ರೈಸ್ತ ಸಂಪ್ರದಾಯದಲ್ಲಿ ರಾಬರ್ಟ್ ಎಂಬ ಹೆಸರು ರಾಜವಂಶಕ್ಕೆ ಸೇರಿದ್ದು. ರಾಬರ್ಟ್ ರಾಯ್ ಅಂತ ನಮ್ಮಲ್ಲಿ ಹಲವಾರು ಕಥೆಗಳು ಒಬ್ಬ ರಾಜನ ಬಗ್ಗೆ ಕೇಳಿಸಿರ್ತವೆ. ಸಿರಿಲ್ ಎಂಬ ಹೆಸರನ್ನು ಕೇಳುವಾಗ ಧಾರ್ಮಿಕ ಚಿಂತನೆಯ ವ್ಯಕ್ತಿ, ಅಗಾಧವಾದ ಧಾರ್ಮಿಕ ಚಿಂತನೆಗಳ ಒಬ್ಬ ವ್ಯಕ್ತಿ, ಸಿರಿಲ್ ಎಂಬ ಹೆಸರು ಅಲ್ಲಿಂದ ಬರ್ತಾ ಇದೆ. ಒಂದು ಕಡೆ ರಾಜವಂಶ, ಇನ್ನೊಂದು ಕಡೆ ಧಾರ್ಮಿಕ ಚೇತನ, ಎರಡನ್ನು ಒಟ್ಟಿಗೆ ಸೇರಿಸಿ ಒಂದೇ ಹೆಸರಿನಲ್ಲಿ ಇರುವ ಶ್ರೀಯುತ ರಾಬರ್ಟ್ ಅವರನ್ನು, ಸಿರಿಲ್ ರಾಬರ್ಟ್ ಅವರನ್ನು ಇವತ್ತು ಷಷ್ಠಿ ಪೂರ್ತಿಯ ಸಂದರ್ಭದಲ್ಲಿ ಅಭಿನಂದಿಸುವುದು ಖಂಡಿತವಾಗಿಯೂ ಒಂದು ಬಹಳಷ್ಟು ಸಂತೋಷದ ವಿಷಯ. ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ನಮ್ಮ ಸಿರಿಲ್ ರಾಬರ್ಟ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 40 ವರ್ಷದ ಸುದೀರ್ಘ ಸೇವೆ, ಜಿಲ್ಲಾ ಪಂಚಾಯತ್, ಅದೇ ರೀತಿ ತೋಟಗಾರಿಕಾ ಇಲಾಖೆಯಲ್ಲಿ 40 ವರ್ಷ. ಅದು ABC D ವರ್ಗ, ಅದು ನಮಗೆ ಅತಿ ಅಗತ್ಯವಲ್ಲ. ಆದರೆ ಡಿ ವರ್ಗದವರು ಎಲ್ಲಿದ್ದಾರೆ, CDABC ಏನಿದೆ, ಮೇಲೆ ಮೇಲೆ ಹೋಗುವಾಗ ನಾವು ಆರಂಭಿಸುವುದು ಅಲ್ಲಿಂದಲೇ. ಆ ಬಾಗಿಲ ಹತ್ತಿರ ಅಥವಾ ಅಲ್ಲಿ ಜನರನ್ನು ಬರುವಾಗ ಭೇಟಿಯಾಗಲು ಹೋಗುವಾಗ DCM ಯಾರು ನೋಡ್ಲಿಕ್ಕೆ ಆಗುದಿಲ್ಲ, ಅದರ ಮೊದಲು ಬೇರೆಯವರನ್ನು ಭೇಟಿಯಾಗಲೇಬೇಕು. ಅಂತಹ ಒಂದು ಸ್ವಾಗತ ನೀಡುವಂತಹ ಹಸನ್ಮುಖಿ ವ್ಯಕ್ತಿ ನಮ್ಮ ಸಿರಿಲ್ ರಾಬರ್ಟ್ ರವರು. ನಾನು 2013ನೇ ಇಸವಿಯಲ್ಲಿ ತೊಕ್ಕೊಟ್ಟು ಚರ್ಚಿಗೆ ಹೋದಾಗ ಒಂದು ದಿನ ಭಾನುವಾರ ಪೂಜೆ ಆದ ನಂತರ ಸಲೀಂ ಮತ್ತು ರಾಬರ್ಟ್ ಅವರು ಒಟ್ಟಾಗಿ ನನ್ನ ಆಫೀಸಿಗೆ ಬರ್ತಾರೆ. ಫಾದರ್, ನಮಸ್ಕಾರ, ನಿಮಗೆ, ನೀವು ಇಲ್ಲಿಗೆ ಬಂದಿರೋದು ತುಂಬಾ ಸಂತೋಷ. ನಿಮಗೆ ಯಾವ ರೀತಿಯ ಸೇವೆ ಬೇಕಿದ್ದರು, ಯಾವ ರೀತಿಯ ಸಹಾಯ ಬೇಕಿದ್ದರು ಒಂದು ಫೋನ್ ಮಾಡಿ, ನಾನು ಯಾವಾಗಲೂ ರೆಡಿ. ಅದು ಆಂತರಿಕ ವಿಷಯ, ಚರ್ಚಿನ ವಿಷಯ. ಈ ಚರ್ಚಿನ ಸೇವಾ ಕಾರ್ಯಕ್ರಮಗಳಲ್ಲಿ ಅವರು ಯಾವಾಗಲೂ ಮುಂದಾಳುತನವನ್ನು ವಹಿಸುತ್ತಿದ್ದರು. ಆದುದರಿಂದ ನಮ್ಮಂತ ಗುರುಗಳು ಒಂದು ಅಂತಹ ಊರಿಗೆ ಹೋದಾಗ ಯಾರಾದರೂ ಇದ್ದರಲ್ಲ ಪ್ರೇರಣೆ ನೀಡಲು, ಶಕ್ತಿ ತುಂಬಲು, ಅಂತಹ ಒಂದು ಚಿಂತನೆ ಇರುವ ವ್ಯಕ್ತಿಗಳಲ್ಲಿ ಶ್ರೀಯುತ ಸಿರಿಲ್ ರಾಬರ್ಟ್ ಅವರು ಒಬ್ಬರಾಗಿದ್ದರು. ಅವರ ಮನೆಗೆ ಹೋದಾಗ ಕೂಡ ಅದೊಂದು ಏನ್ ಹೇಳ್ತಾರೆ, ತುಂಬಾ ಸಿಂಪಲ್, ಅನ್ಆರ್ಥೋಡಾಕ್ಸ್ ಅಂತ ಹೇಳಬೇಕು. ಸ್ವಾಗತ ಕೂಡ ಅಷ್ಟೇ, ಮಾನವೀಯ ರೀತಿಯ ಸಂಬಂಧ, ಹೃದಯಾಂತರಾಳದಿಂದ ಮಾತಾಡುವ ವ್ಯಕ್ತಿ. ಇದು ಚರ್ಚ್ ಮತ್ತು ಸಿರಿಲ್ ರಾಬರ್ಟ್ ಅವರ ಕುಟುಂಬದ ನಡುವಿನ ಒಂದು ಆತ್ಮೀಯ ಸಂಬಂಧ ಅಂತ ನಾನು ಹೇಳಬೇಕು. ಆದರೆ ಅದೆಲ್ಲ ಅಷ್ಟರಲ್ಲೇ ಉಳಿಯುವುದಿಲ್ಲ. ಈ ತೊಕ್ಕೊಟ್ಟಿನ ಪರಿಸರಕ್ಕೆ ಹೋದರೆ ಅದು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದ ಈದ್ ಸಮಾರಂಭವಿರಲಿ, ದೀಪಾವಳಿ ಸಮಾರಂಭವಿರಲಿ, ಕ್ರಿಸ್ಮಸ್ ಸಮಾರಂಭವಿರಲಿ, ಆಂಜನೇಯ ದೇವಸ್ಥಾನವಿರಲಿ, ಹಲವಾರು ರೀತಿಯ ಜನರು ಒಟ್ಟಿಗೆ ಸೇರಿ ಹೊಸಪುರಾಲು ಸುದ್ದಿವಾಹಿನಿಯೊಂದಿಗೆ ಒಟ್ಟಿಗೆ ಸೇರಿ ನಡೆಸುವ ಕಾರ್ಯಕ್ರಮಗಳಿರಲಿ, ಎಲ್ಲಿ ಹೋದರೂ ಈ ಫ್ರಾಂಕಿ ಅವರು ಮತ್ತು ಸಿರಿಲ್ ಡಿಸೋರ್ ಯಾವಾಗಲೂ ಕಾಣಸಿಗುತ್ತಾರೆ. ಅಷ್ಟು ಮಾತ್ರ ಯಾಕೆ, ನಮ್ಮ ಸಮುದಾಯದಲ್ಲಿ ಬಿಷಪ್ ಮನೆಯಲ್ಲಿ
ಅಧಿಕಾರಿ ವರ್ಗದವರ ಒಂದು ಕ್ರಿಸ್ಮಸ್ ಆಚರಣೆ ನಡೆಯುವಾಗ ಕ್ರೈಸ್ತ ಸಮುದಾಯದಲ್ಲಿ ಅದೇನಿದ್ದರೂ ಫ್ರಾಂಕಿ ಮತ್ತೆ ಸಿರಿಲ್ ಇರಲೇಬೇಕು. ಅವರು ಯಾವ ವರ್ಗ ಅಂತ ಯಾರೂ ಕೇಳೋದಿಲ್ಲ. ಆದರೆ ಅವರು ಇದ್ದರೆ ಅದಕ್ಕೊಂದು ರೀತಿಯ ವಿಶೇಷ ರೀತಿಯ ಒಂದು ಹುರುಪು ಅಲ್ಲಿ ಮೂಡುತ್ತದೆ. ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಎಲ್ಲ ಹಂತಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ರಾಬರ್ಟ್ ಸಿರಿಲ್ ರವರು ಖಂಡಿತವಾಗಿಯೂ ಕಳೆದ ಹಲವಾರು ವರ್ಷಗಳಲ್ಲಿ ಅವರು ಕಾರಣೀಕರ್ತರಾಗಿದ್ದಾರೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿಯಾಗದು. ಸರಳ ಸ್ವಭಾವದ ಮೂಲಕ ಜನರನ್ನು ಸ್ಪಂದಿಸಿ ಇಂದಿನ ದಿನ ಇಲ್ಲಿ ಇಷ್ಟೊಂದು ಜನರನ್ನು ಸೇರಿಸಿ ಈ ಅಭಿನಂದನಾ ಕೂಟವನ್ನು ನಡೆಸುವಾಗ ಖಂಡಿತವಾಗಿ ಈ ವ್ಯಕ್ತಿಯ ಬಗ್ಗೆ, ಅವರ ಸಾಮಾಜಿಕ ಕಾಳಜಿಯ ಬಗ್ಗೆ, ಅವರಿಗೆ ಜನರ ಮೇಲಿರುವ ಪ್ರೀತಿಯ ಬಗ್ಗೆ ನಮಗಂತೂ ಖಂಡಿತವಾಗಿಯೂ ಒಂದು ರೀತಿಯ ಹೇಳ್ತಾರೆ ಚಿಂತನೆ ಏನೆಂಬುದು ನಮಗೆ ಅರ್ಥವಾಗುತ್ತದೆ. ಸರ್ಕಾರಿ ಬೇರೆ ಬೇರೆ ವರ್ಗಗಳಲ್ಲಿ ಯಾವ ರೀತಿಯ ಕೆಲಸಗಳಿವೆ, ಫ್ರಾಂಕಿ ಮತ್ತು ಇವರು ಒಟ್ಟಿಗೆ ಸೇರಿ ಒಂದು ಪುಸ್ತಕವನ್ನು ತಯಾರಿಸಿ ಸಂಬಂಧಪಟ್ಟ ಮಾರ್ಗದರ್ಶಿಗಳನ್ನು ಕರೆಯಿಸಿಕೊಂಡು ಅದೆಷ್ಟೋ ಸಮುದಾಯಗಳಲ್ಲಿ, ಬೇರೆ ಬೇರೆ ಶಾಲೆಗಳಲ್ಲಿ ಮಾರ್ಗದರ್ಶನವನ್ನು ನೀಡಿ ಒಂದು ಸರ್ಕಾರಿ ಕೆಲಸವನ್ನು ನೀವು ತೆಗೆದುಕೊಳ್ಬೇಕು, ಸೇವಾ ಮನೋಭಾವದಿಂದ ಮಕ್ಕಳು ಯುವಜನರು ಮುಂದಕ್ಕೆ ಹೋಗಬೇಕೆಂಬ ಒಂದು ಸ್ಫೂರ್ತಿಯನ್ನು ನೀಡಿದ ಮಹಾನ್ ವ್ಯಕ್ತಿ ಇಲ್ಲಿದ್ದಾರೆ ಅಂತ ಹೇಳುವಾಗ ಖಂಡಿತವಾಗಿಯೂ ನನಗೆ ಸಂತೋಷವಾಗುತ್ತದೆ. ಶ್ರೀಯುತ ಸಿರಿಲ್ ರವರೇ, 60 ತುಂಬಿದೆ ಅಂತ ಬೇಜಾರು ಮಾಡಬೇಡಿ. ಇಂಗ್ಲಿಷ್ನಲ್ಲಿ ಒಂದು ಬಕೆಟ್ ಲಿಸ್ಟ್ ಅಂತ ಹೇಳ್ತಾರೆ. ಬಿಫೋರ್ ಯು ಕಿಕ್ ದ ಬಕೆಟ್, ಅಂದ್ರೆ ಆ ದಾರಿ ಹಿಡಿಯುವ ಮೊದಲು ಏನೆಲ್ಲ ಮಾಡ್ಬೇಕಂತ ಈ ಬಕೆಟ್ ಲಿಸ್ಟ್ ನಲ್ಲಿ ಒಂದು ಲಿಸ್ಟ್ ಮಾಡ್ತಾರೆ. ನಾನು ಯಾವ ಊರಿಗೆ ಹೋಗ್ಬೇಕು, ಚಂದ್ರಯಾನ ಕೈಗೊಳ್ಬೇಕು, ಸಮುದ್ರದಲ್ಲಿ ಪಯಣ ಮಾಡಬೇಕು, ಯಾರಿಗೆ ಏನ್ ಮಾಡಬೇಕು, ಒಂದು ಬಕೆಟ್ ಲಿಸ್ಟ್ ಅಂತ ಇದೆ. ಆದ್ದರಿಂದ ನಿಮ್ಮ ನಿವೃತ್ತಿ ಜೀವನದ ಬಗ್ಗೆ ಮಾತಾಡುವಾಗ ನೀವು ನಿವೃತ್ತಿ ಅಂತ ಟೆನ್ಷನ್ ಮಾಡೋದು ಬೇಡ. ನಿಮ್ಮ ಬಕೆಟ್ ಲಿಸ್ಟ್ ಒಂದು ಉದ್ದದ ಲಿಸ್ಟ್ನಲ್ಲಿ ಇನ್ನೊಂದು 40 ವರ್ಷಗಳ ತನಕ ಜನರ ಮತ್ತು ಜನಾರ್ದನನ ಸೇವೆಯನ್ನು ಮಾಡಲು ಆ ಭಗವಂತ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹಾರೈಸುತ್ತಾ ನನ್ನ ಈ ಮಾತುಗಳನ್ನು ಬಳಿಗೊಳಿಸುತ್ತೇನೆ. ಧನ್ಯವಾದ. ಪರಿಭಾವಿಸಿದ ಆಶಿಸಿದಂತಹ ಪೂಜ್ಯ ಧರ್ಮಗುರುಗಳಿಗೆ ಕೈಯೆಲ್ಲ ಬ್ಯುಸಿಯಾಗಿದೆ. ಯಾರದೆಲ್ಲ ಕೈ ಕಾಲಿದೆ ಒಂದು ಚಪ್ಪಾಳೆ ಕೋರುವ ಜಿ.ಬಿ. ಸರ್ದಾರ್ ಅವರ ನುಡಿ ಹೇಳಿದ್ದೇವೆ. ಇನ್ನು ಇನ್ನೊಂದು ಪೂಜ್ಯ ನುಡಿಯನ್ನು ಕೇಳುವಂತಹ ಸಂತೋಷದಲ್ಲಿ ನಾವಿದ್ದೇವೆ. ಒಂದನೇ ಫಾದರ್ ಸಿಪ್ರಿಯನ್ ಪಿಂಟೋ, ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನೂರು, ಇದರ ಪ್ರಧಾನ ಧರ್ಮಗುರುಗಳು, ಬಹಳ ಸಹೃದಯರು. ಅಲ್ಲದೆ ಫಾದರ್ ಜಿ.ಬಿ. ಸರ್ದಾರ್ನ ಆ ಭಾಗದಲ್ಲಿ ಮಾಡಿರುವಂತಹ ಸೌಹಾರ್ದತೆಯ ವಾತಾವರಣದ ರಿಲೇ ಗೋಲನ್ನು ಬಹಳ ಸಮರ್ಥವಾಗಿ ಮುಂದುವರಿಸಿಕೊಂಡು ಹೋಗುವವರು, ಸಭಾಂಗಣವನ್ನು ಸರ್ವರ ಆಸ್ತಿಯನ್ನಾಗಿ ಮಾಡಿದಂತಹ ಮಹಾನುಭಾವರು. ಅಲ್ಲದೆ ಎಲ್ಲ ಧರ್ಮೀಯರ ಅತ್ಯಂತ ಇಷ್ಟಪ್ರದರು ಆಗಿರುವಂತಹ ಒಂದನೆಯ ಫಾದರ್ ಸಿಪ್ರಿಯನ್ ಪಿಂಟೋ ಒಳ್ಳೆಯ ಗಾಯಕರು ಹೌದು, ನಮ್ಗೆ ಗೊತ್ತಿದೆ. ಅವರ ಅನೇಕ ಗೀತೆಗಳನ್ನು ಕೇಳಿದ್ದೇವೆ, ಆ ವೈರಲ್ ಆದ ಗೀತೆಗಳನ್ನು ಸಂತೋಷಪಟ್ಟಿದ್ದೇವೆ. ಸಾಧ್ಯ ಆದರೆ ಫಾದರ್ ಈಗ ಒಂದು ಶುಭಾಶಯ ಗೀತೆಯನ್ನು ಹಾಡಬೇಕು ಎಂಬ ಆಶಯದೊಂದಿಗೆ ಪೂಜ್ಯರ ಆಶೀರ್ವಚನಕ್ಕಾಗಿ ವೇದಿಕೆ. ಸಿರಿಲ್ ರಾಬರ್ಟ್ ಇವರ ವ್ಯಕ್ತಿತ್ವದ ಬಗ್ಗೆ ಫಾದರ್ ಜಿ.ಬಿ. ಅವರು ಮಾತಾಡಿದರು. ನೀವು ಅಭಿನಂದನಾ ಕಾರ್ಯಕ್ರಮದಲ್ಲಿ ಓದಿದ್ದೀರಾ. ನಾನು ಅವರ ಅಭಿಮಾನಿ. ಅವರು ಸೌಮ್ಯ ಸ್ವಭಾವದವರು, ತಾಳ್ಮೆಯವರು, ಆಸಕ್ತಿ ತುಂಬ ಇದೆ, ಹಸನ್ಮುಖಿ. ಯಾವುದೊಂದು ಕೆಲಸ ಇರುವಾಗ ಪ್ರತ್ಯೇಕವಾಗಿ ನಾವು ಈ ಸಭಾಂಗಣ ಮಾಡುವ ಸಂದರ್ಭದಲ್ಲಿ ಸ್ಮರಣಿಕೆ ಪುಸ್ತಕವನ್ನು ಹೊರತರಲಿಕ್ಕೆ ಪ್ರಯತ್ನ ಮಾಡುವಾಗ ಅವರು ತುಂಬ ಕಾಳಜಿ, ಆಸಕ್ತಿ ವಹಿಸಿ ಜಾಹೀರಾತುಗಳನ್ನು ಒಟ್ಟುಗೂಡಿಸಿ ಯಾವಾಗಲೂ ಹಸನ್ಮುಖರಾಗಿ ಓಡಿ ಬರುವುದು. ತುಂಬ ಆಸಕ್ತಿ ಉಂಟು, ಹುಮ್ಮಸ್ಸುಂಟು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುವಾಗ ಈಗ ನಾನು ಹೇಳಿದಾಗೆ 60 ಇದೆಲ್ಲ ಈ ದಿವಸಗಳಲ್ಲಿ ನೀವಿಲ್ಲಿ ಹಿರಿಯರೇ ಇದ್ದೀರಾ. ನನಗೆ ಈಗ 63 ನಡೆಯುತ್ತಾ ಇದ್ದೀರಿ. ಅದು ಜೆ.ಬಿ. ಅವರಿಗೆ ಬೇಗನೆ 60 ಆಗ್ತದೆ, ಅದು ಮನಸ್ಸಲ್ಲಿ ಇಟ್ಟುಕೊಳ್ಬಾರ್ದು. ಹಾಗಾದ್ರೆ ನಾವು ಕೆಲಸ ಮಾಡುವಾಗೇ ಇಲ್ಲ. ಸಮಾಜ ದೊಡ್ಡದಿದೆ, ಕೆಲಸ ಮಾಡುವವರಿಗೆ ಆದಷ್ಟು ಅವಕಾಶಗಳು ಇವೆ. ಇಷ್ಟರೊಳಗೆ ನೀವು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ತುಂಬ ಶ್ರಮ ಪಟ್ಟಿದ್ದೀರಾ, ಎಲ್ಲರಿಗೆ ಪ್ರೀತಿಮಯರಾಗಿದ್ದೀರಾ. ಇನ್ನು ಮುಂದೆ ನಮ್ಮ ಚರ್ಚಲ್ಲಿ ಅನೇಕ ಅವಕಾಶಗಳಿವೆ. ದೊಡ್ಡ ಚರ್ಚ್, ಎಷ್ಟೋ ಅವಕಾಶ ಉಂಟು. ನಿಮಗೆ ಮುಕ್ತ ಮನಸ್ಸಿಂದ ಎಲ್ಲ ಮುಂದಿನ ದಿವಸಗಳಲ್ಲಿ ಆಗುವ ಚಟುವಟಿಕೆಗಳಿಗೆ ನಾನು ತುಂಬ ಹೃದಯ ಸ್ವಾಗತ ಹೇಳುತ್ತಾ, ಒಳಿತಾಗಲಿ. ನಾವು ಸಾಯುವ ತನಕ ಏನಾದರೂ ಒಂದು ಸಾಧಿಸಬೇಕು ಎನ್ನುವ ಛಲ ನಿಮ್ಮಲ್ಲಿ ಇದೆ, ಅದು ಇರಲಿ ಅಂತ ಹೇಳುತ್ತಾ ಈ ಅವಕಾಶ ಕೊಟ್ಟದಕ್ಕಾಗಿ ವಂದಿಸುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು. ನೀವು ಪದ್ಯ ಇಲ್ಲಿ ಯಾವ ಭಾಷೆ
ಅದೇನು ಮನಸ್ಸಲ್ಲಿ ಇಲ್ಲ. ಅಮ್ಮ ಅಮ್ಮ ಪನ್ಪಿನ ಅಪ್ಪೇನು ಲೆಪ್ಪು ಏರ್ಪೊರ್ಲು, ಅಮ್ಮ ಅಮ್ಮ ಪನ್ಪಿನ ಅಪ್ಪೇನು ಲೆಪ್ಪು ಏರ್ಪೊರ್ಲು, ಉಡೆರೋಂದು ಉರುಕೋಂದು ಬರ್ಪೂಡೆ ಉಡಲ್ ಇನಿದಾಂತಿ ಮೋಕೇದ ಕರ್ಲು, ಅಮ್ಮ 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 ಪನ್ಪಿನ ಅಪ್ಪೇನು ಲೆಪ್ಪು ಏರ್ಪೊರ್ಲು, ಅಪ್ಪೇನು ಲೆಪ್ಪು ಏರ್ಪೊರ್ಲು. ನಮ್ಮಂಥ ಮಕ್ಕಳಿಗೆ ಅಪ್ಪೇನು ಲೆಪ್ಪುನಂತಹ ನುಡಿ, ಅಂತಹ ಆಶಯ ನುಡಿಗಳಿಗೋಸ್ಕರ ಒಂದು ಚಪ್ಪಾಳೆಯ ಪ್ರಣಾಮವನ್ನು ಸಲ್ಲಿಸುತ್ತಿದ್ದೇವೆ. ವೇದಿಕೆಯಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶಕರು ಸಿರಿಲ್ ಅವರ ಕುಟುಂಬ ಮತ್ತು ಅವರ ಹುಟ್ಟು ವೃತ್ತಿ ಜೀವನದ ಆಪ್ತರು ಮತ್ತು ಎಲ್ಲ ಬಗೆಗಿನ ದಿಗ್ದರ್ಶನವನ್ನು ಮಾಡ್ತಾ ಬಂದಿರುವಂತಹ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇದರ ಮಾನ್ಯ ಸದಸ್ಯರಾಗಿರುವ ಡಾಕ್ಟರ್ ರೊನಾಲ್ಡ್ ಅನಿಲ್ ಫರ್ನಾಂಡಿಸ್ ಇವರು ಉಪಸ್ಥಿತರಿದ್ದಾರೆ. ಅವರು ತಮ್ಮ ಹೊನ್ನುಡಿಗಳನ್ನು ನೀಡಬೇಕಾಗಿ ಭಿನ್ನ. ಕೇಂದ್ರ ಬಿಂದು ಆಗಿರುವ ಶ್ರೀ ಸಿರಿಲ್ ರಾಬರ್ಟ್ ಅವರೇ, ಹಾಗೆಯೇ ವಿಜಯ್ ಚರ್ಚದ ಧರ್ಮಗುರುಗಳಾದ ಪದ ಜೆ ಬಿ ಅವರೇ, ಪೆರ್ಮಂಡೂರಿನ ಧರ್ಮಗುರುಗಳಾದ ಪದ ಸಿಪ್ರಿಯನವರೇ, ನನ್ನ ಆತ್ಮೀಯ ಮಿತ್ರರಾದ ಪ್ರದೀಪ್ ರವರೇ, ಅಂತಾರಾಷ್ಟ್ರೀಯ ಕ್ರೀಡಾಪಟುವಾದ ಸತೀಶ್ ಕುದ್ರೋಳಿಯವರೇ ಹಾಗೂ ಶಿವಪ್ರಸಾದ್ ಅವರೇ, ಹಾಗೆ ಇಲ್ಲಿ ನೆರೆದಿರುವ ಧರ್ಮಪತಿಯವರ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಅವರ ಅಭಿಮಾನ ಬಳಗದವರೇ. ನನಗೆ ಪ್ರದೀಪ್ ಅವರು ತುಂಬ ದಿವಸದಿಂದ ಕೇಳ್ತಿದ್ದಾರೆ, ಈ ದಿವಸ ಬರಲಿಕ್ಕೆ ಆಗ್ತದಾ ಅಂತ. ಅದಕ್ಕೆ ಶುವರ್ ಹೇಳಿಕಾಗಲಿಲ್ಲ, ಟ್ರೈ ಮಾಡ್ತೇನೆ ಅಂತ ಹೇಳಿದೆ. ಆದರೆ ಮತ್ತೆ ಕೊನೆಗೆ ಸಿರಿಲ್ ಅವರದಲ್ಲ ಆದಮೇಲೆ ಬಾರದೆ ಇರಲಿಕ್ಕೆ ಆಗುವುದಿಲ್ಲ. ಆದರೆ ಬರಲೇಬೇಕಂತ ಏನಾದರೂ ಒಂದು ಮನಸ್ಸು ಮಾಡಿ ಬರಲೇಬೇಕಂತ ಬಂದೆ ಬೆಂಗಳೂರಿಂದ. ತುಂಬ ಮೊದಲನೇದಾಗಿ ನಾನು ಏನು ಹೇಳಬೇಕಂತಂದರೆ, ಬೆಂಗಳೂರಲ್ಲಿ ಈ ಅಭಿಮಾನ ಬಳಗ ಅಂತ ತುಂಬ ಕಾಮನ್. ಎಲ್ಲ ಸ್ಟಾರ್, ಎಲ್ಲ ಮಿನಿಸ್ಟರ್ಗಳಿಗೂ ಅಭಿಮಾನ ಬಳಗ ಉಂಟು. ಆದರೆ ಮಂಗಳೂರಲ್ಲಿ ನನಗಲ್ಲಿ ಕೇಳಿಲ್ಲ. ಬಹುಶಃ ಈ ಇಂಥ ಒಂದು ಅಭಿಮಾನ ಬಳಗ ಇರೋದು ನನಗೆ ಗೊತ್ತಿರೋ ಬಹುಶಃ ಇದು ಅಪರೂಪದ್ದು. ಮತ್ತು ಹೆಸರಿಗೆ ಇದ್ದರೂ ಈ ಬೆಂಗಳೂರಲ್ಲಿ ಇರಲಿಕ್ಕೆ ಒಂದು ಕಾರಣ ಉಂಟು. ಅದು ಕೆಲವರು ಅವರ ಹೆದರಿಕೆಯನ್ನು ಇರ್ತಾರೆ, ಆಮೇಲೆ ಅಭಿಮಾನದ ಇರುವುದಲ್ಲ. ಇಲ್ಲಿ ನಿಜವಾಗಿ ಅವರ ಅಭಿಮಾನದಲ್ಲಿ ಇದ್ದಿದ್ರೆ ಇಷ್ಟು ಜನ ಸೇರಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಅದೊಂದು ತುಂಬ ಖುಷಿ ಆಯಿತು. ಅಂದರೆ ಇಷ್ಟು ಜನ ಒಂದು ಅಭಿಮಾನ ಬಳಗ ಒಟ್ಟು ಮಾಡಬೇಕಾದ್ರೆ ಅವರು ನಿಜವಾಗಿ ಒಂದು ಪುಣ್ಯ ಮಾಡಿರಬೇಕು, ಅಥವಾ ಇಷ್ಟು ಜನ ಸೇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಹುಟ್ಟಿದವರೆಲ್ಲ ಸಾಯಲೇಬೇಕಂತ ಹೇಳ್ತಾರೆ. ಅದರಿಂದ ಸರ್ವಿಸಿಗೆ ಸೇರಿದವರು ಎಲ್ಲ ರಿಟೈರ್ ಆಗಬೇಕು. ಒಂದು ಇವತ್ತಾಗಬೇಕಂತ ನಾಳೆ ಆಗಬೇಕಂತ ಯಾವಾಗಾದರೂ ಒಂದು ಆಗಲೇಬೇಕು. ಆದರೆ ಒಂದು 40 ವರ್ಷ 6 ತಿಂಗಳು 23 ದಿವಸ ಅಂತ ಹೇಳಿ ಅಷ್ಟೊಂದು ಸುದೀರ್ಘ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಅವರು ಎಷ್ಟೋ ಆಫೀಸರ್ಗಳನ್ನು ಕಂಡಿರ್ಬೋದು. ಬಹುಶಃ ಅವರಿಗೆ ಅವರ ಎಲ್ಲ ಒಳ ಕೊಟ್ಟು ಹೊರ ಕೊಟ್ಟು ಎಲ್ಲ ಅವರಿಗೆ ಗೊತ್ತಿರ್ಬೋದು. ಅವರಿಗೆ ಬೇರೆಯವರಿಗಿಂತ ಜಾಸ್ತಿ ಇವರಿಗೆ ಗೊತ್ತಿರ್ಬೋದು. ಅದು ಅವರ ನೆನಪಿನಲ್ಲಿ ಇರ್ತದೆ. ಹಾಗೆ ಈ ಡಾಕ್ಟರ್ಗಿಂತ ಜಾಸ್ತಿ ಕಂಪೌಂಡರ್ಗೆ ಗೊತ್ತಿರ್ತದೆ ಅಂತ ಹೇಳ್ತಾರೆ. ಬಿಡಿಸಿ ಹೇಳಬೇಕೆ ಅವಶ್ಯಕತೆ ಇಲ್ಲ. ಹಾಗೆ ಆ ಡಿಪಾರ್ಟ್ಮೆಂಟ್ ಬಹುಶಃ ಅವರಿಗೆ ಎಲ್ಲ ಒಂದು ವಿಷಯ ಗೊತ್ತಿರ್ಬೋದು. ಹಾಗೆ ಈ ನಾನು ಅವರನ್ನು ತುಂಬ ವರ್ಷದಿಂದ ಡೆಕನಲ್ಲಿದ್ದಾಗ ನೋಡ್ತೇನೆ. ಆ ಒಂದು ಸಂಘಟನಾ ಚತುರಂಗ ಆಲ್ರೆಡಿ ಹೇಳಿದರು, ಈ ಯಾವುದೇ ಕಾರ್ಯಕ್ರಮ ಅವರಿಗೆ ಕೊಡಿ, ಅವರು ತುಂಬ ಚಂದ ಮಾಡಿ ಅದನ್ನು ಕೊನೆಗೊಳಿಸುವಾಗ ಅವರೊಂದು ನಿದ್ರೆ ಮಾಡೋದಿಲ್ಲ, ಮತ್ತು ಬೇರೆಯವರು ನಿದ್ರೆ ಮಾಡಲಿಕ್ಕೂ ಬಿಡುವುದಿಲ್ಲ. ಈ ಮೇಣ ಹೇಳ್ತಾರೆ, ಹಲಸಿಗೆ ಇರ್ತದೆ, ಹಾಗೆ ಒಂದು ಅಂಟಿಕೊಂಡು ಅವರು ಎಷ್ಟೊಂದು ಅದು ಕೆಲಸ ಆಗುವ ತನಕ ಅವರನ್ನು ಏನು ಮಾಡಲಿಕ್ಕೆ ಬಿಡುದಿಲ್ಲ. ಅಷ್ಟೊಂದು ಸಲ ಕೆಲವೊಮ್ಮೆ ಸಿಟ್ಟು ಬರಲಿಕ್ಕೆ ಎಷ್ಟು ಸಲ ಫೋನ್ ಮಾಡ್ತೇನೆ ಅಂತ ಆದರೆ ಅವರದ್ದು ಯಾವುದಕ್ಕೂ ಬೇಜಾರು ಮಾಡಿಕೊಳ್ಳೋದಿಲ್ಲ. ಮರುದಿವಸ ಪುನಃ ನಾರ್ಮಲ್ ಆಗಿ ಸರಿ, ಪುನಃ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಕಳಿಸ್ತಾರೆ, ಮರುದಿವಸ ಸರಿಯಾಗಿದೆ. ಹಾಗೆ ರಿಟೈರ್ ಆಗಿದ್ದಾರೆ ಅಂತ ಈಗ ಹೇಳಿದ್ರಿಂದ ಗೊತ್ತಾಗ್ತದೆ, ಇಲ್ಲದ್ರೆ ಅವರನ್ನು ನೋಡಿದ್ರೆ ಅಂತ ಖಂಡಿತ ಅನಿಸಿದಲ್ಲ. ಅವರನ್ನು ನೋಡಿದ್ರು ಕೂಡ ಹಾಗೆ ಅನಿಸಿದ್ರು ಶಿವಪ್ರಸಾದ್ ಅವರನ್ನು. ಬಹುಶಃ ಈಗ ಅವರು ಅಪ್ಲೈ ಮಾಡಿದರೆ ಪುನಃ ಅವರಿಗೆ ಕೆಲಸ ಸಿಗೋ ಚಾನ್ಸ್ ಉಂಟು. ಅದರಿಂದ ಅವರಿಗೆ 60 ಆದಾಗಂತ ಕಾಣುವುದಿಲ್ಲ. ಹಾಗೆ ನಾನು ಏನಾದರೂ ಒಂದು ಫಾದರ್ ಬಿಡ್ತಾರೆ ಅಂತ ನೋಡಿದೆ. ಬಹುಶಃ ಫಾದರ್ ಎಲ್ಲ ಪಾಯಿಂಟ್ ಕವರ್ ಮಾಡಿದ್ದಾರೆ, ಎಲ್ಲಿ ಸಹ ಬಿಡಲಿಲ್ಲ. ನನಗೆ ಎಲ್ಲ ಹೇಳಿದ್ದು ಅಕ್ಷರ ಸತ್ಯ ಫಾದರ್ ಅವರು ನಾನು ಇನ್ನೂ ಸಹ ಮಾತಾಡೋರು ಇದ್ದಾರೆ. ಆದ್ದರಿಂದ ದೇವರು ಅವರಿಗೆ ಆಯುಷ್ಯ, ನೆಮ್ಮದಿ, ಶಾಂತಿ ಎಲ್ಲ ಕರುಣಿಸಲಿದ್ದು ಹೇಳುತ್ತಾ ಪುನೊಮ್ಮೆ ನನಗೆ ಇಲ್ಲಿ ಕರೆದದಕ್ಕೆ ಮತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬಂದು
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಫಾದರ್ ಸಿಪ್ರಿಯನ್ ಅವರು. ಉಪಸ್ಥಿತಿ ಬಹಳ ದೊಡ್ಡದು. ತೋಟಗಾರಿಕೆ ಇಲಾಖೆ ಫಾದರ್ ನೆನಪಿಸ್ತಿದ್ದೇವೆ ಮತ್ತೊಮ್ಮೆ. ನಮ್ಮ ಸ್ಮರಣಿಕೆ ತೋಟಗಾರಿಕೆ ಇಲಾಖೆಯ ಪ್ರತಿನಿಧಿ ಅಂತ ಇರುವ ಒಂದು ಪುಷ್ಪದಾನು ಅಂದರೆ ಹೂ ಬಿಡದ ಮೂಲಕ ನೋಡಿ ಅದು ಮೊಗ್ಗಾಗಿದೆ. ಫಾದರ್ ಅವರ ಸ್ಪರ್ಶದ ಮುಖೇನ ನಾಳೆ ಮತ್ತೆ ಸಿರಿಲ್ ರಾಬರ್ಟ್ ಡಿಸೋಜ ಇವರ ನಿವೃತ್ತಿಯ ಪ್ರಯುಕ್ತ ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಅಭಿಮಾನಿ ಬಳಗವನ್ನು ನಿರ್ಮಿಸಿ ಅವರಿಗೆ ಗೌರವವನ್ನು ನೀಡಲು ಉದ್ದೇಶಿಸಿ ಈ ಒಂದು ಸಮಾರಂಭವನ್ನು ಆಯೋಜಿಸಲಾಗಿದೆ. ಇದರಲ್ಲಿ ವೇದಿಕೆಯಲ್ಲಿರುವಂತಹ ಧರ್ಮಗುರುಗಳಿಗೆ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಕೂಡ ಗೌರವಪೂರ್ವಕವಾದಂತಹ ನಮಸ್ಕಾರವನ್ನು ತಿಳಿಸಿ ನನ್ನ ವೇದಿಕೆಯ ಮುಂಭಾಗದಲ್ಲಿರುವ ಬಂಧು ಮಿತ್ರರೇ, ನಾನು ಮೊನ್ನೆ 22ನೇ ತಾರೀಕಿಗೆ ನನ್ನ ಸ್ಪೀಚ್ ಮುಗಿದಿದೆ. ಬಹುಶಃ ನನ್ನ ಮನಸ್ಸಿನಲ್ಲಿರುವಂತಹ ಸಾಧಾರಣ ಭಾವನೆಗಳನ್ನು, ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ಸಿರಿಲ್ ಡಿಸೋಜರ್ ಅವರ ಬಗ್ಗೆ ಇರುವಂತಹ ನುಡಿಗಳನ್ನು ಈಗಾಗಲೇ ಹೇಳಿದ್ದೇನೆ. ಆದರೆ ಇಲ್ಲಿ ಪುನಃ ಒಂದೆರಡು ಮಾತು ಆಡಬೇಕಂತೇಳಿ ಹೇಳಿದಾಗ ಬೇರೆ ಉಪಾಯ ಇಲ್ಲದೆ ನಾನು ಸಿರಿಲ್ ಡಿಸೋಜರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲೇಬೇಕಾಗಿದೆ. ಕಾರ್ಯಕ್ರಮ ಬಹಳ ಚುಕ್ಕವಾಗಿ ಬಹಳಷ್ಟು ಸುಂದರವಾಗಿ ನಡೀತಾ ಇದೆ. ಎಲ್ಲರೂ ನಮ್ಮ MC ಅವರು ಬಹಳಷ್ಟು ಪ್ರಬುದ್ಧತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅದರೊಂದಿಗೆ ನಮ್ಮ ಬಂದಂಥ ಅತಿಥಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಆಶೀರ್ವಚನ ನೀಡಿದ್ದಾರೆ. ಸಿರಿಲ್ ಡಿಸೋಜರ್ ಅವರು ನಮ್ಮೆಲ್ಲರ ಎಲ್ಲ ಮಿತ್ರರ ಕಣ್ಮಣಿಯವರು. ಅವರು ನಾನು ಕ್ರೀಡೆಯಲ್ಲಿ ತೊಡಗಿಸಿದ್ದಾಗ ನನ್ನನ್ನು ಕೂಡ ಒಂದು ಸಹಕಾರ ವಿಭಾಗಕ್ಕೆ ಕರೆದು ನನ್ನನ್ನು ಕೂಡ ಈ ಒಂದು ಸರ್ಕಾರಿ ನೌಕರರ ಸಂಘ ಮತ್ತು ಸರ್ಕಾರಿ ಬ್ಯಾಂಕ್ ಅಧಿಕಾರಿಗಳ ಬ್ಯಾಂಕಿಗೆ ನನ್ನನ್ನು ಎಳೆದು ತಂದು ಅದನ್ನು ನನಗೆ ಎಲೆಕ್ಷನ್ನಲ್ಲಿ ಕೂಡ ನಿಲ್ಲಿಸಿ ನನ್ನನ್ನು ಈ ನಿಟ್ಟಿನಲ್ಲಿ ಒಂದು ಉತ್ಸಾಹ ನೀಡಿದವರು. ಅವರ ಆ ಒಂದು ಸಹಕಾರ, ಒಂದು ಧುರೀಣತ್ವ ಮತ್ತು ಅವರ ಒಂದು ಕೆಲಸ ಮಾಡುವಂಥ ರೀತಿ ಬಹುಶಃ ನಿವೃತ್ತಿಯಾದ 2 ದಿನದಲ್ಲಿ ಅವರು ನಿವೃತ್ತರ ಸಂಘಕ್ಕೆ ಹೋಗಿ ತನ್ನ ಹೆಸರನ್ನು ದಾಖಲಿಸಿಬಿಟ್ಟಿದ್ದಾರೆ. ಇದು ಅವರ ಸಹಕಾರ, ಒಂದು ಕೆಲಸ ಮಾಡೋದಕ್ಕೆ ಅವರು ಯಾವಾಗಲೂ ರೆಡಿ ಇರ್ತಾರೆ. ಇದಕ್ಕೆ ಒಂದು ನಿದರ್ಶನ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಿರಿಲ್ ಡಿಸೋಜರ್ ಅವರಿಗೆ ನಮ್ಮೆಲ್ಲರ ಪ್ರೀತಿ ಯಾವಾಗಲೂ ಇರ್ತದೆ. ಅವರು ಕೂಡ ನಮ್ಮ ಮೇಲೆ ಅಭಿಮಾನವನ್ನು, ನಮ್ಮ ಮೇಲೆ ಪ್ರೀತಿಯನ್ನು ಯಾವಾಗಲೂ ಇಟ್ಟುಕೊಂಡು ಎಲ್ಲರೊಂದಿಗೆ ಕೂಡ ಇನ್ನು ಮುಂದೆ ಕೂಡ ಅವರ ಸರ್ವಿಸ್ನಲ್ಲಿ ಹೇಗಿದ್ದಾರೋ ಅದೇ ರೀತಿ ಅವರು ಇನ್ನು ಮುಂದೆ ಕೂಡ ನಮ್ಮೆಲ್ಲರ ಜೊತೆಯಲ್ಲಿ ಪರಸ್ಪರ ಸಂವಾದ ನಡೆಸುತ್ತಾ, ಪರಸ್ಪರ ಫೋನ್ಗಳನ್ನು ಮಾಡುತ್ತಾ, ಯಾವುದೇ ಕಾರ್ಯಕ್ರಮಕ್ಕೆ ಕೂಡ ನಾವು ಅವರನ್ನು ಕರೀತೇವೆ, ಅವರು ನಮ್ಮನ್ನು ಕರೆಯುವಂತಹ ಕೆಲಸಗಳು ಆಗಬೇಕು. ಇದು ಒಂದು ನಾವೆಲ್ಲರೂ ಇನ್ನು ಮುಂದೆ ಕೂಡ ಅವರನ್ನು ನಮ್ಮಲ್ಲಿ ಅವರನ್ನು ಸೇರಿಸಿಕೊಡ್ಬೇಕು ಅಂತೇಳಿ ಎಲ್ಲರಿಗೆ ಕೂಡ ನನ್ನ ಒಂದು ವಿನಂತಿಯನ್ನು ಮಾಡುತ್ತಾ, ಸಿರಿಲ್ ಡಿಸೋಜರ್ ಅವರಿಗೆ ದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಲಿ. ಅವರ ಕುಟುಂಬಕ್ಕೆ ಕೂಡ ಒಳ್ಳೆಯ ಶಾಂತಿ ಸಂತೋಷದಿಂದ ಬಾಳುವಂತಾಗಲಿ. ಅವರ ಏನು ಆಸೆಗಳಿದೆಯೋ, ಅವರೇನು ಅಭೀಷ್ಟೆಗಳಿದೆಯೋ ಅದೆಲ್ಲವೂ ಕೂಡ ದೇವರು ಈಡೇರಿಸುವಂತೆ ಕೃಪೆ ತೋರಲೆಂದು ಹೇಳುತ್ತಾ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಬ್ಬುಸ್ವಾಮಿ ಆರಾಧನೆ, ಕಚ್ಚೂರು ಮಾಂತಿದೇವಿಯ ಆರಾಧನೆಗೆ ಮೂಲ ಕ್ಷೇತ್ರವನ್ನು ನಿರ್ಮಿಸಿ ಅದರ ಮುಖೇನ ಒಂದಷ್ಟು ದೈವಾರಾಧನೆಯ ಕ್ಷೇತ್ರಕ್ಕೆ ತರುಣರನ್ನು ಸಿದ್ಧಗೊಳಿಸುತ್ತಿರುವಂತಹ ಈ ಪುಣ್ಯಕ್ಷೇತ್ರದ ಸರಕಾರಿಯ ವ್ಯಾಪ್ತಿಯಲ್ಲಿ ಕೂಡ ಒಳ್ಳೆಯ ಸೇವೆಯನ್ನು ಕೊಟ್ಟವರು. ಅವರು ತಮ್ಮ ಪ್ರೀತಿ ನುಡಿಗಳನ್ನು ಕೊಡಬೇಕಾಗಿ ಈ ಸಭಾ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು, ಎಲ್ಲ ರೀತಿಯಲ್ಲಿ ನನ್ನೊಟ್ಟಿಗೆ ಸಹಕರಿಸಿದಂಥ ಸಿರಿಲ್ ರಾಬರ್ಟ್ ಹಾಗೆ ಅವರ ಅಭಿಮಾನಿ ಬಳಗ, ಇವತ್ತು ತಾವೆಲ್ಲರೂ ವೇದಿಕೆ ಮುಂದೆ ಇದ್ದೀರಿ. ಅಭಿಮಾನಿ ಬಳಗದಿಂದ ಈ ಒಂದು
ಪುಣ್ಯದ ಕೆಲಸವನ್ನು ಮಾಡಿದ್ದಕ್ಕೆ ಈ ಕಾರ್ಯಕ್ರಮದ ಹಿಂದೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಒಂದು ಫ್ರಾಂಕಿ ಹಾಗೂ ಕರ್ನಾಟಕ ಅಧಿಕಾರಿ ಕಾರ್ಯದರ್ಶಿ ಅವರಂತ ಅವರು ಎಲ್ಲ ತುಂಬ ಅವರ ಗೆಳೆಯರು, ಅಂದರೆ ಅವರಿಗೆ ಗೆಳೆಯರು ಇಲ್ಲದವರು ಯಾರಿಲ್ಲ ಅಂತ ಒಂದು 60 ನೋಡಿದ ಮಟ್ಟ ಒಂದು 50-60 ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಆತ್ಮೀಯತೆಯಲ್ಲಿ ಇರುವವರಿಗೆ ನಮ್ಮ ಶ್ರೀ ಡಿಸೋಜರು. ಹಾಗೆ ನಾವು ಸಾಧಾರಣ ಡಿ ಗ್ರೂಪ್ ನೌಕರ ಸರ್ಕಾರಿ ನೌಕರ ಸಂಘದಲ್ಲಿ ವಿಠಲ್ ಅಂತ ಒಬ್ಬರು ಅಧ್ಯಕ್ಷರಿರುವಾಗ ಶ್ರೀ ಡಿಸೋಜರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಆಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಕೋಶಾಧಿಕಾರಿಯಾಗಿ ಇದ್ದೆ. ಅಂದರೆ ನನಗೆ ಸಂಘಕ್ಕೆ ಒಳಗೆ ಬರೋಕ್ಕೂ ಕೂಡ ಒಂದು ಹೆದರಿಕೆ ಇತ್ತು. ಆ ಹೆದರಿಕೆಯನ್ನು ಬಿಡಿಸಿದಂಥ ವ್ಯಕ್ತಿ ಇದ್ದರೆ ಅದು ಶ್ರೀ ರಾಬರ್ಟ್ ಡಿಸೋಜ. ಅಂದರೆ ಆ ಒಂದು ಎಲ್ಲ ಆತ್ಮೀಯತೆಯನ್ನು ತೋರಿಸಿ ಏನಿಲ್ಲ ಬನ್ನಿ ನೀವು ಒಂದು ಎಲ್ಲ ಯಾವುದರಲ್ಲಿ ಕೂಡ ಒಂದು ಧೈರ್ಯ ತುಂಬುವಂಥ ವ್ಯಕ್ತಿತ್ವ ಅವರಲ್ಲಿ ನಾವು ಕಂಡಿದ್ದೇನೆ. ಮತ್ತು ಎಲ್ಲ ಜಾತಿ ಧರ್ಮ ಎಲ್ಲವನ್ನು ಮೀರಿ ನಾನು ಕಂಡಂಥ ಏಕೈಕ ವ್ಯಕ್ತಿ ಶ್ರೀ ರಾಬರ್ಟ್ ಡಿಸೋಜ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಜೀವನದಲ್ಲಿ ಮನುಷ್ಯ ಏನಿಲ್ಲ, ಪರಮಾತ್ಮನಾಮದ ಪ್ರಕಾರ ನಮ್ಮ ತಾಯಿಯ ಗರ್ಭದಿಂದ ನಾವು ಭೂಮಿಗೆ ಜನನವಾಗುವಂಥ ಸಂದರ್ಭದಲ್ಲಿ ಕಣ್ಣು ಬೀಳ್ತೇವೆ. ಹಾಗೆ ಕೊನೆಯಾಗಿ ಭೂಮಿ ತಾಯಿ ಅಲ್ಲಿ ಲಾಸ್ಟಿನ ಕೊನೆಯ ಸಂದರ್ಭದಲ್ಲಿ ನಾವು ಕಣ್ಣು ಮುಚ್ಚುತ್ತೇವೆ. ಈ ಕಣ್ಣು ಬಿಟ್ಟು ಕಣ್ಣು ಮುಚ್ಚುವ ಮಧ್ಯದಲ್ಲಿ ನಾವು ಏನು ಮಾಡಿದ್ದೇವೆ ಜಗತ್ತಿನಲ್ಲಿ ಅದು ಭಾರಿ ಪ್ರಾಮುಖ್ಯತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ನೆಲೆಯಲ್ಲಿ ಶ್ರೀ ರಾಬರ್ಟ್ ಡಿಸೋಜ ಅವರ ಒಂದು 41 ವರ್ಷಗಳ ಸೇವೆಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಮನೆಗೆ ಹೋದ ಕೂಡ ಒಂದು ಅವರ ಸ್ಪಂದನೆ, ಅವರ ಫಾದರ್ ಹೇಳಿದ ಹಾಗೆ ನಾನು ಹೋದಾಗ ಒಂದು ದಿನ ಕಟ್ಟಿದ್ದು ಕ್ರಿಸ್ಮಸ್ಗೆ ಹೋಗಿದ್ದೆ. ಹೋಗುವಾಗ ಅಲ್ಲಿ ಅವರ ಆತ್ಮೀಯ ಒಂದು ಹೃದಯವಂತದಿಂದ ಬರುವಂಥ ಒಂದು ಆತ್ಮೀಯತೆ, ಅಂದರೆ ಆ ರೀತಿ ಬಂದೆ ನಾನು ತಪ್ಪಿಕೊಂಡು ಕೋಲಿ ಕರ್ಕೊಂಡು ನನ್ನ ದೇವರಿಲ್ಲಿದ್ದಾರೆ ಈ ಜನ ಪಟ್ಟಣದಲ್ಲಿ ಎಲ್ಲರೂ ಇದ್ದಾರೆ ನೋಡಿದರೆ ಅವರ ತಾಯಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಅವರ ಕಾಲು ಹಿಡಿದು ಅಂದರೆ ತಾಯಿಯ ಮೇಲೆ ಇರುವಂತಹ ಪ್ರೀತಿ, ಆ ಒಂದು ಇದು ನನ್ನ ಪ್ರಥಮ ದೇವರೇ ಅವರು. ಅಂದರೆ ನಾವು ಕಣ್ಬಿಟ್ಟಾಗ ನೋಡೋದು ಫಸ್ಟ್ ಅಂದರೆ ಯಾರಂದರೆ ನಮ್ಮ ಜನ್ಮ ಕೊಟ್ಟ ತಾಯಿ ಅಂತ ಒಂದು ಹೃದಯವಂತಿಗೆ ಇರುವಂತಹ ಶ್ರೀ ರಾಬರ್ಟ್ ಡಿಸೋಜ ಅವರ ಕೆಲಸ ಕಾರ್ಯಗಳು ಅಂದರೆ ಅದು ಹೇಳಲಿಕ್ಕೆ ಇದ್ರೆ ತುಂಬ ಉಂಟು, ಆದರೆ ಬರ್ತಾ ಇಲ್ಲ ನನಗೆ. ಹಾಗಾಗಿ ದಯಮಾಡಿ ಇನ್ನು ಮುಂದೆ ಕೂಡ ಪರಮಾತ್ಮ ಅವರಿಗೆ ಆಯುರ್ವಾರೋಗ್ಯ ಕೊಟ್ಟು ಕರುಣಿಸಲಿ. ಅವರ ಕುಟುಂಬ ಸಮೇತವಾಗಿ ಅವರ ಕುಟುಂಬದಲ್ಲಿ ಕೂಡ ಮಕ್ಕಳು ಹೆಣ್ಮಕ್ಕಳು ಯಾರು ಇದ್ದಾರೆ, ಎಲ್ಲ ಭಾರಿ ಎಂಜಾಯ್ ಒಳ್ಳೆಯ ಇದರಲ್ಲಿದ್ದಾರೆ. ಎಲ್ಲ ಮನಶಾಂತಿಯಾಗಿ ಅವರು ಜೀವನ ಮಾಡಲಿ ಅಂತ ಹೇಳಿ ಶ್ರೀ ಕ್ಷೇತ್ರದ ಕಚೂರು ಮನತಿದೇವಿ ಬಬ್ಬು ಸ್ವಾಮಿ ಮೂಲಕ್ಷೇತ್ರದ ಸರ್ವಶಕ್ತಿಗಳ ಪೂರ್ಣಾನುಗ್ರಹ ಅವರ ಕುಟುಂಬಕ್ಕೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸಿದ್ದೇನೆ. ಎಲ್ಲ ಬಡಿಸಿ ಉಂಡ ನಂತರ ರುಚಿ ಹೇಗಿದೆ ಅಣ್ಣ ಅಂತ ಊಟ ಮಾಡಿದವರ ಹತ್ರ ಕೇಳಬೇಕು. ಹಾಗೆ ಈ ನುಡಿಯ ಔತಣವನ್ನು ಕೊಟ್ಟಿದ್ದಾರೆ ಅತಿಥಿಗಳು, ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ. ಈಗ ರುಚಿ ನೋಡಿದಂತಹ ಸಿರಿಲಣ್ಣ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಎಲ್ಲರಿಗೂ ಶುಭರಾತ್ರಿಯನ್ನು ಕೋರುತ್ತೇನೆ. ಸೃಷ್ಟಿಕರ್ತ ಭಗವಂತನಿಗೆ ನನ್ನ ಪ್ರಥಮ ನಮನಗಳು. ಅಗಲಿದ ನನ್ನ ಕುಟುಂಬದ ಸದಸ್ಯರು, ಇಲಾಖೆಯಲ್ಲಿ ದುಡಿದಂಥ ನೌಕರರು, ಸಂಘಟನೆಯಲ್ಲಿ ನನ್ನ ಜೊತೆಗೆ ಸಹಕರಿಸಿದ ನನ್ನ ಬಳಗದವರು ಈಗ ನಮ್ಮೊಂದಿಗಿಲ್ಲ. ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರುತ್ತೇನೆ. ಆತ್ಮವಿಶ್ವಾಸವನ್ನು ಮಹಾ ಆಯುಧ. ಅದು ಯಾವುದೇ ಸಂದರ್ಭದಲ್ಲಿ ಜಯ ತಂದು ಕೊಡದಿರಬಹುದು, ಆದರೆ ಯಾವುದೇ ಸವಾಲನ್ನು ಎದುರಿಸಲು ಧೈರ್ಯ ತುಂಬುತ್ತದೆ ಎಂಬ ಈ ಪದಗಳೊಂದಿಗೆ ನಾನು ಈ ದಿನ ಹಾಜರಿರುವ ತಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತೇನೆ. ಈ ದಿನ ನನ್ನ ವೈವತ್ ಸೇವಾ ನಿವೃತ್ತಿ ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿರುವ ನನಗೆ ಬಂದ ಮೇಲೆ ಗೊತ್ತಾಯಿತು ಸಿರಿಯಲ್ ಅಭಿಮಾನಿ ಬಲಿಗಾಂತೇಳಿ. ಆದರೂ ನಾನು ಪ್ರಮುಖರ ಒಂದು 5 ಜನರ ಹೆಸರನ್ನು ಇಲ್ಲಿ ನನಗೋಸ್ಕರ ತುಂಬ ಒಂದು 2 ವಾರದಿಂದ ಕೆಲಸ ಕಾರ್ಯವನ್ನು ನಿರ್ವಹಿಸುವುದು ನನಗೆ ತಿಳಿದು ಬಂದಿದೆ. ಶ್ರೀ ಪ್ರದೀಪ್ ಡಿಸೋಜ, ಕಾರ್ಯದರ್ಶಿ ಕರಾವಳಿ ಪ್ರಾಧಿಕಾರ ಮಂಗಳೂರು, ಮತ್ತು ಶ್ರೀ ಹೇಮಚಂದ್ರ ಬಾಬುಗಟ್ಟೆ, ಜಿಲ್ಲಾ ಅಧಿಕಾರಿ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಮಂಗಳೂರು, ಮತ್ತು ಶ್ರೀ ಸಮಂತ್ ಶೆಟ್ಟಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿ ಬಂಟ್ವಾಳ, ಶ್ರೀ ಸತೀಶ್ ಕುದ್ರೋಳಿ, ಏಕಲವ್ಯ ಪ್ರಶಸ್ತಿ ವಿಜೇತರು ಮತ್ತು ನಿವೃತ್ತ ಅಬಕಾರಿ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್. ಇನ್ನು ನನ್ನ ಚಡ್ಡಿ ದೋಸ್ತಿ, ಆತ್ಮೀಯ ಮಿತ್ರ. ಯಾಕಂದರೆ ಒಂದು ಉಲ್ಲೇಖ ಮಾಡ್ತೇನೆ, ಪ್ರಾಂಕ್ಯ ಬಗ್ಗೆ ನಾನು ಹೇಳಿದ ಮಾತಲ್ಲ, ತಾಯಿ ಹೇಳಿದ ಮಾತು. ಕೋಟಿ ಜನ
ಅಂತೇಳಿ. ಈಗಾಗಲೇ ಕೆಲವರೆಲ್ಲ ಕೊಂಡಾಡ್ತಾರೆ, ಆಜಪ್ಪನವರಿಗೆ ಗೊತ್ತದು ಫ್ರಾಂಕೆ ಸೀರಿಯಲ್ ಏನಂತೇಳಿ. ಇಲ್ಲಿ ಮಾತಾಡಲಿಕ್ಕೆ ಬಿಟ್ಟರೆ ಎಲ್ಲ ಫ್ರಾಂಕ್ ಹೆಸರು ಬರಲೇಬೇಕು ನನ್ನೆಂದ್ರೆ. ಅಂದರೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಅಡ್ಡಿವರ್ಗ ಸರ್ಕಾರಿ ನೌಕರರ ಸಂಘಕ್ಕೆ 6 ವರ್ಷ ಅಧ್ಯಕ್ಷರಿರುವಾಗ ನಾನು ಅವರ ಬೆನ್ನೆಲುಬಾಗಿ ನಾನು ಸಹಕರಿಸಿದ್ದೇನೆ. ಮತ್ತು ಅವರ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ಅವನ ಜೊತೆ ನಾನು ಸ್ಪಂದಿಸಿದ್ದೇನೆ. ಇದನ್ನು ಕೂಡ ನೆನಪಿಸ್ತಾ ಈ ಎಲ್ಲ ಮಹಾನುಭಾವರು ಸಿರಿಲ್ ಅಭಿಮಾನಿಗಳ ಸಂಘವನ್ನು ಸ್ಥಾಪಿಸಿದವರಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನನ್ನ ಜೀವನ ಸುಮಾರು 60 ವರ್ಷದ ಆದರೂ ಈ ಅವಧಿಯಲ್ಲಿ ನಾನು ನೀವೆಲ್ಲ ಹೇಳಿದ್ರಿ ಈಗ 40 ವರ್ಷ 5 ತಿಂಗಳು 23 ವರ್ಷಗಳ ಸೇವೆ ನನ್ನ ಪಾಲಿಗೆ ಲಭಿಸಿದ್ದು. ತೋಟಗಾರಿಕೆಯಲ್ಲಿ 20 ವರ್ಷ ಮತ್ತು 20 ವರ್ಷ 6 ತಿಂಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಯಲ್ಲಿ ಮನಪೂರ್ವಕವಾಗಿ ಎಲ್ಲರಿಗೂ ಕೃತಜ್ಞತೆಯಿಂದ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ ತಿಳಿಸಲು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ. ನನ್ನ ಮದುವೆ 26/12/1988 ಕ್ರಿಸ್ಮಸ್ನ ಮರು ದಿವಸ. ನಾನು 35 ವರ್ಷಗಳ ನನ್ನ ವೈವಾಹಿಕ ಜೀವನವನ್ನು ನನ್ನ ಧರ್ಮಪತ್ನಿ ಶ್ರೀ ಸೆಲೆಸ್ಟಿನವರೊಂದಿಗೆ ನಾನು ಕಳೆದಿದ್ದೇನೆ. ಇದರಲ್ಲಿ ನನ್ನ ತಂದೆ ತಾಯಿ, ಅಣ್ಣ ತಮ್ಮ, ನನ್ನ ಕುಟುಂಬದ ಬಾಳಿದೆ. ನನಗೆ ಮುದ್ದಾದ 3 ಮಕ್ಕಳು ದೇವರು ಕರುಣಿಸಿದ್ದಾರೆ. ನನ್ನ ದೊಡ್ಡ ಮಗಳು ಕುಮಾರಿ ನಿರ್ಪಾಟಿಸೋದ, ಅವಳು ಬರಬೇಕಿತ್ತು. ಅವಳು ಮೊನ್ನೆ ನನ್ನ ನಿವೃತ್ತಿ ಜೀವನದ ಒಂದು ಆನಂದವನ್ನು ಸವಿದು ಮತ್ತು ನನ್ನ 21ನೇ ತಾರೀಕಿನಂದು ಕೃತಜ್ಞತಾ ಕೂಟದಲ್ಲಿ ಅವಳೇ ಖುದ್ದಾಗಿ ಎದ್ದು ನಿಂತು ಊಟವನ್ನು ಆಚರಿಸಿ ಆನಂದಿಸಿದ್ದಾಳೆ. ಅವಳನ್ನು ನೆನಪಿಸ್ತೇನೆ. ನನ್ನ ಸೆಕೆಂಡ್ ಮಗಳು ಪ್ರೀಮಡಿಸೋದ, ಇವಳು UK ಸ್ಪೀಚ್ ಇಂಜಿನಿಯರಿಂಗ್ ಕೆಲಸವನ್ನು ನಿರ್ವಹಿಸುತ್ತಿದ್ದಾಳೆ. ನನ್ನ ಅಲಿಯ ನೇವಿಲ್ ಡಿಸೋದ ಅಂತೇಳಿ ಅವರು ಸಂತ ಸದಸ್ಯರು ಚರ್ಚ್ ಪರ್ಮಣ್ಣನವರೇ JP ಸಂದರ್ಭಕ್ಕೆ ಭಾರಿ ಹತ್ತಿರದ ಕುಟುಂಬ. ನೇವಿಲ್ ಡಿಸೋದ ಅಂತೇಳಿ ನನ್ನ ಅಲಿಯ, ಅವನು ಕತರ್ನಲ್ಲಿ ಕೆಲಸ ನಿರ್ವಹಿಸುತ್ತಾನೆ. ಮತ್ತು ನನ್ನ ಮುದ್ದಿನ ಮಗ ಕುಲಪುತ್ರ ಜೈಸನ್ ಡಿಸೋದ. ನನಗೆ ಹೆಮ್ಮೆ ಅನಿಸ್ತದೆ ನನ್ನ ಮಗನ ಬಗ್ಗೆ. ಅವನು ಬಿಕಾಮ್ ಓದಿ ಕುವೈಟಲ್ಲಿ ಅವನು ಅಕೌಂಟೆಂಟ್ ಕೆಲಸವನ್ನು ನಿರ್ವಹಿಸುತ್ತಾನೆ. ಅವನು ನಿಜವಾಗಿ ಈ ಕಾರ್ಯಕ್ರಮಕ್ಕೆ ಬರಲು ನಾನು ಆತುರದಿಂದ ಕಾಯ್ತಿದ್ದೆ. ಕಾರಣಾಂತರಲ್ಲಿ ಅಲ್ಲಿ ಆಡಿಟ್ ಆಗ್ತದ್ರಿಂದ ಅವನು ಮುಖ್ಯಸ್ಥನಾಗಿರೋದ್ರಿಂದ ಅಲ್ಲಿ ಅವನು ಬರಲಿಕ್ಕೆ ಆಗಲಿಲ್ಲ. ಅವನು ಕೂಡ ನೆನೆಸ್ತೇನೆ. ನನ್ನ ಸರ್ಕಾರಿ ಸೇವೆಗೆ, ಸಂಘಟನೆಗೆ, ಸೇವೆಗೆ ಕಾರಣಕರ್ತರಾದ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ತಿದ್ದೇನೆ. ನಾನು ಕಾರ್ಯನಿರ್ವಹಿಸಿದ ಸಂಘಟನೆಗಳ ಹೆಸರು ಹೇಳ್ಬೇಕಂತ ಇಲ್ಲ, ಆದರೂ ನಾನು ಈ ಸಂದರ್ಭದಲ್ಲಿ ನಾನು ನೆನಪಿಸಬೇಕು. ಈಗಾಗಲೇ ಕೆಲವರು ಹೇಳಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಎಲ್ಲ ಗೊತ್ತಿಲ್ಲ. ಆದರೆ ನಾನು ಏನು, ಎಲ್ಲಿ, ನನ್ನ ಇದು ಘಟನೆ, ಆ ಸಂಘಟನೆಯಲ್ಲಿ ಒಂದು ಕಿರು ಸಂತ ಸೆಬಸ್ಟಿಯನ್ ಚರ್ಚ್ ಪರ್ಮಣ್ಣೂರಲ್ಲಿ ಬಾಲ್ಯದಿಂದಲೂ ವೇದಿಕೆ ಸೇವಕ, ಮತ್ತೆ ತೊಕ್ಕೋಟು ಶಿವಾಜಿ ಫ್ರೆಂಡ್ ಸರ್ಕಲ್, ಕಬಡ್ಡಿಯ ಹುಚ್ಚು, ಕಬಡ್ಡಿ ಆಟದ ಅಭಿವೃದ್ಧಿ, ಮತ್ತೆ ಸಂಘಟನೆ ಕಾರ್ಯದರ್ಶಿ, ಸಂಘದ ಹೊಸ ಕಟ್ಟಡ ನಿರ್ಮಾಣ, ದಶಮಾನೋತ್ಸವ, ಮತ್ತೆ ಹಲವಾರು ಕಬಡ್ಡಿ ಪಂದ್ಯಾಟಗಳು, ಅದು ಜಿಲ್ಲೆ ಆಗಲಿ ಅಂತರ್ ಜಿಲ್ಲೆ ಆಗಲಿ ಎಲ್ಲ ನೆರವೇರಿಸಿದ ಭಾಗ್ಯ ನನ್ನ ಪಾಲಿಗೆ ಸಿಕ್ಕಿದೆ. ಅದರಲ್ಲೂ ಸಾಮಾಜಿಕ, ಧಾರ್ಮಿಕ, ಸಮಾಜಮುಖಿ ಕಾರ್ಯಕ್ರಮಗಳು. ಈಗಾಗಲೇ ನಮ್ಮ ಅಲ್ಲಿ ಶ್ರೀ ಕೊರಗಜ್ಜೆ ಸ್ವಾಮಿಯನ್ನು ನಾನು ನೆನಪಿಸ್ತೇನೆ. ಯಾಕಂದರೆ ಅವರ ಅನುಗ್ರಹವು ನಮಗಿದೆ. ಈಗ ಬರುತ್ತಾ ಅಲ್ಲಿ ಕೂಡ ಆ ಕೊರಗಜ್ಜೆ ಸ್ವಾಮಿ ದೇವರ ಸನ್ನಿಧಿ ಕೂಡ ಬೆಳಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಸಾವಿರಾರು ಮೇಲೆ ಜನ ಬಂದು ಆ ಪ್ರಸಾದವನ್ನು ತೆಗೆದು ಹೋಗುವ ಭಾಗ್ಯ ನಮ್ಮ ಸಂಘಟನೆಗೆ ಸಿಕ್ಕಿದಂತೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಕೊರಗಜ್ಜೆ ಸ್ವಾಮಿ ಆಶೀರ್ವಾದವನ್ನು ಕೂಡ ಪಡೆಯುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರ ಸಂಘದಲ್ಲಿ ಪ್ರಥಮವಾಗಿ ಕ್ರೀಡಾ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿ ಹಲವಾರು ವರ್ಷಗಳಿಂದ, ಅಧ್ಯಕ್ಷನಾಗಿಲ್ಲ ನಾನು, ಕಾರಣ ಹೇಳ್ತೇನೆ. ಮತ್ತೆ ಒಟ್ಟು 35 ವರ್ಷಗಳ ಸೇವೆ. ಅಧ್ಯಕ್ಷನಾಗಲ್ಲ ಅಂತೇಳಿ ಹಲವಾರು ಸವಾಲುಗಳು ಬಂತು ನನಗೆ. ನಾನು ಪದೋನ್ನತಿ ಉಚಿತವಾಗಿಯೂ ಕೂಡ 1 ವರ್ಷಕ್ಕಾದ್ರೂ ನೀನು ಅಧ್ಯಕ್ಷನಾಗಲು ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ನನ್ನ ಏನೊಂದು ಮೊನ್ನೆ ಕೃತಜ್ಞತಾ ಪುಟದಲ್ಲಿ ಸಿರಿ ಅಂತ ಹೇಳಿದರೆ ಸಂಧಿ ವಿಂಗಡಿಸಿ ಸಿರಿ ಇಲ್ಲ ಅಂತ ಹೇಳಿ ಒಂದು
ಒಂದು ಮಾತನ್ನು ನಮ್ಮ ಸಚಿವರು ಹೇಳಿದ್ದಾರೆ. ಯಾಕಂದ್ರೆ ಇದೊಂದು ಜೋಕ್ಸ್ ಹೇಳ್ತಿದ್ದಾನೆ, ಈ ಕೋಶಾಧಿಕಾರಿ ಮತ್ತು ಅಧ್ಯಕ್ಷಗಿರಿ ಭಾರಿ ಕಷ್ಟದ ವಿಷಯ, ಅದು ಕಾರ್ಯದರ್ಶಿ ಹೇಳೋದು ಅದು ನಿಮ್ಮೆಲ್ಲರಿಗೂ ಗೊತ್ತಿದ್ದು ಸಂಘಟನೆಯಲ್ಲಿ. ಆ ಒಂದು ಹುದ್ದೆಯನ್ನು ನಾನು ಗ್ರೂಪ್ ಡಿ ಸಂಘದಲ್ಲಿ ನಾನು ಪಡ್ಕೊಂಡಿಲ್ಲ ಅಂತೇಳಿ ವೇದ ನನ್ನ ಮಿತ್ರ ಪ್ರಾಜ್ಞೆಗೂ ಇದೆ, ನನ್ನ ಬಳಗಕ್ಕೂ ಇದೆ, ಇದನ್ನು ಸ್ಮರಿಸ್ತೇನೆ ಅಷ್ಟೇ. ಇನ್ನು ಬರುತ್ತಾ ಅಲ್ಲಿ ಕೂಡ ನಮ್ಮ ಚಟುವಟಿಕೆಗಳು, ಹೊಸ ಕಟ್ಟಡ ಉದ್ಘಾಟನೆ 2005ರಲ್ಲಿ, ಸುವರ್ಣ ಮಹೋತ್ಸವ ಅಂತಲ್ಲಿ 2007ರಲ್ಲಿ, ಅದೇ ರೀತಿ ನನ್ನ ಜೀವನದ ಶ್ರೇಷ್ಠ ನಾನು ಕಾರ್ಯನಿರ್ವಹಿಸಿದ ವಜ್ರ ಮಹೋತ್ಸವ, ನಾನು ನೆನೆಸದ ಒಂದು ಅದು ಭಾಗ್ಯ ದೇವರು ನಮಗೆ ಸಹಕಾರ ಕೊಟ್ಟು ನಮ್ಮನ್ನು ಆ ಕಾರ್ಯಕ್ರಮವನ್ನು ನಿರ್ವಹಿಸಲು ಯಶಸ್ವಿಪಟ್ಟಿದ್ದಾರೆ ಅಂತೇಳಿ ನಾನು ಜ್ಞಾಪಿಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಂಗಳೂರು, ಇಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಒಂದು ಅವಧಿಗೆ ನಾನು ಅಲ್ಲಿ ನಮ್ಮ ಪ್ರಕಾಶ್ ನಾಯ್ಕ್ ಇವರ ಜೊತೆ ಕಾರ್ಯನಿರ್ವಹಿಸ್ತೇನೆ. ಆದರ್ಶ್ ಬೆರ್ಮಣ್ಣೂರು ಸಂಘಟನೆ, ಇದು ನಮ್ಮ ಬೆರ್ಮಣ್ಣೂರು ಉಳ್ಳಾಲ ಪರಿಸರದ್ದು. ಇಲ್ಲಿ ನಾವು ಸ್ಥಾಪಕ ಸದಸ್ಯರು. ನಾವೊಂದು ಸಾರ್ವಜನಿಕ ವಿವಾಹ ಕಾರ್ಯಕ್ರಮ ಮಾಡಬೇಕಂತ ಉದ್ದೇಶ. ಅಂದರೆ ಬಡ ಕುಟುಂಬದ ಏನು ವಿವಾಹಕ್ಕೆ ಆಗುವ ಇವರನ್ನು ವೇದಿಕೆ ತಂದು ಒಂದು ನಮ್ಮಲ್ಲಿ ಒಂದು ಚಿಂತನೆ ಹುಟ್ಟಿದಾಗ ನಾವಲ್ಲಿ 20 ವರ್ಷಗಳಿಂದ ಆದರ್ಶ ಬೆರ್ಮಣ್ಣೂರು ಅಂತ ಹೇಳಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡೋದು. ಅದರಲ್ಲಿ ನನಗೆ ಸ್ಥಾಪಕ ಸದಸ್ಯರಾದ ಒಂದು ಭಾಗ್ಯ. ಅದರಲ್ಲಿ ಒಂದು ನಿರಂತರ 3 ವರ್ಷ ಅಧ್ಯಕ್ಷರಾಗಿ, ಈಗ ಪ್ರಸ್ತುತ ಕಾರ್ಯದರ್ಶಿಯಾಗಿ ನಮ್ಮ ಅಧ್ಯಕ್ಷರಿದ್ದಾರೆ ಅಲ್ಲಿ, ನಮ್ಮ ಈಗ ವಿನ್ಸೆಂಟ್ ಡಿಸೋಜ ಇವರು. ಇದು ನಾನು ಆದರ್ಶ ಬೆರ್ಮಣ್ಣೂರಿನ ಮೇಲೆ ಫೋಕಸ್ ಸಂಘಟನೆ. ನಾನು ಇಲ್ಲಿ ಫೋಕಸ್ ಸಂಘಟನೆಯಲ್ಲಿ ನಮ್ಮ ಸುಶೀಲ್ನವರನ್ನು ನಾನು ಅವರು ದಿವಂಗತರಾಗಿದ್ದಾರೆ, ಅವರನ್ನು ನೆನಪಿಸಬೇಕು. ಯಾಕಂದರೆ ಅವರು ಒಂದು ನನಗೆ ನನ್ನ ಅಭಿಮಾನ, ನಾನು ಅವರ ಅಭಿಮಾನಿ, ಆದರೂ ಅವರು ನನ್ನ ಅಭಿಮಾನಿ ಆಗಿದ್ದಾರೆ ಅಂತ ಇಲ್ಲಿಗೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಇದು 20 ವರ್ಷಗಳ ಕಾಲ ನಡೆದಿದೆ. ಪ್ರಸ್ತುತ ನಾನು ಕಾರ್ಯದರ್ಶಿಯಾಗಿದ್ದೇನೆ. ದಕ್ಷಿಣ ಕನ್ನಡ ಸರ್ಕಾರಿ ಅಧಿಕಾರಿಗಳ ಬ್ಯಾಂಕ್ ಕೊಡಿಯಾಲ್ಬೈಲು ಮಂಗಳೂರು, ಇದು ನನ್ನ ಜೀವನದ ಪ್ರಥಮ ಬ್ಯಾಂಕಿನ ಸದಸ್ಯನಾಗಿರುವುದು. ಸರ್ಕಾರಿ ಸೇವೆಯಲ್ಲಿ 40 ವರ್ಷಗಳಿಂದ ನಾನು ಸದಸ್ಯನಾಗಿದ್ದು ಆ ಬ್ಯಾಂಕಿನ ಅಭಿವೃದ್ಧಿಗೆ ಇನ್ನು ಏನು ಆ ಬ್ಯಾಂಕ್ ಬೆಳೆಯಬೇಕು, ದೊಡ್ಡ ಮಟ್ಟಿಗೆ ಹೋಗುವಂತ ಆಶಾವಾದಿಯಾಗಿದ್ದೆ ನಾನು. ಆ ಬ್ಯಾಂಕಿನಲ್ಲಿ ನಮಗೆ ಶತಮಾನೋತ್ಸವ ಆಚರಿಸುವ ಭಾಗ್ಯ ನನ್ನ ಪಾಲಿಗೆ ಆಗಿದೆ. ಅದೇ ರೀತಿ ಕಥೋಲಿಕ್ ಸಭಾ ಬೆರ್ಮಣ್ಣೂರು ಘಟಕ, ಇಲ್ಲಿ ನಮ್ಮ ಬಂಟ್ವಾಳ ಪ್ರಾಂತ್ಯ ಸಂಘಟನೆ ಆಯಿತು. ಆವಾಗ ನಾನು ನಮ್ಮೊಂದು ಟೀಮ್ ಇತ್ತು, ಅದರಲ್ಲಿ ನಾನು ಸಹ ಕಾರ್ಯದರ್ಶಿಯಾಗಿ ಮನಪೂರ್ವಕ ಕೆಲಸ ಮಾಡಿದ್ದೇನೆ. ಲಯನ್ಸ್ ಕ್ಲಬ್ ಬೆರ್ಮಣ್ಣೂರು, ಇಲ್ಲಿ ಇದು ನಾನು ಸ್ಥಾಪಕ ಸದಸ್ಯ ಇರೋದು. ನಿರಂತರ ಸೇವೆ ನಡೀತಾ ಉಂಟು. ಇದೊಂದು ತೃಪ್ತಿ ತಂದಿದೆ. ಮತ್ತು ರೀಜನಲ್ ಚಾರಿಟಬಲ್ ಟ್ರಸ್ಟ್, ಇದು ನನ್ನ ತಾಯಿಯ 75ನೇ ವರ್ಷದ ಸವಿನೆನಪಿಗೆ ನನ್ನ ಮಗಳಾದ ನಿರ್ಮಡಿಸೋರವರ ಕನಸು. ರೀಜನಲ್ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಅಲ್ಲಿ ಅನಾವರಣ ಮಾಡಿ ನಾವೀಗ ದಶಮಾನೋತ್ಸವದಂತ ಅದರಲ್ಲಿ ನಾನೊಬ್ಬ ನಿರ್ದೇಶಕನಾಗಿ ನಾನು ಕರ್ತವ್ಯ ನಿರ್ವಹಿಸಲಿಕ್ಕೆ ಹೆಮ್ಮೆ ಪಡ್ತೇನೆ. ಸಹಕಾರ ನೀಡುವ ನೆನಪುಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಸಂಘ, ಹಲವಾರು ನನ್ನ ಊರಿನ ಸಂಘ ಸಂಸ್ಥೆಗಳು, ಕಬಡ್ಡಿ, ಕ್ರಿಕೆಟ್, ಇನ್ನಿತರ ಪರ್ಯಾಟಕರು, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತ ಸಂಘ ಮಂಗಳೂರು, ಉಳ್ಳಾಲ ಪತ್ರಕರ್ತ ಸಂಘ ಉಳ್ಳಾಲ, ಇವರನ್ನು ಸಹಕಾರ ಈ ಸಂದರ್ಭದಲ್ಲಿ ನೆನಪಿಸಿದ್ದೇನೆ. ಈ ಒಂದು ಉಲ್ಲೇಖ ಯಾಕೆಂದರೆ ನಾನು ಏನು ಕಾರ್ಯಕ್ರಮ ಮಾಡಿದರೂ ನಾನು ಮನೋಹರ್ ಪ್ರಸಾದ್ ಚಿದಂಬರಂ ಬೈಕಂಪಾಡಿ ಅವರ ಹಿರಿಯ ಪತ್ರಕರ್ತರ ಒಂದು ಜೊತೆ ಒಡನಾಡಿಂದ ಬೆಳೆದವ, ಈಗಲೂ ನನಗೆ ಎಲ್ಲರೂ ಆಗ್ತಾರೆ. ಇದನ್ನು ನಾನು ಇವತ್ತು ಸ್ಮರಿಸಲೇಬೇಕು. ಏನಿದ್ರು ನನ್ನ ಸಂಘಟನೆಗೆ ಸಹಕಾರ, ಪ್ರಚಾರ. ನನಗೊಂದು ಕೆಲವರು ನನ್ನ ಮಿತ್ರರು ಹೇಳಿದರು, ಸಿರಿಲ್ದು ಹೆಚ್ಚು ಬರೋದು ಕೂಡ ನನಗೊಂದು ಹೆಚ್ಚು ಅಭ್ಯಾಸ, ನಾನು ಹುಚ್ಚು. ಯಾರಾದರೂ ಒಂದು ಯಾರಾದರೂ ನಮ್ಮ ನೆರೆಯವರಲ್ಲಿ ಯಾರಾದರೂ ವ್ಯಕ್ತಿಗಳು ಯಾರಾದರೂ ಮರಣ ಹೊಂದಲ್ಲಿ ಆ ಮೆಸೇಜನ್ನು ಕೊಟ್ಟು ಕ್ಲಿಕ್ ಮಾಡಿ ಅವರ ಬಗ್ಗೆ ತಿಳ್ಕೊಳ್ಳೋದು ಬಾರಿ. ಯಾಕೆಂದರೆ ಆ ಮನುಷ್ಯ ಮತ್ತೆ ಬರುವುದಿಲ್ಲ. ನಾನು
ಇವರಿಗೆ ಒಪ್ಪಂದ ಕೊಡೋದು ಇಂಥ ನನ್ನಲ್ಲಿ ಎಷ್ಟು ವಾಟ್ಸಪ್ ನಮ್ಮ ಇವರು ನಗ್ತಿದ್ದಾರೆ ಸಾಹೇಬರು ಡೆಕ್ಕನಲ್ಲ ಇದು ಮತ್ತೆ ನನ್ನ ಇನ್ನೊಬ್ಬರು ಸ್ಟೀವನ್ ಅಂತ ಬಂದರು ಸ್ಟೀವನ್ ಅವರಿಗೆಲ್ಲ ನಿದ್ದೆ ಮಾಡಲಿಕ್ಕೆ ಇರುವುದಿಲ್ಲ ರಾತ್ರಿ ಎಚ್ಚರಿಕೆ ಅಂತೆಲ್ಲ ಅವರಿಗೆ ಮೆಸೇಜ್ ಆಗಿ ಬಿಡ್ತೇನೆ. ಇದು ನನ್ನ ಹವ್ಯಾಸ. ಜೀವನದ ದುಡ್ಡು ಸ್ನೇಹ ಪರೋಪಕಾರ ಸಹನೆ ನನ್ನ ತತ್ವ. ನನ್ನ ಜೀವನದ ಅವಧಿಯಲ್ಲಿ ಸಹಕರಿಸಿದ ನನ್ನ ಎಲ್ಲ ಇಲಾಖಾ ಹಿರಿಯ ಕಿರಿಯ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಸಂಘ ಸಂಸ್ಥೆಯಲ್ಲಿ ಸಹಕರಿಸಿದ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರನ್ನು ಕಷ್ಟದಲ್ಲಿ ಸುಖದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಸಲಹೆ ಸೂಚನೆಗಳನ್ನು ನೀಡಿ ಪ್ರೀತಿಯಿಂದ ಬೆಳೆಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಯಾರದೇ ಹೆಸರು ಹೇಳದೆ ಪ್ರತಿಯೊಬ್ಬರಿಗೆ ಉಪಕಾರ ಸ್ಮರಣೆಗಳೊಂದಿಗೆ ಧನ್ಯವಾದ ಸಲ್ಲಿಸ್ತೇನೆ. ಸಂಘಟನೆ ನನ್ನ ಜೀವ, ನನಗೆ ಶಕ್ತಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಸಮಯ ಇವೆಲ್ಲವೂ ತುಂಬಿ ಬಂದಾಗ ಮಾತುಗಳು ಗದ್ಗದಿತವಾಗ್ತದೆ. ಬಹುಶಃ ಮೊನ್ನೆ ದಿನದ ಮಾತುಗಳನ್ನು ನಾವು ಗಮನಿಸಿದ್ರು, ಈ ದಿನದ ಮಾತುಗಳನ್ನು ಗಮನಿಸಿದ್ರು, ಎಲ್ಲೋ ಒಂದು ಭಾವುಕ ಕ್ಷಣ ಬಂದಾಗ ಅವರ ಧ್ವನಿ ನಡುಗಿತು. ನಾವೆಲ್ಲ ಆಗಿದ್ರೆ ಕಣ್ಣು ತುಂಬಿಕೊಂಡು ದುಃಖ ತೋರ್ಪಡಿಸ್ತಿದ್ದೆವು. ಅವರು ನಗುವಿನಲ್ಲಿ ಅದನ್ನು ಹೇಗೆ ಸುಧಾರಿಸಿ ನಿವಾರಿಸಿ ಬಿಟ್ರು ಎಂಬುದು ಅವರ ಹೃದಯವಂತಿಕೆಗೆ ಸಾಕ್ಷಿ. ಅದಕ್ಕೋಸ್ಕರ ಚಪ್ಪಾಳೆಯ ಮೂಲಕ ಪ್ರಣಾಮವನ್ನು ಸಲ್ಲಿಸೋಣ. ಈ ಕ್ಷಣ ಅವರಿಗೆ ಸದಾ ಸ್ಮರಣೀಯವಾಗಿರಲಿ ಎಂಬ ಸದಾಶಯದೊಂದಿಗೆ ಆಗಲೇ ಉಲ್ಲೇಖ ಮಾಡಿದಾಗೆ ಈ ದಿನದ ಸಮಾರಂಭದ ಮುಖ್ಯ ಅತಿಥಿಗಳು ಮತ್ತು ಬಹಳ ಗೌರವ ಉಪಸ್ಥಿತಿ ಇರುವವರು ರಾಷ್ಟ್ರದ ಉನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿರುವಂತಹ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರ್ ಅವರು. ಅವರಿಗೆ ನಾವು ಈ ಸಭೆಯಲ್ಲಿ ಅವರ ಉಪಸ್ಥಿತಿಯನ್ನು ಮನಗೊಂಡು ಒಂದು ಗೌರವವನ್ನು ಸಮರ್ಪಿಸಬೇಕು ಎನ್ನುವ ಸದಾಶಯವನ್ನು ಇಟ್ಟುಕೊಂಡಿದ್ದೇವೆ. ಪೂಜ್ಯರಾಗಿರುವ ವಂದನೀಯ ಫಾದರ್ JB ಸಂಧಾನ ಅವರು ಹರೇಕಳ ಹಾಜಬ್ಬರ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಹಾಜಬ್ಬರನ್ನು ಇಲ್ಲಿ ತಂದು ಕೂರಿಸುವುದು ದೊಡ್ಡ ಸಾಹಸ. ಈಗ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವ ವಂದನೀಯ ಫಾದರ್ JB ಸಂಧಾನ, ಜಾನ್ ಬಾಪ್ಟಿಸ್ಟ್ ಸಂಧಾನ ಫಾದರ್ ಅವರು ಶಾಲು ಹಾಕಿ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರಿಗೆ ಈ ಗೌರವವನ್ನು ಸಲ್ಲಿಸಿ ನಾವು ಸಂತೃಪ್ತರಾಗ್ತಿದ್ದೇವೆ. ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಪ್ರಕಾಶ್ ನಾಯಕ್ ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ಹಾರವನ್ನು ಸಮರ್ಪಿಸಬೇಕು. ಹಾಗೆ ಸಿರಿಲಣ್ಣ ಕೂಡ ತಮ್ಮ ಪ್ರೀತಿಯ ಕಾಣಿಕೆಯನ್ನು ಕೊಡಬೇಕು, ಗೌರವ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ. ಅವರು ಕೂಡ ಇದೇ ಸಂದರ್ಭದಲ್ಲಿ ಹರೇಕಳ ಹಾಜಬ್ಬರ್ ಅವರಿಗೆ ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಯಥಾ ಪ್ರಕಾರ ತೋಟಗಾರಿಕೆ ಇಲಾಖೆಯ ಸವಿನೆನಪಿಗಾಗಿ ಅವರೊಂದು ಗಿಡದ ಕಾಣಿಕೆ ಸಮರ್ಪಣೆ ಮಾಡ್ತಾರೆ. ಸಾಧಕ ಸರ್ವತ್ರ ವಂದನೀಯ ಅಂತ ಒಂದು ಮಾತಿದೆ. ಸಾಧಕ ಎಲ್ಲಿ ಹೋದರೂ ವಂದನೆಗೆ ಪಾತ್ರನಾಗ್ತಾರಂತೆ. ಹಾಗೆ ಹರೇಕಳ ಹಾಜಬ್ಬರು ಎಲ್ಲಿದ್ದರೂ ಜನ ಗುರುತಿಸುವಂತಹ ಕಾಲ ಬಂತು. ಒಂದು ಕಾಲಕ್ಕೆ ದಾರಿ ಪಕ್ಕದಲ್ಲಿ ಕಿತ್ತಳೆ ಹಣ್ಣಿನ ಬುಟ್ಟಿಯನ್ನು ಹಿಡಿದುಕೊಂಡು ಅಲೆದಾಡುತ್ತಿರುವ ಸಂದರ್ಭದಲ್ಲಿ ಯಾರ ಗಣನೆಗೂ ಬರದಿರುವ ವ್ಯಕ್ತಿ ಇವತ್ತು ಹೋದ ಸಭೆಯಲ್ಲೆಲ್ಲ ಗೌರವವನ್ನು ಸ್ವೀಕರಿಸುವಂತಾಗಿ ಬೆಳೆದದ್ದು ನಮಗೆ ಆದರ್ಶವಲ್ಲದೆ ಮತ್ತೆ. ಹಾಗಾಗಿ ಅವರಿಗೆ ಇನ್ನಷ್ಟು ನನಗೆ ಭಾಳ ಒಂದು ಗೌರವ ತಂದಿದೆ. 2015ರಲ್ಲಿ ನನಗೆ ಒಂದು ಗೌರವವನ್ನು ಮನೆ ಮಾಡಿಕೊಟ್ಟು ಅಲ್ಪನ್ ಸರ್ ಅಂದರೆ ಅದರಲ್ಲಿ ಸನ್ಮಾನ್ಯ ಇವತ್ತಿನ ಸಮಾರಂಭದಲ್ಲಿ ನನ್ನ ದೊಡ್ಡ ಚರ್ಚಿನ ಫಾದರ್ ಈ ಸಮಾರಂಭದಲ್ಲಿ ಇರುವಾಗ ನಾನು ಅದರ ನಂತರ ಅಲ್ಲಿ ಸಿಕ್ಕಿಲ್ಲ ನಾನು ಅವರಿಗೆ. ಆದರೆ ನಾನು ನಿಮಗೆ ಗಮನವನ್ನು ಸಲ್ಲಿಸುತ್ತೇನೆ. 2015ರಲ್ಲಿ ನವೆಂಬರ್ 8 ತಾರೀಕಿಗೆ ನನ್ನ ಅಲ್ಪನ್ ಸರ್ ಒಂದು ಒಳ್ಳೆ ಮನೆ ಮಾಡಿ ಹೆಸರುಗಳಾಗಿತ್ತು. ಅದರ ನನ್ನ ಸೇರಿದ E.T. ಖಾದರ್ ಅವರು ನನ್ನೊಂದು ಫಾದರ್, ನನ್ನ ಧರ್ಮದ ಒಂದು ಫಾದರ್ ಮತ್ತು ಒಂದು ಪೂಜ್ಯ ಸ್ವಾಮಿ 3 ಜನ ಮಾಡಿ ನನಗೆ ಒಂದು ಮನೆ ಮಾಡಿಕೊಟ್ಟು ಆ ಸಂದರ್ಭದಲ್ಲಿ ನಾನು ಮತ್ತೆ ಅವರನ್ನು ಸೇರಿಸಲಿಕ್ಕೆ ಆಗಿಲ್ಲ. ಇವತ್ತು ಸುಂದರವಾದ ಇಲ್ಲಿ ಇವರ 60 ವರ್ಷದ ಸೇವೆ 40 ವರ್ಷ ಸೇವೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ನಾನು ಮುನ್ನೆ ಕಳೆಯುವುದರಿಗೆ ಆಗಲಿಲ್ಲ. ನಾನು ಬೇರೆ ಒಂದು ಪ್ರೋಗ್ರಾಮ್ ಇದ್ದೆ. ಆದರೆ ಇವತ್ತಿನ ಈ ಸಮಾರಂಭದಲ್ಲಿ ನನ್ನನ್ನು ಕರೆದಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಅವರು ಈ ಸಂದರ್ಭದಲ್ಲಿ ಅವರು ನನ್ನ ಕಣ್ಣನ್ನು ಸಿಕ್ಕಿದ್ದು ಕೂಡ ಬಹಳ ಸಂತೋಷ ಅಂತ ಅಭಿನಂದನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆ 41 ವರ್ಷ ಸೇವೆಯಲ್ಲಿ ಸರ್ಕಾರಿ ನೌಕರಾಗಿ ಇವಾಗ ನಾನು ಎಲ್ಲಿ ಹೋದರೂ ಕೂಡ ನನಗೆ ಒಂದು ಬೆಂಕಿಯವರು ಮತ್ತು ಒಂದು ಇವರು. ಯಾಕೆಂದರೆ ನನಗೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶಿವಾನಂದ ಮೂರ್ತಿ ಒಂದು ವಸಂತಿಕಾಂತ
ಪರಿಚಯ ಮಾಡಿಕೊಟ್ರು. ಆಗ 2004 ಸೆಪ್ಟೆಂಬರ್ 16 ತಾರೀಕಿಗೆ ನಂತರ ವಸಂತಿಕಾಂತ ಪತ್ರಿಕೆ ನನ್ನನ್ನು ಬರೆದು ಆ ನಂತರ ನಾನು ಜಿಲ್ಲಾ ಪಂಚಾಯತ್ ಸಹಾಯದಲ್ಲಿದ್ದರೆ ಯಾರಿದ್ದರೂ ಕೂಡ ನಾನು ಬೆಂಕಿಯವರನ್ನು ನನ್ನ ಇವರನ್ನು ಕಟ್ಟಕ್ಕೆ ಆಗ್ತಾ ಇದ್ದೇನೆ. ಆದರೆ ಇವತ್ತಿಗೆ ನನ್ನ ಬದಲಾವಣೆಗೆ ಆಗಿ ನನಗೆ ಬದಲಾವಣೆಗೆ ಆದ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನನ್ನ ಮಾಧ್ಯಮ ಮಿತ್ರರು ತೋರಿಸಿದ್ದು ಇವತ್ತು ಕೂಡ ನನಗೆ ಏನಕ್ಕೆ ಸಾಕ್ಷಿ ಅಲ್ಲ. ಯಾಕೆಂದರೆ ನನ್ನ ಹೊಟ್ಟೆ ತುಂಬಿ ಕಿಟ್ನಾಡಿ ವ್ಯಾಪಾರ ಮಾಡಿ ನನ್ನ ಜೀವನ ತೆಗೆದರೆ ಈ ಒಂದು ಏರಿಕೆ ನನಗೆ ಸಾಧ್ಯ ಇಲ್ಲ. ನೋಡಿ ಡೆಕ್ಕಣ್ಣವರು ಇದ್ದಾರೆ, ಡೆಕ್ಕಣ್ಣವರು ಕೂಡ ನೋಡಿ ನನಗೆ ಅವರ ಧರ್ಮಪತ್ನಿ ನನ್ನ ರೋಹಿಣಿ ಮೇಡಮ್ ಮುಂದೆ ಕೂಡ ನನ್ನ ಬೆಂಗಳೂರು ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಚಂದನ್ ಶರ್ಮ ಅವರು ಕರ್ಕೊಂಡು ಹೋಗೋದು ಪುಣ್ಯ ಆಗ್ತದೆ ನನಗೆ ಅವರು ಸಿಕ್ಕಿದೆ. ಅವರಿಗೆ ಕೂಡ ಈ ಜೊತೆಯಲ್ಲಿ ನನಗೆ ಕೂಡ ಅವಕಾಶ ಸಿಕ್ಕಿತು. ದೇಶದ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ದೇಶದ ಪ್ರಧಾನಮಂತ್ರಿ ನೋಡೋದು ಇಷ್ಟ ಹತ್ತಿರ, ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ನೋಡೋದು ಅವಕಾಶ ಸಿಕ್ಕಿತು. ಆ ಸಂದರ್ಭದಲ್ಲಿ ಇವತ್ತು 40 ವರ್ಷದ ಶುಭ ಸಂದರ್ಭದಲ್ಲಿ ನನ್ನನ್ನು ಕೂಡ ಈ ವೇದಿಕೆಯಲ್ಲಿ ಗೌರವ ಮಾಡಿ ಸನ್ಮಾನ ಕೂಡ ಮಾಡಿ ನಾನು ಏನು ಕೊಡಲಿ, ನಾನು ಏನು ಕೊಟ್ಟೆ, ನನಗೇನು ಕೊಡ್ತಾರೆ ಅಂತ ಈ ಲೆಕ್ಕ ಆಗ್ತೇನೆ. ಆದ ಕಾರಣ ನಿಮ್ಮ ಈ ವೇದಿಕೆಯಲ್ಲಿ ನನಗೆ ಈ ಸನ್ಮಾನ ನಿಮ್ಮ ನಿವೃತ್ತಿ ಜೀವನದಲ್ಲಿ ಒಂದು ಇವತ್ತು ಕೂಡ ಹೇಳ್ತಾರೆ. ನಮ್ಮ ಬೆಂಕಿಯವರು 2006ರಲ್ಲಿ ನಾನು ಇಲ್ಲಿ ಕಂಕನಾಡಿ ಪಾದರಮೂಲ ಆಸ್ಪತ್ರೆಗೆ ಮಲಗಿದೆ. ಯಾಕೆಂದರೆ ಅಂಥ ಒಂದು ಸುತ್ತಕಟ್ಟಲ್ಲಿ ಮಲಗುವಾಗ ಜಿಲ್ಲಾ ಪಂಚಾಯತಿ ನಮ್ಮ ನರಸಿಂಹ ಇಂಜಿನಿಯರು ಫೋನ್ ಮಾಡಿ ನನ್ನನ್ನು ಬೆಂಕಿಯವರು ಕಳಿಸಿ ನಾನು ಬೆಡ್ಲ ಮಲಗಿ ಜಿಲ್ಲಾ ನಮ್ಮ ಕಂಕನಾಡಿ ಪಾದರಮೂಲ ಆಸ್ಪತ್ರೆ ನನ್ನ ಕೊಟ್ಟ ಬೆಂಕಿಯವರಿದ್ದಾರೆ ನೋಡಿ. 15 ವರ್ಷ ದಾಟಿ ಇವತ್ತು ಕೂಡ ನನ್ನ ಮನೆಯಿಂದ ಮುಂದೆ ಬರುವಾಗ ನಾನು ಇಲ್ಲ, ನಾನು ಎಷ್ಟೋ ದೂರ ಇದ್ದೆ. ಆದ ಕಾರಣ ನಾನು ನಮ್ಮ ಅಜ್ಮೀರ್ ಎಲ್ಲಿ ಹೋಗಿದೆ. ಆದ ಕಾರಣ ನಾನು ಈ ಸಂದರ್ಭ ಒಂದೇ ಹೇಳಿಕೆ, ನನಗೆ ಕೊಟ್ಟ ಸಹಾಯ ಮಾಡಿದ ಎಷ್ಟೋ ಜನ ಇದ್ದಾರೆ. ಕೈಯಲ್ಲಿ ಬಿಂಟಿ ಕೊಟ್ಟು 1 ರೂಪಾಯಿ ಇಲ್ಲ ಜನಕ್ಕೆ ಒಂದು ಸರ್ಕಾರಿ ಶಾಲೆ ನನ್ನ ಶಾಸಕರು AT ಖಾದರ್ ಅವರ ತಂದೆ AT ಬರೆದರೆ 20 ಮಕ್ಕಳು. ಅದರ ನಂತರ ನನ್ನ MP ಇರಬಹುದು, ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಧ್ಯಮಿಕರು ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಇವತ್ತು ನನ್ನನ್ನು ಈ ಸಂದರ್ಭದಲ್ಲಿ ಮಂಗಳೂರು ಕಿಟ್ಲ್ಯಾಂಡ್ ವ್ಯಾಪಾರ ಮಡಿಗಲೆ ಇಟ್ಕೊಂಡು ನನ್ನ 35 ಜೀವನ ಕಿಟ್ಲ್ಯಾಂಡ್ ವ್ಯಾಪಾರ ತುಂಬಿ ಮಾಡಿ ಮನುಷ್ಯ. ಆದರೆ ಆಜಬ್ಬ ಇವತ್ತು ಕಿಟ್ಲ್ಯಾಂಡ್ ವ್ಯಾಪಾರ ಮಾಡಿ ಜೀವನ ತೆಗೆಸೋದು ಯಾರು ಕೂಡ ಕಾಣಿಲ್ಲ. ಇವತ್ತು ನಮಸ್ಕಾರ ಕೊಡ್ತಾರೆ. ದೇವರು ಒಳ್ಳೆ ನಿಮ್ಮ ಸುಖ ಸಂಪತ್ತು, ನಿಮ್ಮ ಜೀವನ ಒಳ್ಳೆಯದಾಗಲಿ. ನಮಗೂ ಕೂಡ ಈ ಅವಕಾಶ ಕೊಟ್ಟದಕ್ಕೆ ನಿಮ್ಮಿಂದ ಸುಖ ಸಂಪತ್ತು ನಿಮ್ಮದಿನ ಜೀವನದಲ್ಲಿ ಒಂದಾಗಿ ಬಾಳೋಣ ಅಂತ ಹೇಳಲಿಕ್ಕೆ ಇಷ್ಟಪಟ್ಟೆ. ನಮಸ್ಕಾರ. ಹಾಗಾಗಿ ಇವತ್ತು ಕ್ಷಯವಾಗದೆ ಅಕ್ಷಯವಾಗುವಂತಹ ಸಮೃದ್ಧಿಯನ್ನೇ ನೀಡ್ತಾ ಇದೆ. ಒಬ್ಬ ವ್ಯಕ್ತಿ ಎಲ್ಲಿಗೆ ತಲುಪಿದ ಎನ್ನುವುದಕ್ಕಿಂತ ಅವನು ಹೇಗೆ ತಲುಪಿದೆ ಎನ್ನುವಂತಹ ಸಂದರ್ಭವನ್ನು ನಾವು ಪರಿಗಣನೆ ಮಾಡಬೇಕಂತೆ. ಪ್ರತಿ ಕ್ಷಣ ಒಂದು ಅರೆ ಕ್ಷಣ ಸಿಕ್ಕಿದ್ರೂ ಹಾಜಬ್ಬರು ತಮ್ಮ ಮಾತಿನಲ್ಲಿ ತಮ್ಮ ಬದುಕಿನ ಈ ಪ್ರಯಾಣಕ್ಕೆ ಯಾರೆಲ್ಲ ಅಹರ್ನಿಶಿ ಸೇವೆಯನ್ನು ಕೊಟ್ಟಿದ್ದಾರೋ ಅವರನ್ನೆಲ್ಲ ನೆನಪಿಸಿಕೊಡ್ತಾರೆ, ಸ್ಮರಿಸ್ತಾರೆ. ಅದು ಅವರ ಒಳ್ಳೆಯ ಗುಣ, ನಮಗೆಲ್ಲ ಆದರ್ಶವಾದ ಗುಣ. ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರಿಗೆ ವಂದನೆಯನ್ನು ಸಲ್ಲಿಸೋಣ, ಸದಾಶಯವನ್ನು ಬಯಸುತ್ತಾ ಇದೀಗ ಕಾರ್ಯಕ್ರಮಾಂತ್ಯದಲ್ಲಿ ವಂದನಾರ್ಪಣೆ. ಫ್ರಾನ್ಸಿಸ್ ಹುಟ್ಟಿನೈವತ್ತ ಫ್ರಾಂಕಿಯನ್ನ ಹೇಳ್ತಾ ಇದ್ದಾರೆ. ಅತಿಥಿಗಳಿಗೆ ತದಾಯಿತನೂ ಗೊತ್ತಿಲ್ಲ. ಸಭೆಯಲ್ಲಿ ಯಾರಾದರೂ ಒಂದಿಬ್ಬರು ಸಿರಿಲ್ ಅಣ್ಣನ ಬಗ್ಗೆ ಏನಾದರೂ ಅಭಿಪ್ರಾಯ ಹೇಳಬೇಕು ಅಂತ ಬಯಸುವುದಾದರೆ ಅವಕಾಶ ಇದೆ. ಮೊನ್ನೆ ನಾವು ಅವಕಾಶ ಕೊಟ್ಟಿದ್ದೆವು ಸೆಬಸ್ಟಿಯನ್ ಚರ್ಚ್ ಹಾಲಲ್ಲಿ ಆಗುವ ಕಾರ್ಯಕ್ರಮದಲ್ಲಿ. ಯಾರಾದರೂ ಮೊನ್ನೆ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಥವಾ ಧೈರ್ಯ ಬರಲಿಲ್ಲ, ಇವತ್ತು ಸ್ವಲ್ಪ ಧೈರ್ಯ ಮಾಡಿ ಬಂದಿದ್ದೇವೆ ಅಂತ ಇದ್ದರೆ ಅವಕಾಶ ಉಂಟು. ಚುಟುಕಾಗಿ ಅವಕಾಶವನ್ನು ನೀಡುತ್ತಿದ್ದೇವೆ. ಆ ಚುಟುಕಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿದ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಮುಕ್ತಾಯಕ್ಕೆ ತರುವುದಕ್ಕೆ ಅನುಕೂಲ ಆಗ್ತದೆ. ನನ್ನ ಹೆಸರು ಸುಜಾತ. ESI ಹಾಸ್ಪಿಟಲಲ್ಲಿ ನಾನು ಹಿರಿಯ ಫಾರ್ಮಸಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತೇನೆ. ನನಗೆ ಆರೋಗ್ಯದ ಸ್ವಲ್ಪ ಏರುಪೇರು ಮಾತಾಡಲಿಕ್ಕೆ ಹೆಚ್ಚಾಗ್ತಾ ಇಲ್ಲ. ಆದರೂ ಒಂದೆರಡು ವಾಕ್ಯ ಹೇಳುವಂಥ ಮನಸ್ಸು ಅಪೇಕ್ಷೆ ಪಟ್ಟದಾಗೆ ಬಂದಿದ್ದೇನೆ. ಈಗಾಗಲೇ ಅರುಣ್ ಸರ್ ಇರ್ಬೋದು ಅಥವಾ ವೇದಿಕೆಯಲ್ಲಿರುವ ಗುರುಗಳಿರ್ಬೋದು, ವೇದಿಕೆಯಲ್ಲಿರುವ ಈಗಿನ ಎಲ್ಲ ಪೂಜ್ಯರು ಗಣ್ಯರು ಎಲ್ಲರೂ ಸಿರಿಲ್ ಸರ್ ಬಗ್ಗೆ ಬೇಕಾದಷ್ಟು ಮಾತಾಡಿ ಆಗಿದೆ. ಅದೆಲ್ಲ 100ಕ್ಕೆ 100 ಸತ್ಯ. ಪುನಃ ನಾನು ಅದನ್ನೆಲ್ಲ ಮಾರ್ಪಡಿಸುವ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಮಾತಾಡಿದವರು ಅಲ್ಲದೆ ಇಲ್ಲಿ ಎದುರು ಕೂತಂಥ ಎಲ್ಲ ಮೌನವಾಗಿ ಕೂತಿರೋರು ಎಲ್ಲರೂ ಮಾತಾಡಿದವರಿಗಿಂತ 100 ಪಟ್ಟು ಒಳಗಡೆ ಮಾತಾಡಿದ್ದಕ್ಕಿಂತ ನನಗೆ ಗೊತ್ತು ಸಿರಿಲ್ ಸರ್ ಬಗ್ಗೆ. ಯಾಕಂದರೆ ಅಷ್ಟು ಒಳ್ಳೆಯ ಒಂದು ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಂತಹ ಬೇರೆ ವ್ಯಕ್ತಿ ಸುಮಾರು 40 ವರ್ಷಗಳ ಕಾಲ 40 ವರ್ಷ 6 ತಿಂಗಳ ಕಾಲ ಸುದೀರ್ಘ ಸರ್ಕಾರಿ ಸೇವೆಯಲ್ಲಿ ಯಾವುದೇ ಕಳಂಕವಿಲ್ಲದೆ, ತಪ್ಪು ಚುಕ್ಕಿ ಇಲ್ಲದೆ
ಸೇವೆಯನ್ನು ಮುಗಿಸಿರ್ತಾರಂದರೆ ಅತಿಯಾದ ಒಂದು ಶ್ರೇಷ್ಠ ಸಂಗತಿಗಳು. ಅವರಿಗೆ ಇನ್ನು ಮುಂದಕ್ಕೆ ಸಮಾಜಮುಖಿ ಕಾರ್ಯದಲ್ಲಿ ಆ ಪರಮಾತ್ಮನು ಎಲ್ಲ ರೀತಿಯಲ್ಲೂ ಅಂದರೆ ಅವರ ಮಾನವೀಯ ಹೃದಯ ಎಲ್ಲರಿಗೂ ನೋವುಂಡವರಿಗೆ ಸಹಕರಿಸಲಿ. ಹಾಗೆ ಅವರ 2 ಕೈಗಳು ಎಲ್ಲ ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತವಾಗಲಿ. ಹಾಗೆ ಅವರ 2 ಕಿವಿಗಳು ನೋವಿನವರಿಗೆ ನೋವನ್ನು ಆಲಿಸುವಂತಹ ಕಿವಿಗಳಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೆ ಈ ಸಂದರ್ಭದಲ್ಲಿ ಅವರಿಗೆ ಹಾಗೂ ಅವರ ಕುಟುಂಬದ ಎಲ್ಲರಿಗೂ ಆ ಭಗವಂತನು ದೀರ್ಘಾಯುಷ್ಯ, ಆರೋಗ್ಯ, ನೆಮ್ಮದಿ, ಸಕಲ ಸಂಪತ್ತುಗಳನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆಯೇ ನನಗೆ ಈ ದಿನ ಒಂದು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅನುಭೂತಿ ಆಯಿತು. ಅಂದರೆ ಸರಳಾತಿ ಸರಳ, ವಿರಳಾತಿ ವಿರಳ, ಹೃದಯ ಶ್ರೀಮಂತಿಕೆಯ, ಮತ್ತೊಮ್ಮೆ ಇಲ್ಲಿ ಮರುಪಡಿಸ್ತೇವೆ, ಹೃದಯ ಶ್ರೀಮಂತಿಕೆಯ ಓರ್ವ ಮೇರು ವ್ಯಕ್ತಿ, ರಾಷ್ಟ್ರದ ಉನ್ನತ ಪ್ರಶಸ್ತಿ ವಿಜೇತ, ಪದ್ಮಶ್ರೀ ಪ್ರಶಸ್ತಿ ವಿಜೇತ ಹರೇಕಳ ಹಾಜಪ್ಪನವರಿಗೆ ಒಂದು ಹೂವು ನೀಡಿ ಸ್ವಾಗತಿಸುವಂತಹ ಸೌಭಾಗ್ಯ ನನಗೆ ದೊರಕಿತು. ಅವರ ಸನ್ಮಾನವನ್ನು ಕಣ್ತುಂಬಿಸಿಕೊಳ್ಳುವಂಥ ಅವಕಾಶ ಆಯಿತು. ಅವರಿಗೂ ಕೂಡ ದೇವರು ಮುಂದಕ್ಕೆ ಸಮಾಜಮುಖಿ ಕಾರ್ಯದಲ್ಲಿ ಎಲ್ಲ ರೀತಿಯ ಒಂದು ಒಳಿತನ್ನು ನೀಡಲಿ. ಅವರು ಕೂಡ ಶ್ರೇಷ್ಠ ಆದರ್ಶ ವ್ಯಕ್ತಿಯಾಗಲಿ ಎಂದು ಪ್ರಾರ್ಥಿಸುತ್ತಾ ನನಗೆ 1-2 ಮಾತುಗಳನ್ನು ಅವಕಾಶ ಕೊಟ್ಟ ಅಭಿನಂದನಾ ಸಮಾರಂಭದ ಎಲ್ಲರಿಗೂ ನಾನು ಧನ್ಯವಾದಗಳು ಬಿಟ್ಟು ಕೊಡುವುದಿಲ್ಲ. ನಮ್ಮವರೇ, ಉಳ್ಳಾಳದವರು, ಪೆರ್ಮನ್ನೂರಿನವರು, ತೊಕ್ಕೋಟಿನವರು ಆಗಿರುವ ವಂದನೀಯ ಫಾದರ್ JB ಸರ್ದಾರ್ ಅವರಿಗೊಂದು ಜೋರಾದ ಚಪ್ಪಾಳೆಯ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸೋಣ. ಅವರು ಮುಂದಿನ ಕಾರ್ಯಕ್ರಮಕ್ಕೋಸ್ಕರ ತೆರಳ್ತಾ ಇದ್ದಾರೆ. ನಾವು ಪ್ರೀತಿಯಿಂದ ದಯವಿಟ್ಟು ಎಲ್ಲರೊಮ್ಮೆ ಎದ್ದು ನಿಂತು ಅವರನ್ನು ಬೀಳ್ಕೊಡಬೇಕು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೂ ಅವರ ಧ್ವನಿಯನ್ನು ಕೇಳಿದ್ದು ನಮ್ಮ ಸೌಭಾಗ್ಯ. ನಮಗೆಲ್ಲರಿಗೂ ವಿಶೇಷವಾದ ಸಂತೋಷವನ್ನು ಅದು ತಂದುಕೊಟ್ಟಿತು. ಅವರಿಗೆ ಮತ್ತೆ ತೋಟಗಾರಿಕೆ ಇಲಾಖೆಯನ್ನು ನೆನಪಿಸಿಕೊಳ್ಳುತ್ತಾ ಒಂದು ಗಿಡದ ಗೌರವ, ಹೂ ಅರಳಲಿ, ಮನಸ್ಸು ಅರಳಲಿ, ಆ ಹೂ ಸಿರಿಲಣ್ಣನನ್ನು ಮತ್ತೆ ಮತ್ತೆ ನೆನಪಿಸುವಂತಾಗಲಿ ಎಂಬ ಸದಾಶಯದೊಂದಿಗೆ ಫಾದರ್ ಅವರ ಉಪಸ್ಥಿತಿ ನಮಗೆಲ್ಲರಿಗೂ ಸಂತೋಷವನ್ನು ತಂದುಕೊಟ್ಟಿದೆ. ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದೆ. ಈಗ ವಂದನಾ ಅರ್ಪಣೆ ಫ್ರಾಂಕಿ ಫ್ರಾನ್ಸಿಸ್ ಕುಟೀಲ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧು ಮಿತ್ರರು, ನನಗೆ 3 ಮಂದಿ ಉದ್ದೇಶಬದ್ಧರು, ದೃಢಚಿತ್ತರು, ಸೇವಾ ಮನೋಭಾವನವಾದ ವ್ಯಕ್ತಿಗಳು ಸಿಕ್ಕಿದ್ದಲ್ಲಿ ಈ ಪ್ರಪಂಚದ ಮುಖವನ್ನೇ ಬದಲು ಮಾಡಬಲ್ಲೆ ಎಂದರಂತೆ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಈ ಒಂದು ಭದ್ರ ಭರವಸೆ ನಿಷ್ಕಾರಣವಲ್ಲ. ಯಾಕಂತ ಹೇಳಿದರೆ ಇಂದು ಕೂಡ ನಾವು ನಮ್ಮ ಸಮಾಜದಲ್ಲಿ ಹಲವಾರು ಸಮಾಜಕ್ಕೆ ಉಪಯುಕ್ತವಾದಂತಹ ಕಾರ್ಯಗಳು ನಡೆಯಲಿಕ್ಕೆ ಮುಖ್ಯ ಕಾರಣ ಇಂತಹ ಉದ್ದೇಶಬದ್ಧ, ದೃಢಚಿತ್ತ ಹಾಗೂ ಸೇವಾ ಮನೋಭಾವ ಇರುವಂತಹ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಅಂತಹ ಒಂದು ವ್ಯಕ್ತಿ ಶ್ರೀ ನಮ್ಮ ಸಿರಿಲ್ ಪ್ರಾಪರ್ಟಿ ಸದ್ಯ. ಯಾಕಂದರೆ ಅವರಲ್ಲಿ ಉದ್ದೇಶಬದ್ಧತೆ ಇತ್ತು, ದೃಢಚಿತ್ತ ಇತ್ತು ಹಾಗೂ ಸೇವಾ ಮನೋಭಾವನೆ. ಅವರ ಈ ಅಭಿನಂದನ ಪತ್ರವನ್ನು ಓದಿದಾಗ ತಿಳ್ಕೊಂಡೆ ಎಷ್ಟೊಂದು ಸಂಘಟನೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡು ಹಲವಾರು ಜನರ ಬದುಕಿಗೆ ಬೆಳಕಾಗಿರ್ಬೋದು ಅಂತೇಳಿ ನಾನು ಕಂಡುಕೊಂಡೆ. ಯಾಕಂದರೆ ಸಂಘಟನೆಯಲ್ಲಿ ತೊಡಗಿಕೊಂಡು ಕೆಲಸ ಮಾಡುವುದು ಅಷ್ಟೊಂದು ಸುಲಭ ಇಲ್ಲ. ನಾವು ನಮ್ಮ ಸ್ವಾರ್ಥವನ್ನು ನೋಡಿ ನಮ್ಮ ಮನೆ, ನಮ್ಮ ಹೆಂಡತಿ ಮಕ್ಕಳು ಅಷ್ಟೇ ನೋಡ್ತಾ ಇದ್ದೇವೆ. ಆದರೆ ಅವರಿಗೆ ನೀಡುವಂತಹ ಸಮಯವನ್ನು ನಾವು ಈ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಇದರಿಂದ ಹಲವಾರು ಜನರ ಬದುಕಿಗೆ ಒಂದು ಬೆಳಕಾಗ್ತದೆ ಅಂತ ಒಂದು ವ್ಯಕ್ತಿ ನನ್ನನ್ನು ಈ ಒಂದು ಸಮಾರಂಭಕ್ಕೆ ಕರೆದು ಗೌರವಿಸಿದ್ದಾರೆ. ಹಾಗೆ ಅವರ ಜೊತೆ ನಾನು ನಮ್ಮ ಬ್ಯಾಂಕಿನ ಅಧ್ಯಕ್ಷನಾದ ಸಂದರ್ಭದಲ್ಲಿ ಅವರು ನಿರ್ದೇಶಕರಾಗಿದ್ದರು. ಉತ್ತಮವಾದಂಥ ಒಂದು ಸಂಘಟಕ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರ ನೀಡಿದಂಥ ವ್ಯಕ್ತಿ. ಅವರಿಗೆ ದೇವರು ಆರೋಗ್ಯಪೂರ್ಣ ದೀರ್ಘಾಯುಷ್ಯ ನೀಡಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ಅಂತ ಆಶಿಸ್ತಾ ಒಂದೆರಡು ಮಾತುಗಳನ್ನು. ಎಲ್ಲರಿಗೂ ಶುಭ ಸಂಜೆಯ ಶುಭಾನುಮಾನಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಕೊನೆಯ ಹಂತ ಅಂತ ಹೇಳ್ತಾ ಇದ್ದೇವೆ. ಅದು ವೇದಿಕೆಯ ಕಾರ್ಯಕ್ರಮ. ವೇದಿಕೆ ಕಾರ್ಯಕ್ರಮ ನಂತರ ಇನ್ನಷ್ಟು ನಿಮ್ಮೆಲ್ಲರನ್ನು ಹಾಸ್ಯ ಚಕಿತಗೊಳಿಸುತ್ತಾ ನಿಮ್ಮನ್ನು ಮನೋರಂಜನೆಗೊಳಿಸುವಂತಹ ವಿವಿಧ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಆನಂತರ ಊಟ ಕೂಡ ಇದೆ, ಆಯಿತಾ. ಯಾರಿಗೂ ನಾವು ಮನೆಗೆ ಡೈರೆಕ್ಟಾಗಿ ಕಳಿಸ್ತಾ ಇಲ್ಲ. ಆದಮೇಲೆ ನಾವು ಸಿರಿಲ್ರವರ ಮೊನ್ನೆ ಹುಟ್ಟುಹಬ್ಬ ದಿವಸ ಭಾಗವಹಿಸ್ತೇವೆ.
ನಮಗೆ ಒಂದು ಮನಸ್ಸಿಗೆ ಅನಿಸಿತು. ಏಕೆಂದರೆ ಅವರು ಅಷ್ಟು ಅದ್ದೂರಿಯಾಗಿ ಅವರು ಎಲ್ಲರೂ ಕರೆದು ಊಟ ಹಾಕಿದ್ದಾರೆ, ನಾವೆಲ್ಲ ಸೇರಿ ಅವರಿಗೆ ಒಂದು ಊಟ ಹಾಕಿದರೆ ಹೇಗೆ ಅಂತ. ಅದಕ್ಕೆ ನಾವು ಪ್ರದೀಪ್ ಸರ್, ಸಮಂತ್ ಸರ್, ಅದೇ ಕುದೋಡಿ ಸತೀಶ್ ಕುದೋಡಿ ಸರ್, ಅದೇ ಮತ್ತು ಉಳಿದ ನಾವೆಲ್ಲ ಹೇಮಚಂದ್ರ ಸರ್ ಮತ್ತು ಚಂದ್ರ ಶೆಟ್ಟರು ನಾವೆಲ್ಲ ಒಂದು ಕೂತ್ಕೊಂಡು ಮಾತಾಡಿದೆ ಅಷ್ಟೇ. ಆಯ್ತು ಮಾಡೋಣ. ಹಾಗೆ ಒಂದು ನಾವು ವಾಟ್ಸಪ್ ಗ್ರೂಪ್ ಮಾಡಿದೆವು. ಅದರಲ್ಲಿ ಸೇರಿಸಲೇ ಇಲ್ಲ ಆ ಗ್ರೂಪಲ್ಲಿ. ಕೆಲವರಲ್ಲಿ ಯಾಕೆ ಸೇರಿಸಿಲ್ಲ ಅಲ್ಲ, ಅವರ ಕಾರ್ಯಕ್ರಮಕ್ಕೆ ಅವ್ರ ಗ್ರೂಪಿಗೆ ಸೇರಿದ್ರೆ ಸರಿಯಾಗುತ್ತೆ ಅಂತ ಹೇಳಿ ಸರಿ ಅಂತ ಹೇಳಿ ಹಾಗೆ ನಾವು ಗ್ರೂಪ್ ಮಾಡ್ತಾ ಮತ್ತೆ ಕೆಲವರು ನಾವು ಆತ್ಮೀಯವಾಗಿ ಕಾಂಟ್ಯಾಕ್ಟ್ ಮಾಡಿದೆವು. ಪ್ರದೀಪ್ ಸರ್ ಇದನ್ನು ಜಾಸ್ತಿ ತುಂಬ ಜವಾಬ್ದಾರಿ ತಗೊಂಡಿದ್ದಾರೆ. ಅದೆಲ್ಲರೂ ಶಮಂತ್ ಸರ್ ಕೂಡ, ಹೇಮಚಂದ್ರ ಸರ್ ಕೂಡ, ಚಂದ್ರ ಶೆಟ್ಟರ್ ಮತ್ತು ಸತೀಶಣ್ಣ ಎಲ್ಲ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದು ಕೂಡ ಒಂದು ವ್ಯವಸ್ಥಿತ ರೀತಿ ಆಗಬೇಕಂತ ನಮ್ಮೆಲ್ಲರ ಆಸೆಯ ಪ್ರಕಾರ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಸಿರಿರವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇವತ್ತಿನ ಕಾರ್ಯಕ್ರಮ ದೀಪ ಬೆಳಗಿಸುವಿಕೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ವಿಜಯ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ JB ಸಂಡನ ಇವರಿಗೆ ಸೀರಿಯಲ್ ಅಭಿಮಾನಿ ಬಳಗ ಹಾಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದ ಸಮರ್ಪಣೆ. ಅದೇ ರೀತಿ ಈ ದಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದು ನಮ್ಮೆಲ್ಲರ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿಕ್ಕ ತಾಲೂಕಿನ ಚಿಕ್ಕ ಗ್ರಾಮದ ಒಂದು ಹಳ್ಳಿಯಲ್ಲಿ ಬೆಳೆದಂತಹ ಆ ಕಿತ್ತಾಳೆ ಹಣ್ಣು ಅರೆಗಳ ಹಜಬರವರು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಿದ್ದಾರೆ. ನಮ್ಮ ಗೌರವವನ್ನು ಕೂಡ ಸ್ವೀಕರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಇನ್ನಷ್ಟು ಮೆರುಗುಗೊಳಿಸಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮ ನಿಮಿತ್ತ ತೆರಳಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ನಮ್ಮ ದೂರದ ಊರಿನಿಂದ ಬೆಂಗಳೂರಿನಿಂದ ಸಿರಿರವರ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು. ಅದೇ ರೀತಿ ಬೇರೆ ಕೂಡ ಕಾರ್ಯಕ್ರಮ ಉಂಟು ಅವರಿಗೆ. ನಾಳೆ ಕೂಡ ಕಾರ್ಯಕ್ರಮ ಇದೆ. ಅದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಇದ್ದೇನೆ, ಇವತ್ತು ಇದ್ದೇನೆ, ನಾಳೆ ಇದೆ ಅಂತ ನನಗೆ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮಾತಿಗೆ ತಪ್ಪದ ಮಾತುಗಾರರು, ಅದೇ ರೀತಿ ನಮ್ಮೆಲ್ಲ ಚಿರಪರಿಚಿತರು, ನಮ್ಮೆಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರು, KPCC ಇದರ ಸದಸ್ಯರಾದಂಥ ಶ್ರೀಮದ್ ರಾಣಿ ಅನಿಲ್ ಬೆರ್ನಾಡಿಸ್ ಇವರನ್ನು ಕೂಡ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ವೇದಿಕೆಯಲ್ಲಿ ಕಾರ್ಯಕ್ರಮದ ನಮ್ಮ ಈ ದಿನ ನಮ್ಮ ಕಾರ್ಯಕ್ರಮದ ರೂವಾರಿ, ನಮ್ಮೆಲ್ಲರ ಮುಂಚೂಣಿಯಲ್ಲಿ ನಮಗೆಲ್ಲ ಮಾರ್ಗದರ್ಶಕರು, ಹಲವಾರು ವೇದಿಕೆಯಲ್ಲಿ ನಮಗೆ ಸಾಥ್ ಕೊಟ್ಟವರು, ನಮ್ಮೆಲ್ಲರ ಬಾಲಾಂಜನೇಯ ಇದರ ಒಂದು ಎಲ್ಲ ತಂಡವನ್ನು ರೆಡಿ ಮಾಡಬೇಕಂದ್ರೆ ಬಾಲಾಂಜನೇಯ ವ್ಯಾಯಾಮ ಶಾಲೆಯ ಒಂದು ಮುನ್ನಡೆಸುವಂತಹ ನಮ್ಮ ಆತ್ಮೀಯರಾದಂತಹ ಸತೀಶ್ ಕುದೋಳಿ ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಚೆನ್ನಾಗಿ ನಿಮಗೂ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ ನಮ್ಮ ಕಚೂರು ಇದರ ಆಡಳಿತ ಮುಖ್ಯಸ್ಥರು, ನಮ್ಮೆಲ್ಲರ ಆತ್ಮೀಯರು, ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು ಹೇಳಿದ್ರೆ ತಪ್ಪ, ಯಾಕಂದರೆ ನನಗೆ ಹಲವಾರು ವಿಷಯಗಳಲ್ಲಿ ಅವರು ಮಾರ್ಗದರ್ಶಕರಾಗಿದ್ದಾರೆ. ನನ್ನ ಆತ್ಮೀಯರಾದ ಶಿವಪ್ಪನಂತರು, ಇವರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನದ ವೇದಿಕೆಯಲ್ಲಿದ್ದಾರೆ ನಮ್ಮ ಕಾರ್ಯಕ್ರಮದ ರೂವಾರಿ, ನಮ್ಮೆಲ್ಲರ ಮಾರ್ಗದರ್ಶಕರು, ನನ್ನ ಆತ್ಮೀಯರಾದಂಥ ಪ್ರದೀಪ್ ವಿಶ್ವಾಸ, ನಿಮಗೂ ಧನ್ಯವಾದಗಳು. ಅದೇ ರೀತಿ ಈ ತಂಡವನ್ನು ರಚಿಸಿದಂತಹ ಎಲ್ಲ ನನ್ನ ಆತ್ಮೀಯರಾದಂಥ ಸಮಂತ್ ಸರ್, ಅದೇ ರೀತಿ ಹೇಮಚಂದ್ರ, ಅದೇ ರೀತಿ ನಮ್ಮ ಚಂದ್ರ ಶೆಟ್ಟಿ, ಅದೇ ರೀತಿ ಎಲ್ಲ ಈ ತಂಡಕ್ಕೆ ಒಂದು ಅಭಿಮಾನಿ ಬಳಗ ಅಂತ ರೂಪಿಸಲು ಸಹಕರಿಸಿದ ಎಲ್ಲರಿಗೂ ನಾನು ಒಂದೇ ಮಾತಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಮ್ಮ 5 ಜನರದಲ್ಲ, ಪ್ರತಿಯೊಬ್ಬರದುಂಟು. ಯಾಕಂದರೆ ಪ್ರತಿ ಇಲಾಖೆಯಿಂದ ಕೂಡ ನಮಗೆ ಹೂವಲ್ಲ, ಹೂವಿನ ಹೆಸರು, ಕೆಲವರು ಗುಲಾಬಿ ಹೂವನ್ನು ಕೊಟ್ಟಿದ್ದಾರೆ, ಕೆಲವರು ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಅವರ ಹೆಸರನ್ನು ಪಟ್ಟಿಯನ್ನು ಓದಲಿಕ್ಕೆ ಬಂದರೆ 1 ಗಂಟೆ ಬೇಕು. ಪ್ರತಿಯೊಬ್ಬರು ಕೂಡ ನಾವು ಗ್ರೂಪ್ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ನಾನು ಈ ದಿನದ ಕಾರ್ಯಕ್ರಮಕ್ಕೆ ಸಹಕರಿಸಿದ ತನುಮನದಿಂದ ಧನದಿಂದ ಸಹಕರಿಸಿದ ಎಲ್ಲ ಸಂಘಟನೆಗಳಿಗೂ ಹಾಗೂ ಎಲ್ಲ ಅಧಿಕಾರಿ ಮಿತ್ರರಿಗೂ, ಹಾಗೂ ನಮ್ಮ ಸಿರಿದ್ರ ಆತ್ಮೀಯ ಮಿತ್ರರಿಗೂ, ಎಲ್ಲ ಜಾತಿ ಮತ ಭೇದ ಧರ್ಮವಿಲ್ಲದೆ ಸಹಕರಿಸಿದ ಎಲ್ಲರಿಗೂ ಆ ಭಗವಂತನು ಸಹಕಾರ ಮಾಡಿದಂಥ ಎಲ್ಲರಿಗೂ ಆ ಭಗವಂತನ ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದ ಊಟೋಪಚಾರ ನಮಗೆ ತಯಾರಿಸಿ ಸಹಕರಿಸಿದ್ದಾರೆ ಬಾಲಕೃಷ್ಣ ಕ್ಯಾಂಟೀನ್, ಕಾರ್ತಿಕ್ ಕ್ಯಾಂಟೀನ್ ಮಾಲಕರಾದಂಥ ಬಾಲಕೃಷ್ಣ ಶೆಟ್ಟಿ ಅವರ ತಂಡಕ್ಕೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ
ದೃಶ್ಯ ಮಾಧ್ಯಮದ ಹೊಸಪುರ ಹಾಗೂ ವಿಫೋರ್ ನನ್ನ ಮಿತ್ರ ಆರೀಫ್ ಅವರು ಬರಲಿಲ್ಲ, ಅವರ ಹುಡುಗ ಇಲ್ಲಿ ಇದ್ದಾನೆ, ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಾದಂತಹ ವಿಜಯ ಕರ್ನಾಟಕದ ಪತ್ರಕರ್ತದ ಸ್ಟೀಫನ್ ರೇಗೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರ ಇಡೀ ಕುಟುಂಬವು ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಈ ಸುಂದರವಾದ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಫ್ಯಾಷನ್ ಡೆಕೋರೇಟರ್ ಸುರೇಶ್ ಮತ್ತು ಅವರ ತಂಡಕ್ಕೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯ ಸಭಾಂಗಣ ಕೂಡ ವೇದಿಕೆ ಮತ್ತು ಸಭಾಂಗಣವನ್ನು ಸೌಸೆ ಸಮಯ ಒದಗಿಸಿಕೊಟ್ಟ ವಿಜಯ್ ಚರ್ಚಿನ ಆಡಳಿತ ಮಂಡಳಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಕಾರ್ಯಕ್ರಮದಲ್ಲಿ ವಿವಿಧ ಇನ್ನು ಮುಂದಕ್ಕೆ ಈಗಾಗಲೇ ಹಲವಾರು ಮನೋರಂಜನೆ ಕಾರ್ಯಕ್ರಮ ಗಾಯನ ಮುಖಾಂತರ ಹಾಗೂ ನಮ್ಮ ರಸಮಂಜರಿ ಮುಖಾಂತರ ಸಹಕರಿಸಿದ್ದಾರೆ ಕರುಣಾಕರ್ ಇವರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೆ ಹಲವಾರು ಗಾಯಕರಿದ್ದಾರೆ, ಪ್ರತ್ಯೇಕವಾಗಿ ವಿನಯ್ ಜಿಲ್ಲಾ ಪಂಚಾಯತ್, ಅದೇ ರೀತಿ ನಮ್ಮ ಬೆಳ್ತಂಗಡಿಯಿಂದ ಬಂದಂಥ ನಮ್ಮ ಡಿ ಗ್ರೂಪ್ ಸಂಘದ ಮಾಜಿ ಅಧ್ಯಕ್ಷರಾದ ಕೃಷ್ಣರವರಿದ್ದಾರೆ. ಇನ್ನು ಹಲವಾರು ಗಾಯಕರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ, ನಮ್ಮ ಸಭಾಂಗಣದಲ್ಲಿದ್ದಾರೆ. ಯಾರಂತ ಹೆಸರು ಹೇಳಬೇಕು ಮತ್ತೆ ನಾವು ಹೇಳ್ತಾ ಇದ್ದೇವೆ. ಎಲ್ಲರಿಗೂ ಗಾಯಕರಿಗೂ ನಾನು ವಂದಿಸ್ತಾ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಮಿಮಿಕ್ರಿ ಇನ್ನು ಮುಂದಕ್ಕೆ ನಮ್ಮ ಪ್ರದೀಪ್ ಡಿಸೋಜ, ವಿನಯ್ ಮತ್ತೆ ಪ್ರಿಯಾ ಮೇಡಮ್ ಇವರು ಕೂಡ ನಿಮ್ಮ ಮುಂದೆ ಒಂದು ಚಿಕ್ಕ ಮಿಮಿಕ್ರಿಯನ್ನು ಈಗ ಸಭಾಂಗಣ ವೇದಿಕೆ ಕಾರ್ಯ ಮುಗಿದ ಕೂಡಲೇ ನೀಡಲಿಕ್ಕಿದ್ದಾರೆ. ತಾವೆಲ್ಲರೂ ಮನೋರಂಜಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಡಿ ಸೌತ್ ಕೇಂದ್ರ ಗವರ್ಮೆಂಟ್ ಆಫೀಸರ್ಸ್ ಬ್ಯಾಂಕಿನ ಅಧ್ಯಕ್ಷರು, ಅದೇ ರೀತಿ ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬಾಲಾಂಜನೇಯ ವ್ಯಾಯಾಮ ಶಾಲೆಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆದರ್ಶ್ ಪರ್ಮನೂರು ಇದರ ಅಧ್ಯಕ್ಷರು ಹಾಗೂ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರಿಗೂ ಧನ್ಯವಾದ. ಲಯನ್ಸ್ ಕ್ಲಬ್ ಫೋಕಸ್ ಲಯನ್ಸ್ ಕ್ಲಬ್ ಪರ್ಮನೂರು ಸಂಘದ ಎಲ್ಲ ಸದಸ್ಯರಿಗೂ ಧನ್ಯವಾದ. ಫೋಕಸ್ ಸಂಘಟನೆ ನಮ್ಮ ಸರ್ಕಾರಿ ಕ್ರೈಸ್ತ ಒಂದು ಸಂಘಟನೆಯಾಗಿರುತ್ತದೆ. ಫೋಕಸ್ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರ ಸಂಘದ ಹಲವಾರು ಸದಸ್ಯರು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರಿಗೂ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಸರ್ಕಾರಿ ನೌಕರ ಸಂಘದ ಸದಸ್ಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ, ಅವರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟು ಇದರ ಅಧ್ಯಕ್ಷರು ನಮ್ಮ ಉರ್ಬನ್ ಭೈರವ್ ಮತ್ತು ತಂಡ ಸದಸ್ಯರು ಇಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾರೆ, ಅವರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. JC ಮಂಗಳ ಗಂಗೋತ್ರಿಯ ಒಂದು ನಮ್ಮ ಶ್ರೀಧರ್ ಅವರು ತೊಕ್ಕೋಟಿನ ಗೌರವಾಧ್ಯಕ್ಷರಾಗಿದ್ದು ನಮ್ಮ JC ಮಂಗಳ ಗಂಗೋತ್ರಿಯ ಸದಸ್ಯರು ಕೂಡ ಇಲ್ಲಿ ಹಾಜರಿದ್ದಾರೆ, ಅವರಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮೆರ್ಸಿ ಫ್ರೆಂಡ್ಸ್ ಇವರ ಶ್ರೀಧರ್ ಅವರ ಆತ್ಮೀಯರು, ಅಧ್ಯಕ್ಷರು ಹಾಗೂ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಧನ್ಯವಾದ ಸಮರ್ಪಿಸುತ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಬೇಕಂತ ನಾನು ವಿನಂತಿ ಮಾಡಿದಾಗ ಎಂದು ಕಿಂಚಿತ್ತು ಆಗುವುದಿಲ್ಲ ಅಂತ ಮಾತನ್ನು ಹೇಳದೆ ಸ್ವ ಇಚ್ಛೆಯಿಂದ ಒಪ್ಪಿದ ಸಿರಿಲನ್ನಾಗಿ ಯಾನೇ MC ಪಟ್ಟದ ಹೇಳುತ್ತಾ ನನಗೆ ಮಾತು ಕೊಟ್ಟಂತ ಡಾಕ್ಟರ್ ಅರುಣ್ ಉಳ್ಳಾಲ ಇವರಿಗೆ ನಾನು ಧನ್ಯವಾದ. ಅದೇ ರೀತಿ ಯಾರಿಗಾದರೂ ಬಿಟ್ಟು ಹೋದರೆ ಹೆಸರು ಬಿಟ್ಟು ಹೋದಲ್ಲಿ ಕ್ಷಮಿಸುತ್ತಾ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಸಮರ್ಪಣೆ ಹೇಳುತ್ತಾ ನಾನು ಮಾತುಗಳನ್ನು ಪರಿಗಣಿಸಿದೆ. ಅವರು ಕೋಟಿ ನಾನು ಧನ್ಯವಾದ. ಆ ನಂತರ ಒಂದಷ್ಟು ಕಾರ್ಯಕ್ರಮಗಳ ಆಯೋಜನೆ, ಅದರ ಪ್ರಯುಕ್ತ ಅದರ ಪೂರ್ವಭಾವಿಗೆ ನಡೆದ ಕಾರ್ಯಕ್ರಮ, ಅದು ಸಿರಿಲಣ್ಣ ಮತ್ತು ಫ್ರಾಂಕ್ಲಿನ್ ಮಾರ್ಕೆಟ್ ಸುತ್ತುವುದು, ಅದು ಬೇಕಿರುವುದು ಹೂವು, ಅದು ಎಲ್ಲ ಜೋಡಣೆಗೆ ಎಷ್ಟು ಸುತ್ತಾಟದ ಕೆಲಸಗಳನ್ನು ಸೇವೆಗಳನ್ನು ಅವರು ಮಾಡಿದ್ದಾರೆ. ಆ ಜೋಡಿ ಯಶಸ್ವಿಗೆ ಎಷ್ಟು ಕಾರಣೀಭೂತವಾಗಿದೆ. ವಜ್ರ ಜವಾನ ನನ್ನ ನೆನಪಿನ ಪ್ರಕಾರ ಒಂದು ಸ್ಮರಣ ಸಂಚಿಕೆ, ಬಹಳ ಸ್ಮರಣೀಯವಾದ ಸ್ಮರಣ ಸಂಚಿಕೆ ಅದು. ಅದರ ಹಿಂದೆ ಎಷ್ಟು ಶ್ರಮಿಸಿದ್ದಾರೆ ಎಲ್ಲವೂ ನಮಗೆ ನೆನಪಿದೆ. ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಪ್ರತಿಪಣ್ಣನ ನೇತೃತ್ವವನ್ನು ವಹಿಸಿಕೊಂಡು ಫ್ರಾಂಕಣ್ಣ ಹಗಲಿರುಳು ಓಡಾಡು, ಇದು ಪ್ರಾಮಾಣಿಕವಾದ ಸತ್ಯ. ಆ ಗ್ರೂಪಲ್ಲಿರುವ ನಾವು ಕಂಡುಕೊಂಡ ಸತ್ಯ. ಹಾಗಾಗಿ ಒಮ್ಮೆ ಚಪ್ಪಾಳೆಯ ಮೂಲಕ ಅವರಿಗೆ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸೋಣ. 21 ತಾರೀಕಿಗೆ ಇಡೀ ಪ್ರಪಂಚಕ್ಕೆ ಅವರು ತೋಟಗಾರಿಕೆ ಗಿಡವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 4 ಮಂದಿಗೆ ಬಾಕಿ ಇತ್ತಂತೆ. ಯಾರಂದ್ರೆ ಫಾದರ್ ಸಿದ್ದೇರ್ ಪಿಟ್ಟು ಮತ್ತೆ ಫಾದರ್ ನಮ್ಮ ಯಾರು ಆಗ ಬಂದು ನಮ್ಮ JB ಸಣ್ಣನ ಮತ್ತೆ ಪ್ರದೀಪ್ ಸರ್ ನಮ್ಮ ತೋಟಗಾರಿಕೆಯಲ್ಲಿ ಸೀನಿಯರ್ ಸ್ಟೇಟ್ ಡೈರೆಕ್ಟರ್ ಬಂಟ್ವಾಳ ಮತ್ತೆ ತ್ಯಾಗ ಮಾಸ್ಟರ್, ಅದೊಂದು ಅವ್ರಿಗೆ ಕೊಡ್ಲಿಕ್ಕೆ ಉಂಟು. ಇಬ್ಬರು ಫಾದರ್ ಕೊಟ್ಟಾಯಿತು, ಇಬ್ಬರಿಗೆ ಈಗ ಬಾಕಿ ಉಳಿದಿದೆ ಅಂತ ಹೇಳ್ತಾರೆ. ದಯವಿಟ್ಟು ಅದನ್ನು ಕೊಡ್ತಾರೆ. ಮತ್ತೆ ತಾವೆಲ್ಲರೂ ವಿಶ್ ಮಾಡ್ಲಿಕ್ಕೆ ಇದ್ದವರು. ತದನಂತರ ಒಂದು ಕಾರ್ಯಕ್ರಮ ಹಾಸ್ಯ ಸ್ವಲ್ಪ ನಿಮಗೆ ಬೋರಾಗ್ಬೋದು,
ನೀವು ಸಹಕರಿಸಬೇಕು. ಅದಲ್ಲದೆ ನಮ್ಮ ಬೆಂಗಳೂರಿಂದ ನಮ್ಮ ಮಿತ್ರರು ಡಾಕ್ಟರ್ ರಾನಿ KPSC ಸದಸ್ಯ ಗೌರವ ಸದಸ್ಯರು ಅವರಿಗೆ ಏನೋ ಒಂದು ಕಾಣಿಕೆ ಕೊಡ್ಲಿಕ್ಕೆ ಉಂಟಂತೆ. ದಯವಿಟ್ಟು ಅದನ್ನು ನಮ್ಮ ಸಿರಿಲ್ ಅವರು ಸ್ವೀಕರಿಸಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಆಗ ಮಕ್ಕಳು ಕೂಡ ಇಲ್ಲಿ ಆಗಮಿಸಲಿಲ್ಲ, ಅವರು ಶುಭ ಹಾರೈಸಿದ್ದಾರೆ. ಅದೇ ರೀತಿ ಅಣ್ಣನಾದ ಉರ್ಬನ್ ಹಾಗೂ ತಮ್ಮ ಹಾಗೂ ಕುಟುಂಬದ ಹಲವಾರು ಸದಸ್ಯರು ಕೂಡ ಆಗಮಿಸಿದ್ದಾರೆ, ಹೇಳಿದ್ದಾರೆ. ಹೌದು, ಇದ್ದಾರೆ. ಎಲ್ಲರಿಗೂ ನಾನು ಮಗದೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ತಿಂಗಳು ನಿವೃತ್ತರಾದಂಥ ದೇವದಾಸ್ಗೆ ನಮ್ಮ ಸಿರಿಲ್ನ ಒಂದು ಶಾಲ್ ಹಾಕಿ ಗೌರವಿಸಲಿಕ್ಕಿದ್ದಾರೆ. ದೇವದಾಸ್ ಅವರು ಜೊತೆಗೆ ನಾವು ನಿವೃತ್ತಿ ಆದವರು. ಅಂದರೆ ನನಗೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ನನಗೆ ಭಾರಿ ಕುಟುಂಬ ಇದ್ದಾಗಿದ್ದು. ನನ್ನ ಅಣ್ಣ ಅದರಲ್ಲಿ ಒಂದು ಗ್ರೂಪ್ ಡಿ ನೌಕರಿಗೆ ಸೇರಿದ. ಆವಾಗಿಂದಲ್ಲ, ತೊಕ್ಕೋಟಲ್ಲಿ ಚಕ್ರವರ್ತಿ ಯಾವಾಗ ಬಿದ್ದ ಅಲ್ಲಿಂದ ನನಗೆ ಈ ವಾಣಿಜ್ಯ ತೆರಿಗೆ ಇಲಾಖೆ ನನಗೆ ಭಾರಿ ಆತ್ಮೀಯತೆ. ಅಲ್ಲ, ಬೇರೆ ಇಲಾಖೆ ಅಂತ ಬೇಸರ ಮಾಡಬೇಡಿ, ಯಾಕಂದ್ರೆ ಒಂದೇ ಉಳ್ಳಾಕ ಮಾಡ್ತಂತೆ. ಅದರಲ್ಲಿ ಈಗ ದೇವದಾಸ್ ಅವರಿದ್ದಾರೆ. ಅವರು ನಮ್ಮ ಜೊತೆ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉನ್ನತ ಹುದ್ದೆಗಳಲ್ಲಿ ಇದ್ದರು. ಎಲ್ಲ ಸಂಘಟನೆಗೆ ಸಾಕಿದ್ರು. ಅವರನ್ನು ನಾನು ಗೌರವಿಸ್ತೇನೆ. ಅದೇ ರೀತಿ ನಾನು ಹೆಸರು ಹೇಳ್ತೇನೆ, ದಯವಿಟ್ಟು ನಮ್ಮ ಆಗ್ನಲ್ ಪಿಂಟೋ ಅವರು ನಮ್ಮ ಅರಣ್ಯ ಇಲಾಖೆಯ ವ್ಯವಸ್ಥಾಪಕರು ಅವರು ಬಂದಿದ್ದಾರೆ. ಅವರು ನಾನು ಸ್ವಾಗತಿಸ್ತೇನೆ. ಅವರನ್ನು ಕೂಡ ವೇದಿಕೆಗೆ ನಾನು ಕರೀತೇನೆ. ಮತ್ತೆ ನನ್ನ ಮೊನ್ನೆಯ ಕಾರ್ಯಕ್ರಮದಲ್ಲಿ ಕೆಲವರನ್ನು ನನಗೆ ಗೌರವಿಸಲಿಕ್ಕೆ ಆಗಲಿಲ್ಲ, ಕೆಲವರು ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ. ನಮ್ಮ ದಕ್ಷಿಣ ಕನ್ನಡ ವಾಹನ ಚಾಲಕರ ಸಂಘದ ಅಧ್ಯಕ್ಷರು ವೇಣುಗೋಪಾಲರನ್ನು ಕೂಡ ನಾನು ಇಲ್ಲಿ ಕರೆಯುತ್ತೇನೆ. ಮತ್ತೆ ಇಲ್ಲಿ ನನ್ನ ಆಪ್ತ ಮಿತ್ರ ದಿವಾಕರ್ ಶೆಟ್ಟಿ, ಯಾಕಂದ್ರೆ ನಮ್ಮ ಬಾರಿ ಒಡನಾಡಿ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲರೂ ಹೇಳ್ಬಿಟ್ಟು ತ್ರಿಮೂರ್ತಿ ಅಂತ, ಅದರಲ್ಲಿ ಇನ್ನೊಂದು ಮೂರ್ತಿ ಕಾಣ್ತಾ ಇಲ್ಲ. ಅದು ಏಡಿ ಗುಂಡಾಲಿಕೆಯ ನಮ್ಮ ವೆಂಕಟಣ್ಣ, ಎಲ್ಲೋ ಕೋಲ್ಯಂಕ ಇರಬಹುದು ಅಂತ ಭಾವಿಸ್ತೇನೆ. ನನ್ನ ದಿವಾಕರ್ ಶೆಟ್ಟಿ ಅಂದ್ರೆ ನಾವು ಕಚೇರಿಯಲ್ಲಿ ಭಾರಿ ಹೊಂದಾಣಿಕೆ. ಅಂದ್ರೆ ನಮ್ದು ತುಂಬಾ ಕಷ್ಟ ಸುಖಗಳನ್ನು ನಾವು ಹಂಚಿಕೊಂಡವರಲ್ಲಿ ಅವರು ನಿವೃತ್ತಿ ಆಗಿದ್ದಾರೆ. ಅವರು ಇವತ್ತು ನನ್ನ ಒಂದು ಅರ್ಥವನ್ನು ತತ್ವವನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ವೇದಿಕೆಗೆ ಒಂದು ಬರಮಾಡಬೇಕಂತ ನಾನು ಕೇಳಿಕೊಳ್ತೇನೆ. ಇನ್ನು ಈಗ ನಮ್ಮಲ್ಲಿ ಮೈಕಲ್ ಡಿಸೋಜ್ ಇದ್ದಾರೆ. ಅವರು ನಮ್ಮ ಮ್ಯಾಕ್ರೋ ಸೊಸೈಟಿ ಒಂದು ನಿರ್ದೇಶಕರು. ಅವರು ಮೊನ್ನೆ ಬರ್ಲಿಕ್ಕೆ ಆಗಿಲ್ಲ, ಅವರ ಕಾರಣದಿಂದ. ಅವರು ಮತ್ತೆ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಭಾಗೀರಥಿ ಮೇಡಮ್ ಇದ್ದಾರೆ. ಅವರು ಕೂಡ ಬರಬೇಕು ವೇದಿಕೆಗೆ. ನಂತರ ನಮ್ಮ ಕರುಣಾಕರನ್ ನನ್ನ ಹುಟ್ಟು ಹಬ್ಬದ ಒಂದು ಕಾರ್ಯಕ್ರಮವನ್ನು ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ಕೈ ಜೋಡಿಸಿ ನಮಗೆ ನೀಡಿದ್ದಾರೆ. ಅವರಿಗೂ ಮತ್ತೆ ನನ್ನ ಹಿರಿಯಣ್ಣ ಸತೀಶ್ ಕುದ್ರೋಳಿ ಅವರು, ಹಾಗೆ ನಾನು ನಮ್ಮ ರಾಣಿ ಸರ್ ಮತ್ತು ಪ್ರದೀಪ್ ಸರ್ ನನಗೆ ರೈತರ ಈಗ ಏನೊಂದು ಪಾರಿತೋಷಕ ಕೊಟ್ಟವರನ್ನು ಸನ್ಮಾನಿಸ ಅವರನ್ನು ನಾನು ಈ ಸಂದರ್ಭದಲ್ಲಿ ನಾನು ಇಲ್ಲಿ ಗೌರವಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ನನ್ನ ಅಂದ್ರೆ ಅವರು ಬರಬೇಕಿತ್ತು ನಮ್ಮ ಡಾಕ್ಟರ್ ಅರುಣ್ ಉಳ್ಳಾಲ್. ಇವರು PhD ಮಾಡಿ ಡಾಕ್ಟರೇಟ್ ಪದವಿ ಪಡೆದು ಉನ್ನತ ಲಿಪಿಗಳು, ಕೃತಿಗಳು, ಅವರದ್ದು ಎಡೆಬಿಡದ ಒಂದು ಕಾರ್ಯಕ್ರಮಗಳು, ಅದಲ್ಲದೆ ಈ ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಅವರು ಏನಪ್ಪ, ನಾನು ಇಷ್ಟು ಜನ ನನ್ನ ಸಾಧನೆ ಅಲ್ಲ, ನಾನು ಅರುಣ್ ಉಳ್ಳಾರನ್ನು ಇಲ್ಲಿ ನಿಮಗೆ ನಾನು ಸ್ಮರಿಸಬೇಕಾಗ್ತದೆ. ಅವರಿಗೂ ಕೂಡ ಈ ಗೌರವವನ್ನು ನಾನು ಈಗ ನೀಡಲಿದ್ದೇನೆ. ಮತ್ತೆ ನಮ್ಮ ಬೆಳ್ತಂಗಡಿಯ ಒಂದು ಉಪತಹಸೀಲ್ದಾರ್ ಬಂದಾರ DT ಅವರು ಕೂಡ ವೇದಿಕೆ ಬರಬೇಕು. ನಿಮ್ಮನ್ನೆಲ್ಲ ನಾವೀಗ ಏನಿಲ್ಲ, ನನ್ನ ಹಸಿರೇ ಉಸಿರು ಸಿದ್ಧಾಂತದೊಂದು ಗಿಡ ಕೊಂಡೋಗಿ ಅಷ್ಟೊಂದು ಹೇಳಿ ನಾನು. ಮತ್ತೆ ನಮ್ಮ ಮಧುಕರ್ ಸರ್ ಮೂಡದ ನಮ್ಮ ಕಾರ್ಯದರ್ಶಿಯಾಗಿ, ಅವರು ಅಣ್ಣ ನಮ್ಮ ತೋಟಗಾರಿಕೆಯಲ್ಲಿ ಪುರುಷೋತ್ತಮ ದಿವಂಗತರಾಗಿದ್ದಾರೆ. ಅವರು ನನ್ನ ತುಂಬ ಒಡನಾಡಿ. ಅವರನ್ನು ಮತ್ತೆ ಬಾಲಾಂಜನೇಯ ವ್ಯಾಯಾಮ ಶಾಲೆಯ ರಾಜ್ಯ ಪ್ರಶಸ್ತಿ ಈ ಸಲ ಪಡೆದಂತ ಒಂದು ಗೌರವ ನಮ್ಮ ಉಮೇಶ್ ಗಡ್ಡಿಯವರು ಭಾರಿ ಆತ್ಮೀಯರು. ಅಂದ್ರೆ ಅವರು ಗಸ್ಕಾಬಂದರು, ನಮ್ಮ ಒಡನಾಡಿ ತುಂಬ ಉಂಟು. ಅವರು ಇದನ್ನು ಪ್ರಸ್ತುತ ಮಾಡಿ ಬಂದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ನನ್ನ ಈ ಗೌರವವನ್ನು ಸ್ವೀಕರಿಸಬೇಕನ್ನು ಕೇಳಿಕೊಂಡಿದ್ದೇನೆ.
ಮುಂದೆ ಬಂದು ಸಿರಿಜ ಅವರಿಂದ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆದ್ಮೇಲೆ ನಮಗೆಲ್ಲರಿಗೂ ಇದರಲ್ಲಿ ಕರ್ನಾಟಕದ ಸಭಾಧ್ಯಕ್ಷರಾದ ನಮ್ಮ ಬಳ್ಳಾರಿ ಕ್ಷೇತ್ರದ ನಮ್ಮ ಆತ್ಮೀಯರಾದ ಸನ್ಮಾನ್ಯ ನಮ್ಮ ಸಿರೇಂದ್ರವರ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಶುಭ ಆಗಮಿಸಿದ್ದಾರೆ. ಅವರ ತಂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ವೇದಿಕೆ ಹತ್ರ ಬಂದು ಸಿರೇಂದ್ರವರಿಗೆ ಸಾಥ್ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಸೇವೆಯಲ್ಲಿ ದೀರ್ಘಕಾಲ ಸೇವೆ ಮಾಡಿಕೊಂಡು ಇವತ್ತು ಬಹುಶಃ ತಮ್ಮ ಸೇವೆ ಉದ್ದಕ್ಕೂ ಕೂಡ ಅತ್ಯುತ್ತಮವಾದ ಒಂದು ಸರ್ಕಾರಿ ನೌಕರ ಎಂಬ ವಿಶೇಷ ಗೌರವ ಪಡೆದುಕೊಂಡು
ಹಿತೈಷಿ ಮತ್ತು ಅಭಿಮಾನ ವರ್ಗದವರು ಹೊಂದಿದ್ದಾರೆ. ಬಹುಶಃ ಹಿರಿಯ ಸಹಕಾರಿ ನೌಕರರಾಗಿದ್ದುಕೊಂಡು ನೂತನವಾಗಿ ಮತ್ತು ಹೊಸದಾಗಿ ಆಯ್ಕೆಯಾಗುವಂಥ ಎಲ್ಲ ಸಹಕಾರಿ ನೌಕರರ ಸೋದರನಾಗಿ ಒಂದು ಮಾರ್ಗದರ್ಶನ ಸಲಹೆ ಸೂಚನೆ ಮೂಲಕ ಕೊಡುವ ಮೂಲಕ ಸರ್ವರು ಕೂಡ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿತ್ವ ಸೇರಲು ಹೊಂದಿದ್ದಾರೆ. ತಮ್ಮ ಸರ್ಕಾರಿ ಕೆಲಸ ಜೊತೆಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಿಂತನೆಯನ್ನು ತೊಡಗಿಕೊಂಡು ತನ್ನಿಂದಾದ ಸಹಕಾರ ಮಾನವೀಯತೆ ಎಂಬ ದೃಷ್ಟಿ ಮುಖಾಂತರ ಸರ್ವರಿಗೂ ಕೂಡ ಆ ಸೇವೆಯನ್ನು ಮಾಡಿ ಸರ್ವ ಜನರ ಪ್ರೀತಿಗೆ ಕೂಡ ಪಾತ್ರರಾಗುವುದು ಅತ್ಯಂತ ಸಂತೋಷ. ದೀರ್ಘಕಾಲದ ಸರ್ಕಾರ ನೌಕರರಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಗೌರವ, ಸಹಪಾಠಿಗಳ ಪ್ರೀತಿ ವಿಶ್ವಾಸ ಮತ್ತು ಸಮಾಜದಲ್ಲಿ ಒಂದು ಗೌರವ ಉಳಿಸುವಂಥ ಕೆಲಸ ಸಿರಿರವರು ಮಾಡಿರುವಂಥ ಅತ್ಯಂತ ದೊಡ್ಡ ಕೊಡುಗೆ ಮತ್ತು ಒಂದು ಎಲ್ಲ ಸಹಕಾರ ನೌಕರರಿಗೆ ಒಂದು ಪ್ರೇರಣೆ ಮತ್ತು ಇನ್ಸ್ಪಿರೇಷನ್ ಬಯಸ್ತೇನೆ. ಅದಕ್ಕಾಗಿ ನಾನು ಅವರಿಗೆ ನಮ್ಮ ವಿಶೇಷ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಇವರು ಅತ್ಯಂತ ಯಶಸ್ವಿಯ ನೌಕರಾಗಿ ಸಹಕಾರ ಧರ್ಮಪತ್ನಿಯವರಿಗೂ ಕುಟುಂಬಸ್ಥರಿಗೂ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅವರು ಸೇವೆಯಲ್ಲಿ ಬಹುಶಃ ನಿವೃತ್ತರಾದರೂ ಕೂಡ ಸಾಮಾಜಿಕವಾದ ಚಿಂತನೆಯಲ್ಲಿ ಸಹಕಾರ ಜೊತೆಯಲ್ಲಿ ಮತ್ತು ಸಮಾಜ ಕಟ್ಟುವಲ್ಲಿ ಖಂಡಿತವಾಗಿ ಅವರು ಕೆಲಸ ಇನ್ನಷ್ಟು ಜಾಸ್ತಿ ಮಾಡಿಕೊಂಡು ಸಮಾಜಕ್ಕೆ ತಮ್ಮ ನೇತೃತ್ವವನ್ನು ಕೊಡ್ತಾರೆಂಬ ವಿಶ್ವಾಸ ಇರುವುದಕ್ಕೆ ಖಂಡಿತವಾಗಿ ಇದೆ ನಾನು ಹೇಳಿಕೊಂಡು ಅವರಿಗೂ ನನ್ನ ವಿಶೇಷ ಶುಭಾಶಯಗಳನ್ನು ಸಲ್ಲಿಸುತ್ತಾ ಸಿರಿಲ್ ಅವರು 60 ವರ್ಷ ಆದರೂ ಕೂಡ ಅತ್ಯಂತ ಯುವಕನಾಗಿರೋದು ಕಾಣ್ತಾ ಇದ್ದಾರೆ, ಗೊತ್ತಾಗೋದಿಲ್ಲ. ಆದ ಕಾರಣ ಮುಂದಿನ 75 ವರ್ಷದ ಕಾರ್ಯಕ್ರಮ ಕೂಡ ನಾವೆಲ್ಲ ಸೇರಿ ಆಚರಣೆ ಮಾಡುವ ಅವಕಾಶ ಬಯಸಿ ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಸಿರಿಲ್ ಅವರ ಅಭಿಮಾನಿ ಮತ್ತು ಹಿತೈಷಿಗಳ ಕುಟುಂಬದ ವರ್ಗದವರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸಿ ಜಯ ಹಿಂದ್ ಜಯ ಕರ್ನಾಟಕ.